ಕೊಡುವ ರೀತಿಯಲ್ಲಿ ನಮ್ಮ ನಾಡಿನ ಅಥವಾ ಈ ಪ್ರದೇಶದ ಬೇರೆ ಬೇರೆ ಭಾಷೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವರನ್ನು ಕರೆಸಿ ಕವಿಗೋಷ್ಠಿಯನ್ನು ಕೂಡ ಮಾಡುವಂಥದ್ದನ್ನು ಈಗ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇವೆ. ಅದರ ಜೊತೆಗೆ ಕವಿ ಕಾವ್ಯ ಗಾಯನಗಳನ್ನು ಕೂಡ ನಾವು ಮಾಡಿದ್ದೇವೆ. ಯಕ್ಷಗಾನ, ಅದು ಸಂಗೀತ, ಭರತನಾಟ್ಯ, ಹುಲಿವೇಷ, ಇದೆಲ್ಲ ನಮ್ಮ ಸಂಸ್ಕೃತಿಯ ಪ್ರತೀಕಗಳು. ಅದೆಲ್ಲವನ್ನು ತೋರಿಸುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಮತ್ತು ಪ್ರತಿ ವರ್ಷ ಕೂಡ ಈ ಒಂದು ಸಮ್ಮೇಳನಾಧ್ಯಕ್ಷರಾಗುವವರು ಕೇವಲ ಸಾಹಿತಿಗಳನ್ನೇ ನಾವು ಆಯ್ಕೆ ಮಾಡುವಂಥದ್ದಲ್ಲ, ಸಾಹಿತಿಗಳು ಆಯ್ಕೆ ಮಾಡಿ ಬಂದಿದ್ದಾರೆ ಇಲ್ಲಿ. ಅದರ ಜೊತೆಗೆ ಸಾಹಿತ್ಯ ಮತ್ತು ಸಂಸ್ಕೃತಿ ಈ ಎರಡೂ ವಿಭಾಗಗಳಲ್ಲಿ ಯಾರು ಸೇವೆ ಸಲ್ಲಿಸ್ತಾ ಇದ್ದಾರೋ ಅಂಥವರನ್ನು ಕೂಡ ನಾವು ಇಲ್ಲಿ ಆಹ್ವಾನಿಸಿ ಮಾಡುವಂಥ ಒಂದು ಸಂಪ್ರದಾಯ ಇವತ್ತು ಅದಕ್ಕೆ ತಿಲಕವಿಟ್ಟ ಹಾಗೆ ಈ ದಶಮಾನೋತ್ಸವದ ಸಂದರ್ಭದಲ್ಲಿ ನಮಗೆ ನಮ್ಮ ನಾಡಿನ ಪ್ರಮುಖ ವಿದ್ವಾಂಸರಾಗಿರತಕ್ಕಂಥ ದೇಶ ವಿದೇಶಗಳಲ್ಲಿ ಕೂಡ ತಮ್ಮ ಒಂದು ಕೆಲಸ ಕಾರ್ಯಗಳಿಂದ ಮಾತುಗಳಿಂದ ಜನಾನುರಾಗವನ್ನು ಗಳಿಸಿರುವಂತಹ ಇತ್ತೀಚೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಬಹುಶಃ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿಯವರು ಇವತ್ತು ನಮ್ಮ ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ಈ ಸಮಾರೋಪ ಸಮಾರಂಭ ಕೂಡ ನಡೆಯುವಂಥದ್ದು. ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಮತ್ತು ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ ಈ ಸಂಸ್ಥೆಯ ಅಧ್ಯಕ್ಷರು, ರಾಜ್ಯದ ಅಲೆಮಾರಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಮತ್ತು ಈ ಸಂಸ್ಥೆಯಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕಲಾಪಗಳು ಮಾಡ್ತಾ ಇರತಕ್ಕಂತಹ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು. ಈಗ ಅವರಿಂದ ಸ್ವಾಗತ. ನಾನು ನಂಬುವಂತಹ ಎಲ್ಲ ದೇವರನ್ನ ಮನಸ್ಸು ಸ್ಮರಿಸುತ್ತಾ, ನನ್ನ ಎಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ, ನನ್ನ ತಂದೆ ತಾಯಿಯವರ ಆಶೀರ್ವಾದವನ್ನು ಬೇಡುತ್ತಾ, ಬೆಳಗ್ಗಿನಿಂದ ಸಂಜೆಯವರೆಗೆ ನಮ್ಮ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವ 2022 ಇದರ ದಶಮ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ನಮಗೆಲ್ಲರೂ ಕೂಡ ತಿಳಿದಿರುವಂತೆ ಬೆಳಿಗ್ಗೆ ಈ ಒಂದು ಸಮ್ಮೇಳನದ ನಮ್ಮ ಸರ್ವಾಧ್ಯಕ್ಷರು, ನಾವು ಯಾವತ್ತೂ ಕೂಡ ಈ ಒಂದು ಸಮ್ಮೇಳನ ಮಾಡುವಾಗ ನಾನು ಆಗ ಬೆಳಿಗ್ಗೆ ಉದ್ಘಾಟನಾ ಸಮಾರಂಭದಲ್ಲಿ ಹೇಳಿದ್ದೆ, ಏರಿಯಾ ಲಕ್ಷ್ಮೀನಾರಾಯಣರಿಂದ ಮೊದಲುಗೊಂಡು ಮೊನ್ನೆ ಕಳೆದ 2019ನೇ ಇಸವಿನಲ್ಲಿ ಭುವನೇಶ್ವರಿ ಹೆಗಡೆ ಸಮ್ಮೇಳನಾಧ್ಯಕ್ಷರಾಗಿ, ಆ ಬಳಿಕ ಇದು 10ನೇ ವರ್ಷದ ದಶಮ ಸಂಭ್ರಮದ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಹಿರಿಯ ಸಾಹಿತಿಗಳು, ವಿದ್ವಾಂಸರು, ಮೊನ್ನೆ ನಡೆದಂಥ ನಮ್ಮ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರನ್ನು ನಾವು ಈ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಬೆಳಿಗ್ಗೆ ಭವ್ಯ ಮೆರವಣಿಗೆ ತಂದದ್ದು ತಾವೆಲ್ಲ ನೋಡಿದ್ದೀರಿ. ಈಗಾಗಲೇ ನಮ್ಮ ಅತಿಥಿಗಳಾದಂಥ ಬೆಳಿಗ್ಗೆ ಬರಬೇಕಿತ್ತು ಭುವನಾಭಿರಾಮಿ ಉಡುಪ ಯುಗ ಪುರುಷ ಕಿನ್ನಿಗೋಲಿ, ಅದರ ಜೊತೆಗೆ ನಮ್ಮ ನಾಯಕಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷೆ ಕಸ್ತೂರಿ ಪಂಜಾರ್ ಅವರು ಕೂಡ ವೇದಿಕೆಗೆ ಬಂದಿದ್ದಾರೆ. ಅವರ ಕಟ್ಟಡದಲ್ಲಿ ನಾನೊಂದು ರತ್ನ ತಾಯಿಯ ಹೆಸರಿನಲ್ಲಿ ಟ್ಯುಟೋರಿಯಲ್ ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ದೆ. ನನ್ನ ಶೈಕ್ಷಣಿಕ ಕ್ಷೇತ್ರದ ಕೆಲಸಕ್ಕೆ ಅದೊಂದು ನನಗೆ ಬುನಾದಿ. ಆ ರೀತಿಯಾಗಿ ಕೆಲಸವನ್ನ ಮಾಡಿ ಶೈಕ್ಷಣಿಕ ಕ್ಷೇತ್ರದಲ್ಲಿ 1998ರಲ್ಲಿ ಈ ಭಾಗದಲ್ಲಿ ಈ ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ಆಂಗ್ಲ ಮಾಧ್ಯಮ ಶಾಲೆ ಯಾವುದೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಕೊನಾಜೆಯ ಒಂದು ವಿದ್ಯಾಸಂಸ್ಥೆಯನ್ನು ಬಿಟ್ಟರೆ ನಾನು ಸ್ಥಾಪನೆ ಮಾಡಿದಂತಹ ನನ್ನ ರತ್ನ ಎಜುಕೇಶನ್ ಸ್ಥಾಪನೆ ಮಾಡಿದ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಸ್ಟಾರ್ಟ್ ಆದ 1998ರಲ್ಲಿ. ಆ ಬಳಿಕ ಈಗ ಬೇಕಾದಷ್ಟು ಆಂಗ್ಲ ಮಾಧ್ಯಮ ಶಾಲೆಗಳಾಗಿದೆ, ಅದು ಒಳ್ಳೆಯ ಬೆಳವಣಿಗೆ ಕೂಡ. ಆ ಸಂದರ್ಭದಲ್ಲಿ ಈ ಊರಿನವರ ಒಂದು ಒತ್ತಾಸೆಯಿಂದ ಆ ವಿದ್ಯಾಸಂಸ್ಥೆಯನ್ನು ನಾನು ಪ್ರಾರಂಭಿಸಿದೆ. ಈಗ ದೇವರ ದಯದಿಂದ ಆವಾಗ ಬಾಡಿಗೆ ಕಟ್ಟಡದಲ್ಲಿ ಕೆಲಸವನ್ನು ನಿರ್ವಹಿಸಿ ಕಳೆದ ಒಂದು 22 ವರ್ಷಗಳಿಂದ ನಾವಿಲ್ಲಿ ಸ್ವಂತ ಕಟ್ಟಡದಲ್ಲಿ ವಿದ್ಯಾಭ್ಯಾಸ ಕೆಲಸ ಕಾರ್ಯಗಳನ್ನು ನಾವು ಮಾಡುವಂಥದ್ದನ್ನು ಈ ಭಾಗದೆಲ್ಲರೂ ಕೂಡ ಗಮನಿಸಿದ್ದೀರಿ. ಶಾಲಾ ವಾರ್ಷಿಕೋತ್ಸವವನ್ನು ನಾವು ಪ್ರತಿ ವರ್ಷ ಮಾಡ್ತೀವಿ. ಆದರೆ ಅದರ ಒಂದು ಸ್ವಲ್ಪ ವಿಶಿಷ್ಟ ರೀತಿಯಲ್ಲಿ ಈ ವಾರ್ಷಿಕೋತ್ಸವವನ್ನು ಆಚರಿಸಬೇಕು. ನಮ್ಮ ಮಕ್ಕಳಲ್ಲೂ ಕೂಡ ಸಾಹಿತ್ಯ, ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರಗಳ ಸ್ವಲ್ಪ ಆದರೂ ಅಂಶಗಳು ಬರಬೇಕು ಎಂಬ ನಿಟ್ಟಿನಲ್ಲಿ ನಾವು ಈ ಒಂದು ಆಲೋಚನೆಯನ್ನು ಮಾಡಿದಾಗ ನಮ್ಮ ಭಾಸ್ಕರ ಕುಕ್ಕೊಲ್ಲಿ ಅವರು, ಕದ್ರಿ ನವನೀತ್ ಶೆಟ್ಟಿ ಅವರು, ತೋನ್ಸ ಪುಷ್ಕಲ್ ಕುಮಾರ್ ಅವರು ಇವಾಗ 9 ವರ್ಷ ಕಳೆದು 10ನೇ ವರ್ಷ. ಮಧ್ಯದಲ್ಲಿ 2 ವರ್ಷ ನಮಗೆ ಗೊತ್ತಿದೆ, ನಮ್ಗೆಲ್ಲರಿಗೂ ಕೂಡ ಆ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ. ಆದ್ರಿಂದ ಈ ಬಾರಿ ನಮ್ಮ ಈ ಒಂದು ರತ್ನೋತ್ಸವ 10ನೇ ವರ್ಷದ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ.
ಬಹಳಷ್ಟು ಆ ಒಂದು ಸಮ್ಮೇಳನದಲ್ಲಿ ನಮ್ಮ ವಿಚಾರಗೋಷ್ಠಿ ಆಗಿರ್ಬೋದು, ಕವಿಗೋಷ್ಠಿ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದ ನಮ್ಮ ಬಹುಭಾಷಾ ಕವಿಗೋಷ್ಠಿ ಆಗಿರ್ಬೋದು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವನ್ನು ಕೂಡ ನಾವು ಬೆಳಗಿನಿಂದ ಈಗಿನವರೆಗೆ ಮಾಡ್ತಾ ಬಂದ್ವಿ. ಈಗ ನಾವು ಸಮಾರೋಪ ಸಮಾರಂಭದಲ್ಲಿದ್ದೇವೆ. ನಾವು ಯಾವತ್ತೂ ಕೂಡ ಈ ಒಂದು ಸಮಾರೋಪ ಸಮಾರಂಭದ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ನಮ್ಮ ಸಮಾಜದಲ್ಲಿ ಒಬ್ಬ ಗಣ್ಯರನ್ನ ಅಥವಾ ಶ್ರೇಷ್ಠ ಸಾಧಕರನ್ನ ನಮ್ಮ ಸಂಸ್ಥೆಯ ವತಿಯಿಂದ ವಿದ್ಯಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಆ ರೀತಿಯಾಗಿ ಈ ವರ್ಷ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ವರ್ಷ. ನಮ್ಮ ದೇಶದ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ, ನಾನು ಯಾವತ್ತೂ ಹೇಳಲಿಕ್ಕಿದೆ, ನಮ್ಮ ದೇಶದ ಎರಡು ಕಣ್ಣುಗಳು ಯಾವುದು ಅಂತ ಹೇಳಿದ್ರೆ, ಒಂದು ಕಡೆಯಿಂದ ರೈತಾಪಿ ವರ್ಗ, ಇನ್ನೊಂದು ದೇಶವನ್ನ ಹಗಲು ರಾತ್ರಿ ಅಹೋರಾತ್ರಿ ದೇಶವನ್ನ ಕಾಯ್ದುಕೊಂಡು ಜನರ ಶಾಂತಿಗಾಗಿ ಆ ಒಂದು ಗಡಿ ಪ್ರದೇಶದಲ್ಲಿ ತಮ್ಮ ಕುಟುಂಬವನ್ನ, ತಮ್ಮ ಮನೆಯವರನ್ನ, ನಮ್ಮ ಎಲ್ಲವನ್ನ ತೊರೆದು ಅಲ್ಲಿ ನಮಗಾಗಿ ಕೆಲಸ ಮಾಡತಕ್ಕಂಥ ಭಾರತ ಮಾತೆಯ ಸೇವೆಯನ್ನು ಮಾಡುವಂತಹ ವೀರ ಯೋಧರು. ಆ ರೀತಿಯಾಗಿ ಆ ಒಂದು ಚಿಂತನೆಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಈ ಬಾರಿ ನಮ್ಮ ಬ್ರಿಗೇಡಿಯರ್ ಐ ಎನ್ ರೈ ಅವರ ಹೆಸರು ಕೇಳುವಾಗಲೇ ನನಗೆ ಬಹಳ ಒಂದು ರೋಮಾಂಚನ ಆಗ್ತಿದೆ. ಅಂತ ಒಬ್ಬ ವಿಶಿಷ್ಟ ವ್ಯಕ್ತಿತ್ವ ಇರತಕ್ಕಂತಹ ಒಬ್ಬ ವೀರ ಯೋಧರನ್ನ ಈ ಒಂದು ವೇದಿಕೆಯಲ್ಲಿ ನಮ್ಮ ಕುಂಬಲೆ ಸುಂದರರಾಯರ ಸಭಾಂಗಣ ಏರಿಯಾ ಕಯ್ಯಾರ ಕಿಂಜನರಯ್ಯವರ ಈ ಒಂದು ವೇದಿಕೆಯಲ್ಲಿ ಅವರನ್ನ ಒಂದು ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಟ್ಟು ನಾನು ಗೌರವಿಸಬೇಕು ಅಂತ ಅಂದುಕೊಂಡು ಅವರಿಗೆ ಕರೆ ಮಾಡಿ ಹೇಳಿದಾಗ ಶೆಟ್ರೆ ಈ ಪನ್ನಗೆ ಎಂಕ್ ಬರ್ತೆ ಬಹಳ ಒತ್ತಡದಲ್ಲಿದ್ದಾರೆ. ಇವತ್ತು ಬೇರೆ ಬೇರೆ ಕೆಲಸ ಕಾರ್ಯಗಳು ಅವರು ಹೋಗ್ಬೇಕು, ಅದಕ್ಕೆ ಬೇಕಾಗಿ ಸಮಯಕ್ಕೆ ಮಿಲಿಟರಿ ಅಂತ ಹೇಳಿದ್ರೆ ಈ ಎಕ್ಸರ್ವಿಸ್ಮೆಂಟ್ಸ್ ಯಾವ ರೀತಿ ನಮ್ಮ ವಿಕ್ರಮ್ ಇದ್ದಾರೆ, JP ರೈ ಅವರಿದ್ದಾರೆ, ಅವರಿಗೆ ಟೈಮ್ ಅಂತ ಹೇಳಿದ್ರೆ ಟೈಮ್. ನಾವು ಕೂಡ ಸಮಯಕ್ಕೆ ತುಂಬಾ ಮಹತ್ವವನ್ನು ಕೊಡುವರು. ಆದ್ರಿಂದ ಅದೇ ಅವರು ಹೇಳಿದಂಥ ಸಮಯಕ್ಕೆ ನಾವು ಕಾರ್ಯಕ್ರಮವನ್ನ, ಸಭಾ ಕಾರ್ಯಕ್ರಮವನ್ನು ನನ್ನ ಮಕ್ಕಳಲ್ಲಿ ವೇಷ ಹಾಕಿ ಕೂತಿದ್ದಾರೆ. ಆವಾಗಲೇ ಅವರು ಬೇರೆ ಬೇರೆ ರೀತಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಆದ್ರಿಂದ ಸಮಯಕ್ಕೆ ಸ್ವಲ್ಪ ಮಹತ್ವವನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಸಮಾರೋಪ ಸಮಾರಂಭವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈ ಒಂದು ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿದವರು ಸರ್ವಾಧ್ಯಕ್ಷರು. ನಮ್ಮ ಸಮ್ಮೇಳನದ ಬೆಳಿಗ್ಗೆ ನಮ್ಮ ಬೆಲ್ಮಾದ ಪಂಚಾಯತ್ ಮತ್ತು ದೇವಸ್ಥಾನದ ಒಟ್ಟಾರದಿಂದ ಆ ಹೊರಟಂತ ಮೆರವಣಿಗೆಯಿಂದ ಹಿಡಿದು ಈಗಿನವರೆಗೆ ಬಹಳ ಉಲ್ಲಾಸದಿಂದ ಇಳಿ ವಯಸ್ಸಿನಲ್ಲಿ ಅವರು ಯಾವತ್ತೂ ಕೂಡ ನಮಗೆಲ್ಲರೂ ಕೂಡ ಆದರ್ಶರು. ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ಬೆಜೆಂಟ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಪ್ರೊಫೆಸರ್ ಆಗಿ ನಿವೃತ್ತಿಯನ್ನು ಹೊಂದಿದ್ರು ಕೂಡ ವೃತ್ತಿಯಲ್ಲಿ ನಿವೃತ್ತಿ ಹೊಂದಿದ್ದರು, ಪ್ರವೃತ್ತಿಯಲ್ಲಿ ಈಗಲೂ ಕೂಡ ಅವರು ಅತ್ಯಂತ ಕ್ರಿಯಾಶೀಲರಾಗಿ ತನ್ನ ಕೆಲಸವನ್ನ ಮಾಡುವಂಥವ್ರು. ಇವತ್ತು ಒಂದು ಯಕ್ಷಗಾನದ ಅರ್ಥಧಾರಿಗೆ ಕೂತ್ರೆ ಬಹಳಷ್ಟು ನಮ್ಗೆ ಕೇಳಲಿಕ್ಕೆ ಬಹಳ ಖುಷಿ ಅವರ ಅರ್ಥಗಾರಿಕೆ. ಅಂತ ಒಬ್ಬ ವಿದ್ವತ್ ಇರತಕ್ಕಂಥ ವಿದ್ವಾಂಸರು, ನಮ್ಮ ಪಾರ್ಥಿಶುಭ ಪ್ರಶಸ್ತಿಯನ್ನ ಪಡೆದವರು, ಮೊನ್ನೆ ನಮ್ಮ ರಾಜ್ಯದ ಪ್ರತಿಷ್ಠಿತ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಂತಹ ಒಬ್ಬ ವ್ಯಕ್ತಿಯನ್ನ ನಾವಿವತ್ತು ಆ ಬೆಳಿಗ್ಗೆ ಬೇರೆ ಬೇರೆ ರೀತಿಯಾದ ಪ್ರಕಾರಗಳಿಂದ ಅವರನ್ನ ಮೆರವಣಿಗೆಯಿಂದ ತಂದಾಗ ಇಡೀ ದೇರಳಕಟ್ಟೆ ಜನ ಅಲ್ಲಿ ನಿಂತು ನೋಡ್ತಿದ್ರು. ಅವರಿಗೆ ಬಹಳ ಒಳ್ಳೆಯ ರೀತಿಯ ಸ್ವಾಗತವನ್ನು ಕೊಟ್ಟಿದ್ದಾರೆ. ಆ ರೀತಿಯಾಗಿ ಅವರು ಇವತ್ತು ನಮ್ಮ ಈ ಸಮ್ಮೇಳನದ ಉದ್ಘಾಟನೆಯಿಂದ ಹಿಡಿದು ಈಗಿನವರೆಗೆ ಇಡೀ ಸರ್ವಾಧ್ಯಕ್ಷರಾಗಿ ಈಗ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರನ್ನ ನಾನು ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ, ಈ ಊರಿನ ಸರ್ವ ನಾಗರಿಕ ಬಂಧುಗಳ ಪರವಾಗಿ, ನನ್ನ ವೈಯಕ್ತಿಕ ನೆಲೆಯಲ್ಲಿ ಕೂಡ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಾನು ಆಗಲೇ ಹೇಳಿದಂತೆ ವಿದ್ಯಾರತ್ನ ಪ್ರಶಸ್ತಿ, ನಮ್ಮ ಸಂಸ್ಥೆಯ ವಿದ್ಯಾರತ್ನ ಪ್ರಶಸ್ತಿಯನ್ನ ನಮ್ಮ ಭಾಸ್ಕರ ಕುಕ್ಕೋಲಿಗೆ ಪ್ರಥಮವಾಗಿ ನಾವು ನೀಡಿದ್ದು 2010ರಲ್ಲಿ ನಮ್ಮ ಶಾಲೆಯ ದಶಮಾನೋತ್ಸವ ಸಂದರ್ಭದಲ್ಲಿ. ಆ ಬಳಿಕ ರತ್ನೋತ್ಸವ 2011ರಲ್ಲಿ ಪ್ರಾರಂಭ ಆಯಿತು. ರತ್ನೋತ್ಸವದಲ್ಲಿ ಪ್ರಥಮವಾಗಿ ನಮ್ಮ ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ರವರಿಗೆ, ನಮ್ಮ ತಾಲ್ತಾಡಿ ವಸಂತಕುಮಾರ್ ಅವರಿಗೆ, ನಮ್ಮ ಡಾಕ್ಟರ್ BM ಹೆಗ್ಡೆ ಅವರಿಗೆ, ಅಮೃತ ಸೋಮೇಶ್ವರ್ ಅವರಿಗೆ, ಕಯ್ಯಾರ ಕಿಂಜಣ್ಣ ರೈ ಅವರಿಗೆ, ನಮ್ಮ ಉದಯವಾಣಿಯ ಚೀಫ್ ಬ್ಯೂರೋ ಆಗಿದ್ದಂತಹ ಮನೋಹರ್ ಪ್ರಸಾದ್ ಅವರಿಗೆ, ನಮ್ಮ ಖ್ಯಾತ ಜಾದೂಗಾರ ಯಕ್ಷಣಿಗಾರ ಅಂತ ಇರತಕ್ಕಂಥ ಕುದ್ರೋಳಿ ಗಣೇಶ್ ಅವರಿಗೆ, ಕದ್ದೆ ನವನೀತ್ ಶೆಟ್ಟಿ ಅವರಿಗೆ, ಈ ನಮ್ಮ ವಾಮನ್ ನಂದವರವರಿಗೆ, ಈ ರೀತಿಯಾಗಿ ನಾವೆಲ್ಲ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಅವರಿಗೆ ವಿದ್ಯಾರ್ಥಿ ಪ್ರಶಸ್ತಿಯನ್ನು ಕೊಟ್ಟು ಈ ವರ್ಷ ಬಹಳ ವಿಶಿಷ್ಟವಾಗಿ ನಮ್ಮ ದೇಶದ
ಅಮೃತ ಮಹೋತ್ಸವ ಸ್ವಾತಂತ್ರ್ಯವನ್ನು ಪಡೆದು ಇರುವಂಥ ಸಂದರ್ಭದಲ್ಲಿ ನಮ್ಮ ವೀರ ಯೋಧರಿಗೆ ಒಂದು ಗೌರವವನ್ನು ಕೊಡಬೇಕು, ಆ ಮೂಲಕ ನಮ್ಮ ಸಂಸ್ಥೆಗೂ ಕೂಡ ಒಂದು ಗೌರವ ಬರಬೇಕು ಎಂಬ ನಿಟ್ಟಿನಲ್ಲಿ ನಾವು ಬ್ರಿಗೇಡಿಯರ್ ಐ.ಎನ್. ರೈ ಅವರನ್ನ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಆ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಅವರಿಗೆ ಎಲ್ಲರೂ ಕೂಡ ಎದ್ದು ನಿಂತು ಅವರಿಗೆ ಒಂದು ಚಪ್ಪಾಳೆಯನ್ನ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ವೀರ ಯೋಧರ ಆ ಒಂದು ಸೇವಾ ಕಾರ್ಯ ಯಾವುದು ಅಂತ. ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ವೀರ ಯೋಧ ಬ್ರಿಗೇಡಿಯರ್ ಐ.ಎನ್. ರೈ ಅವರು ಅವರ ಸನ್ಮಾನ ಪತ್ರವನ್ನು ಮತ್ತೆ ನಾವು ಓದಲಿಕ್ಕಿದ್ದೇವೆ. ಆದ್ರೂ ಕೂಡ ಮೇಜರ್ ಆಗಿ, ಲೆಫ್ಟಿನೆಂಟ್ ಕರ್ನಲ್ ಆಗಿ ಅದರ ಜೊತೆಗೆ ಈಗ ಬ್ರಿಗೇಡಿಯರ್ ಆಗಿ 2003ರಲ್ಲಿ ಮೇನಲ್ಲಿ ಅವರು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿ ಸುದೀರ್ಘ 33 ವರ್ಷಗಳ ಕಾಲ ಭಾರತ ಮಾತೆಯ ಸೇವೆಯನ್ನು ಮಾಡಿ ಅವರ ಬಗ್ಗೆ ಅವರು ಮತ್ತೆ ಮಾತನಾಡುವಾಗ ಹೇಳ್ಬೋದು ಯಾವ ರೀತಿಯ ಒಂದು ಕಷ್ಟದ ಪರಿಸ್ಥಿತಿ ಇದೆ ಅಂತೇಳಿ. ಅವರನ್ನ ಈ ವೇದಿಕೆಯಲ್ಲಿ ನಾವು ವಿದ್ಯಾರ್ಥಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ಅವರನ್ನು ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಗೌರವಪೂರ್ಣ ಸ್ವಾಗತ ಮಾಡ್ತಿದ್ದೇನೆ. ಅದರ ಜೊತೆಗೆ ನಮ್ಮ ಬೆಳಗಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಬರಬೇಕಾದಂಥ ಭುವನಾಭಿರಾಮಿ ಉಡುಪರವರು ಈಗ ಬಂದಿದ್ದಾರೆ. ಅವರನ್ನೂ ಕೂಡ ಅವರು ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ, ನಮ್ಮ ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದಂಥ ಮುಲ್ಕಿ ಕಿನ್ನಿಗೋಲಿ ಯುಗ ಪುರುಷ ಅಂತ ಹೇಳಿದ್ರೆ ಅದು ಭುವನಾಭಿರಾಮ ಉಡುಪುರೆ. ಆದ್ರಿಂದ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಗೌರವಪೂರ್ಣ ಸ್ವಾಗತವನ್ನು ಮಾಡ್ತೇನೆ. ಅದೇ ರೀತಿ ನಮ್ಮ ಜೊತೆ ಇರತಕ್ಕಂಥ ಮತ್ತೊಬ್ರು ನಮ್ಮ ಭಾರತ ಮಾತೆಯ ಸೇವೆಯನ್ನು ಮಾಡಿರ್ತಕ್ಕಂತಹ ನಮ್ಮ ಕರ್ನಲ್ ಶರತ್ ಭಂಡಾರಿ ಅವರು, ನಿಟ್ಟೆಗುತ್ತು ಶರತ್ ಭಂಡಾರಿ ಅವರು ನಮ್ಮ ವಿದ್ಯಾಸಂಸ್ಥೆಯ ಮೇಲೆ ಅಪಾರ ಪ್ರೀತಿ ಅವರಿಗೆ. ಒಂದು ಬಾರಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಗೌರವಪೂರ್ಣವಾಗಿ ಸ್ವಾಗತವನ್ನು ಮಾಡ್ತೇನೆ. ಅದರ ಜೊತೆ ನಮ್ಮ ಕರ್ನಾಟಕ ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದ್ದಾಗ ನಾನು ಬೆಳಿಗ್ಗೆ ಕೂಡ 2-3 ಜನ ನನ್ನ ಅಲೆಮಾರಿ ಬಂಧುಗಳು ಬಂದಿದ್ರು ವೇದಿಕೆಯಲ್ಲಿ. ಅವರು ಯಾವ ರೀತಿ ಅಂತ ಹೇಳಿದ್ರೆ ಇವತ್ತು ಅಲೆಮಾರಿ ಜನಾಂಗದ ಬದುಕು ಎಷ್ಟು ಚಿಂತಾಜನಕವಾಗಿದೆ, ಎಷ್ಟು ಶೋಚನೀಯವಾಗಿದೆ ಅಂತ ಹೇಳಿ ನಾನು ಕಣ್ಣಾರೆ ಕಂಡವ. 90% ಜನ ಇವತ್ತು ಅಲೆಮಾರಿ ಜನ ಅತ್ಯಂತ ಕಷ್ಟಕರ ಜೀವನವನ್ನು ಸಾಗಿಸುವಂಥವ್ರು. ಒಂದು 5% ಜನ ಪ್ರತಾಪ್ ಜೋಗಿ ಅಂತವರು ಇದ್ದಾರೆ. ಆದ್ರಿಂದ ಪ್ರತಾಪ್ ಜೋಗಿ ಅವರು ಕೂಡ ಬಹಳ ಕಷ್ಟದಿಂದ, ಅವರು ಕೂಡ ಅಲೆಮಾರಿಯ ಒಂದು ಜನಾಂಗಕ್ಕೆ ಸೇರಿದಂತಹ ಜೋಗಿ ಸಮಾಜದವರು. ಇವತ್ತು ಶೈಕ್ಷಣಿಕದಲ್ಲಿ ಅತ್ಯಂತ ಕೆಲಸವನ್ನ ಮಾಡುತ್ತಾ ಎಲ್ಲರೂ ಕೂಡ ಮುಂದೆ ಬರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೋಗಿ ಅವರು ಕೂಡ ಬಹಳ ಕಷ್ಟಪಟ್ಟು ಓದಿ ವಕೀಲರಾಗಿ ಚಿತ್ರದುರ್ಗದಲ್ಲಿ ಪ್ರತಾಪ್ ಜೋಗಿ ಅಂತ ಕೇಳಿದ್ರೆ ಎಲ್ರಿಗೂ ಕೂಡ ಗೊತ್ತಿದೆ, ಒಬ್ಬ ಯುವ ಖ್ಯಾತ ನ್ಯಾಯವಾದಿ ಆ ಜಿಲ್ಲೆಯಲ್ಲಿ. ಅವರು ಕೂಡ ನಮ್ಮ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬರು ಇದ್ದಾರೆ, ದೇಶವನ್ನು ಕಾಯ್ದು ನಮ್ಮ ವೀರ ಯೋಧರ ಸಾಲಿನಲ್ಲಿ ಇರತಕ್ಕಂಥ ನಮ್ಮ ರೊಟೇರಿಯನ್ ವಿಕ್ರಮ್ ದತ್ತಾರವರು. ಯಾಕೆ ರೊಟೇರಿಯನ್ ಸೇರಿಸಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ರೋಟರಿ ಕ್ಲಬ್ನಲ್ಲಿ ಕೆಲಸ ರೋಟರಿಯಲ್ಲಿ ಕೆಲಸ ಮಾಡುವವರಿಗೆ ಹಿಂದ್ಗಡೆ ಒಂದು RTN ಅಂತ ಬರ್ತದೆ, ರೊಟೇರಿಯನ್ ಅಂತೇಳಿ, ಲಯನ್ಸ್ ಅಲ್ಲಿ ಎಲ್ಲ ಏನ ಬಂದಾಗಿ. ಹಾಗೆ ರೊಟೇರಿಯನ್ ವಿಕ್ರಮ್ ದತ್ತಾರವರು ನನ್ನ ಬಹಳ ಆತ್ಮೀಯ ಸಹೋದರ. ಯಾವತ್ತೂ ಕೂಡ ನಾವೆಲ್ಲ ಕೆಲಸಕ್ಕೆ ಕೂಡ ಒಟ್ಟಾಗಿ ಇದ್ದು ಕೆಲಸವನ್ನು ಮಾಡುವವರು. ರೊಟೇರಿಯನ್ ವಿಕ್ರಮ್ ದತ್ತಾರವರು ಒಂದು ಬರತಕ್ಕಂಥ 2024-25ಕ್ಕೆ ನಮ್ಮ ಜಿಲ್ಲೆಯ 3181 ಅಂತ ಹೇಳಿದ್ರೆ ರೋಟರಿ ಜಿಲ್ಲೆಯ ಅದು ಪದನಾಮ 3181ರ 4 ಕಂದಾಯ ಜಿಲ್ಲೆಗಳ ಗವರ್ನರ್ ಆಗಿ ಆಯ್ಕೆಯಾದವರು. ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷೆ, ನಮ್ಮ ನಾಯಕಿ, ಬಹಳ ಒಬ್ಬ ಮಹಿಳೆಗೆ ಒಂದು ಜವಾಬ್ದಾರಿ ಅಥವಾ ಅಧಿಕಾರ ಅಂತ ನಾನು ಯಾವತ್ತೂ ಆ ಪದವನ್ನು ಉಪಯೋಗ, ಜವಾಬ್ದಾರಿ ಸಿಕ್ಕಿದಾಗ ಆ ಜವಾಬ್ದಾರಿಯನ್ನ ಯಾವ ರೀತಿ ನಿಭಾಯಿಸಬಹುದು, ಅದರ ಜೊತೆಗೆ ಸಾಹಿತ್ಯಾತ್ಮಕ ಕೂಡ ಕೆಲಸವನ್ನ ಮಾಡುವಂತ ನಮ್ಮ ಕಸ್ತೂರಿ ಪಂಜ ಅಕ್ಕ ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು, ಈ ಸಾಹಿತ್ಯ ಪರಿಷತ್ತಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಂಘಟನೆ ಮಾಡಿಕೊಂಡು ಕೆಲಸವನ್ನ ಮಾಡಿದಾಗ ಒಂದು ರೀತಿಯಾದ ಸಾಹಿತ್ಯಾಭಿಮಾನ ನಾನು ಯಾವತ್ತೂ ಎಲ್ಲಿಕೊಂಟು, ಓದುವಂತಹದ್ದು, ಬರೆಯುವಂತಹದ್ದು, ಪತ್ರಿಕೆಗಳನ್ನ ದಿನ ಓದುವಂಥವೆಲ್ಲ ಹವ್ಯಾಸ ನಾವು ರೂಢಿಸಿಕೊಳ್ಬೇಕು.
ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು 5 ರೂಪಾಯಿಯ ಒಂದು ಪೇಪರನ್ನು ತಗೊಳ್ಳಿ ಕೂಡ ಹಿಂದೆ ಮುಂದೆ ನೋಡ್ತೀವಿ, ಹತ್ತಿರ ಇದ್ದವನ ಹತ್ರ ಒಂಚೂರು ಕೊರಲಿ ಓದ್ವಿ ಅಂತೇಳಿ. ಆ ರೀತಿ ಆಗಬಾರ್ದು. ನಾವು ಅದರ ಮಹತ್ವವನ್ನು ಉಳಿಸಿಕೊಂಡು ಅದರ ಒಂದು ಘನತೆಯನ್ನು ಹೆಚ್ಚಿಸಿದಾಗ ಆ ಒಂದು ಸಾಹಿತ್ಯಾತ್ಮಕ ವಿಚಾರಗಳು ಕೂಡ ನಮ್ಮಲ್ಲಿ ಬರ್ತದೆ. ಇವತ್ತು ನಮ್ಮ ಹರೀಶ್ ಒಡ್ಡಂಬೆಟ್ಟೂರವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು, ಅವರು ಕೂಡ ಈ ಸಭೆಗೆ ಅತಿಥಿಯಾಗಿ ಬಂದಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ಅದೇ ರೀತಿ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆ ಕಳೆದ 15 ವರ್ಷಗಳಿಂದ ದೇರಳಕಟ್ಟೆಯಲ್ಲಿ ರೋಟರಿ ಕ್ಲಬ್ ಬಹಳ ಒಳ್ಳೆಯ ರೀತಿಯಲ್ಲಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡುತ್ತಾ ಬರುತ್ತಿರುವಂತಹ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಇವತ್ತು ಆ ಒಂದು ಕ್ಲಬ್ಬಿನ ಅಧ್ಯಕ್ಷೆಯಾಗಿ ನಮ್ಮ ಮುನ್ನೂರು ಶಾಲೆಯ ಬಬ್ಬುಕಟ್ಟೆ ಶಾಲೆಯ ನಮ್ಮ ರಿಟೈರ್ಡ್, ಅವರು ಕೂಡ ರಿಟೈರ್ಡ್ ನಿವೃತ್ತರು, ಅದು ವೃತ್ತಿಯಲ್ಲಿ ಅವರು ನಿವೃತ್ತಿ ಆಗಿಲ್ಲ, ಸೀತಾಲಕ್ಷ್ಮಿ ಟೀಚರ್ ನೋಡಿದಾಗ ಗೊತ್ತು, ನಮ್ಮ ರೋಟರಿ ಕ್ಲಬ್ಬಿನ ಅಧ್ಯಕ್ಷೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಗೌರವಪೂರ್ಣವಾಗಿ ಅವರನ್ನ ಸ್ವಾಗತವನ್ನು ಮಾಡ್ತೇನೆ. ಕುಕ್ಕುವಲ್ಲಿ ಬಗ್ಗೆ ಹೇಳ್ಬೇಕಾದ್ದಿಲ್ಲ, ಯಾಕೆ ಅಂತಂದ್ರೆ ನಮ್ಮೆಲ್ಲ ಕಾರ್ಯಕ್ರಮಗಳು ಕೂಡ ನನ್ನ ಜೊತೆ ಸೇರಿ ಕೆಲಸವನ್ನು ಮಾಡುವವರು. ಅವರು ಕೂಡ ನಾನು ಆತ್ಮೀಯವಾದ ಒಂದು ಸ್ವಾಗತವನ್ನು ಕೋರುತ್ತಾ, ತೋನ್ಸೆ ಪುಷ್ಕಲ್ ಕುಮಾರ್ ಅವರು ಕೂಡ ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮ ಜೊತೆ ಇರುವವರು, ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರು, ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ನೀಡುತ್ತಾ, ನನ್ನ ತಾಯಿ ಕೂತಿದ್ದಾರೆ ರತ್ನಮ್ಮ, ಆಗ ಬೆಳಿಗ್ಗೆ ನಾನು ಅವರ ಬಗ್ಗೆ ನಾನು ಹೇಳಿದ್ದೆ, ಅವರ ಹೆಸರಿನಲ್ಲಿ ಈ ವಿದ್ಯಾಸಂಸ್ಥೆ ಇರುವಂಥದ್ದು, ಅವರ ಆಶೀರ್ವಾದ ಇಲ್ಲದೆ ಯಾವ ಕೆಲಸವನ್ನು ನಾನು ಮಾಡುವಂಥದ್ದು. ರತ್ನಾವತಿ ಶೆಟ್ಟಿ ಅವರು ವೇದಿಕೆ ಹೇಳಿದ್ದೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ತಂದೆ ಬೆಳಿಗ್ಗೆ ವೇದಿಕೆಯಲ್ಲಿದ್ದರು, ಈಗ ಎದುರುಗಡೆ ಕೂತಿದ್ದಾರೆ, ಉಳಿದಟ್ಟು ಕೊರಗಬ ಶೆಟ್ಟಿ ಅವರಿದ್ದಾರೆ, ಅವರ ಆಶೀರ್ವಾದವನ್ನು ಬೇಡುತ್ತಾ ಅವರನ್ನು ಕೂಡ ಸ್ವತ್ತಿ ಸಂಸ್ಥೆಯ ಕಾರ್ಯದರ್ಶಿ ಸೌಮ್ಯಾರ್ ಶೆಟ್ಟಿ ಅವರಿದ್ದಾರೆ. ನಮ್ಮ ಮುಖ್ಯೋಪಾಧ್ಯಾಯನಿ, ನನ್ನ ಎಲ್ಲ ಕೆಲಸಗಳ ಇಡೀ ವಿದ್ಯಾಸಂಸ್ಥೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡುತ್ತಿರುವಂಥವ್ರು. ಕಳೆದ ಬಹಳಷ್ಟು ವರ್ಷಗಳಿಂದ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಎಲ್ಲ ಮಕ್ಕಳು ಕೂಡ ಒಂದು ಬಾರಿ ನಮ್ಮ HM ಬಂದರು ಅಂತಂದ್ರೆ ಒಬ್ಬ ನೆಟ್ಟಗಿನಂತೆ ಆ ರೀತಿಯಾದ ಶಿಸ್ತುಬದ್ಧ ಒಂದು ವ್ಯಕ್ತಿತ್ವ ಇರತಕ್ಕಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯನಿ ನಹೀಂ ಹಮೀದ್ ಅವರು ವೇದಿಕೆಯಲ್ಲಿದ್ದಾರೆ. ಅವರು ಎಲ್ಲರಿಗೂ ಕೂಡ ಈ ವೇದಿಕೆಯಲ್ಲಿರತಕ್ಕಂಥವ್ರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೊಡುತ್ತಾ, ಬಹಳ ಮುಖ್ಯವಾಗಿ ವೇದಿಕೆ ಮುಂಭಾಗದಲ್ಲಿ ಬಹಳಷ್ಟು ಜನ ಬೆಳಿಗ್ಗೆ ಬಂದಿದ್ರು, ಎಲ್ಲರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ. ಯಾಕೆ ಅಂತಂದ್ರೆ ನಾಳೆ ಸಂಜೆ ಇದೆ ಮಧ್ಯಾಹ್ನ ನಂತರ ನಮ್ಮ ವಾರ್ಷಿಕ ಒಂದು ರೀತಿ ಜಾತ್ರೆ ಆಗ್ಲಿಕ್ಕಿದೆ. ನಾಳೆ ಮಧ್ಯಾಹ್ನ ನಂತರ ಮತ್ತೊಮ್ಮೆ ಇಲ್ಲಿ ನಾವೆಲ್ಲರೂ ಕೂಡ ಸೇರ್ಲಿಕ್ಕಿದ್ದೇವೆ. ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಒಂದು ಕಾರ್ಯಕ್ರಮ ಆಗುವುದಂತ ಈ ಭಾಗದಲ್ಲಿ ಜಾತ್ರೆ ಆದಾಗೆ, ಆದ್ರಿಂದ ದೇವರದಿಂದ ಯಾವುದೇ ರೀತಿ ತೊಂದರೆ ಇಲ್ಲದೆ ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಮೈದಾನದಲ್ಲಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೀವಿ. ಈ ಒಂದು ಸ್ಥಳದಾನವನ್ನು ಕೂಡ ನಮಗೆ ಈ ಒಂದು ಕಾರ್ಯಕ್ರಮ ನೀಡಿದಂತ ಡಾಕ್ಟರ್ ಅವರಿಗೆ ಕೂಡ ನಾನು ಹಾಜರವರಿಗೆ ಕೂಡ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರು, ಎಲ್ಲ ಮಾಧ್ಯಮ ಮಿತ್ರರು ಕೂಡ ಇಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಬೇರೆ ಬೇರೆ ದೃಶ್ಯ ಮಾಧ್ಯಮದವರು ಕೂಡ ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಹಾರ್ದಿಕವಾದ ಸ್ವಾಗತವನ್ನ ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯವರನ್ನ ಶಾಲು ಸ್ಮರಣಿಕೆ ನೀಡಿ ಗೌರವಿಸುವಂಥ ಕಾರ್ಯಕ್ರಮವನ್ನು ಕೂಡ ಸೌಮ್ಯ ಮತ್ತು ರವೀಂದ್ರ ಶೆಟ್ಟಿ ಅವರು ನೆರವೇರಿಸ್ತಾರೆ. ಬಹಳ ಪ್ರಮುಖವಾದ ಘಟ್ಟಕ್ಕೆ ನಾವು ಬಂದಿದ್ದೇವೆ. ರವೀಂದ್ರ ಶೆಟ್ಟರು ಆಗಲೇ ಹೇಳಿದ್ದಾರೆ, 2010ಕ್ಕೆ ಪ್ರಾರಂಭವಾಗಿರತಕ್ಕಂಥ ಒಂದು ಮತ್ತು ಸಾಂಸ್ಕೃತಿಕ ಒಂದು ಸಮ್ಮೇಳನ ಇದು, ರತ್ನೋತ್ಸವ. ಒಡಿಯೂರು ಶ್ರೀಗಳು ಅವತ್ತು ಉದ್ಘಾಟನೆ ಮಾಡಿದರು. ಆ ವೇದಿಕೆಯಲ್ಲಿ ಬಹುಶಃ ನಮ್ಮ ಭುವನಾಭಿರಾಮ ಉಡುಪ ಅವರು ಕೂಡ ಇದ್ದರು. ರತ್ನ ಪ್ರಶಸ್ತಿಯನ್ನು ಅವರು ಕೊಟ್ಟದ್ದು ನನಗೆ. ಆಮೇಲೆ ನನ್ನನ್ನು ಗೌರವ ಸಲಹೆಗಾರರನ್ನಾಗಿ ಕೂಡ ಅವರು ಸೇರಿಸಿಕೊಂಡು ನಮ್ಮ ಕೈಲಾದ ಸಹಕಾರವನ್ನು ಕೊಟ್ಟಿದ್ದೇವೆ. ಆದರೆ ಇಡೀ ಬಹಳ ಕಡಿಮೆ ಸಮಯದಲ್ಲಿ ಇಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅದು ರವೀಂದ್ರ ಶೆಟ್ಟರಿಗೆ ಮಾತ್ರ ಸಾಧ್ಯ, ಬೇರೆ ಯಾರಿದ್ರೂ ಸಾಧ್ಯ ಇಲ್ಲ. ಇನ್ವಿಟೇಷಕರು ಅವರು ಕೂಡ ಅಭಿನಂದನಾರ್ಹರು. ಬಹಳ ಪ್ರಮುಖವಾಗಿ ನಮ್ಮ ಈ ರತ್ನೋತ್ಸವದಲ್ಲಿ ಈ ಒಂದು ವಿದ್ಯಾರತ್ನ ಪ್ರಶಸ್ತಿ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಇದು ವಿದ್ಯೆ ಅಂತ ಹೇಳಿದ ಕೂಡಲೇ ಅದು ಕೇವಲ ರೀಡಿಂಗ್, ರೈಟಿಂಗ್ ಆ್ಯಂಡ್ ಅರಿಥ್ಮೆಟಿಕ್ ಅಂತ ಹೇಳಿ 3 R's ಮಾತ್ರ ಅಲ್ಲ, ಬೇರೆ ಬೇರೆ ಕೌಶಲ್ಯಗಳಿಗೂ ಸಂಬಂಧಪಟ್ಟು ವಿದ್ಯೆ ಕಲಿತ ವಿದ್ವಾಂಸನೇ ಆಗಬೇಕು ಅಂತ ಇಲ್ಲ.
ಅನ್ಯಾನ್ಯ ಕ್ಷೇತ್ರದಲ್ಲಿ ಅವನ ಸೇವೆಯನ್ನು ಮಾಡಬಹುದು. ಅಂಥವರನ್ನೇ ಗುರುತಿಸಿ ಪ್ರತಿ ವರ್ಷ ವಿಶಿಷ್ಟವಾದ ರೀತಿಯಲ್ಲಿ ಇದನ್ನು ಕೊಡ್ತಾ ಇರುವಂಥದ್ದು. ಈಗ ರವೀಂದ್ರ ಶೆಟ್ಟರ್ ಆಗ ಹೇಳಿದರು, ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶ ಕಾಯುವಂಥ ಯೋಧನನ್ನು ನಾವು ಆಯ್ಕೆ ಮಾಡಿದ್ದೇವೆ ಅಂತ. ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಒಂದು ಘೋಷಣೆಯನ್ನೇ ಮಾಡಿದರು, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ. ಹಾಗಾಗಿ ರಾಷ್ಟ್ರ ರಕ್ಷಣೆ ಎನ್ನುವಂಥದ್ದು ಅದು ಎಷ್ಟು ಪ್ರಮುಖವಾದದ್ದು ಅಂತ ಹೇಳಿ ಯುದ್ಧ ಬಂದಾಗ ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗ್ತದೆ. ದೇನಾ ವನಮಾಲಿ ಉಸ್ ರಾಸ್ತೆ ಪರ್ ತು ಫೇಂಕ್ ಮಾತೃ ಭೂಮಿ ಪರ್ ಶೀಶ ಚಡಾನ ಜಿಸ್ಮೆ ಜಾತೆ ವೀರ್ ಅನೇಕ್ ಅಂತ ಬೇಕು. ಯಾವ ದಾರಿಯಲ್ಲಿ ಮಾತೃಭೂಮಿಗೆ ಬೇಕಾಗಿ ತಲೆಯನ್ನು ಕೊಡುವುದಕ್ಕೆ ಸಿದ್ಧರಾದಂತಹ ವೀರರು ಹೋಗ್ತಾ ಇದ್ದಾರೋ ಅವರ ಪಾದಧೂಳಿ ಆದರೂ ನನ್ನ ಮೇಲೆ ಬೀಳಬೇಕು ಅಂತ. ಹಾಗಿದ್ರೆ ಒಬ್ಬ ಸೈನಿಕನ ಮಹತ್ವ ಎಷ್ಟು ಎನ್ನುವಂಥದ್ದು ಗೊತ್ತು. ಇವತ್ತು 75 ವರ್ಷದ ಯುವಕ ನಮ್ಮ ಬ್ರಿಗೇಡಿಯರ್ ಐಎನ್ ರೈ ಅವರು 2003ರಲ್ಲಿ ಅವರು ನಿವೃತ್ತರಾದವರು. ಬಹುಶಃ ನಮ್ಮ ಸಮ್ಮೇಳನ ಅಧ್ಯಕ್ಷರಿಗೂ ಅವರಿಗೆ ಒಂದೇ ವಯಸ್ಸು ನೋಡುವಾಗ. ಆದರೆ ಆ ಒಂದು ಸೇನೆಯ ಒಂದು ಶಿಸ್ತು ಅವರ ದೈಹಿಕವಾದಂತಹ ಸ್ವರೂಪದಲ್ಲಿಯೂ ನಮಗೆ ಕಾಣ್ತದೆ. ಅವರಿಗೆ ಇವತ್ತು ಈ ಒಂದು 10ನೇ ವರ್ಷದ ವಿದ್ಯಾರತ್ನ ಪ್ರಶಸ್ತಿಯನ್ನು ನಮ್ಮ ಸಂಸ್ಥೆ ನೀಡ್ತಾ ಇದೆ. ಅವರನ್ನು ದಯವಿಟ್ಟು ನಮ್ಮ ಅಧ್ಯಕ್ಷರು ಸನ್ಮಾನ ಪೀಠಕ್ಕೆ ಕೂತ್ಕೊಳ್ಳಿಸಬೇಕು ಅಂತ ನಾನು ವಿನಂತಿಸ್ತೇನೆ. Being the eldest son of Ichilampadi Sumati Rai and Baduru Shantaram Rai, reputed family and erstwhile chieftain of Kumble Sime, and entitled to maintain an army of 3,000 soldiers and empowered with magisterial powers, father is retired as Deputy Director of Fisheries and he was one of the founder of Fisheries College, Mangalore. His early education was in a convent in Kumble, high school and college in St. Aloysius College, Mumbai. He was a good sportsman, NCC cadet, group senior under officers, twice best cadet and attended army attachment camps and finished his BSc in 1978. He was qualified in UPSC and passed SSB interview and joined Officers Training Academy for pre-commission training in 1969-70 batch. Commissioned as second lieutenant in March 1970 into Sikh Light Infantry Regiment. And he was promoted as captain in 1973 and he actively involved in fighting with Naga guerrillas in malaria and lychee infected jungles of Nagaland. During his period, the leader Dr. Fizo was very active in UK and challenged in Indian government to conduct general elections. He was major from the year 1980 to 1988 and he was lieutenant colonel in 1989 to 1979 and he became the brigadier in the year 1999 to 2003. On promotion, he took over the command of 63 Mountain Brigade in East Sikkim. There are 15,000 feet. The two army faces each other. Handshaking distance has known as the eyeball to eyeball development. He was there for 30 months, led numerous Indian army delegations to border peace talks with Chinese army and maintained peace and tranquility along the international borders. He was then posted to Premier Institution of Indian Military Academy, Dehradun. Later he moved as the commandant of Sikh Light Infantry Regimental Center. He had to plan to execute manpower planning, recruitment and training of soldiers required for 21 regiments. After his retirement was in the year 2003. After rendering more than 33 years of service, he retired in the year 2003. He joined Narayan Nethralaya as the chief superintendent and was a part of the team for 4 years. Now he is active member of senior mentor and district and of ex-service organization, vice president of Sri Maduru Temple Renovation Committee, visits educational institutions to deliver motivational talks and encourages the young generation to join armed forces. Also takes care of his ancestral property in Ichilampadi. He is happily married to Anuradha Rai and the couples are residing in Shivabag, Mangalore. Thank you, sir. ಇಚ್ಲಂಪಾಡಿ ಅಂತ ಹೇಳುವಾಗ ನಮಗೆ ಇಚ್ಲಂಪಾಡಿ ಮೇಳ ನೆನಪಾಗ್ತದೆ. ಬಹಳ ಪ್ರಾಚೀನವಾದಂತಹ ಮೇಳ. ನಮ್ಮ ಅಡಿಕೆ ರಾಮಯ್ಯವರು ಅವರ ತಂದೆಯವರೆಲ್ಲ ಕೆಲಸ ಮಾಡಿದಂತಹ ಮೇಳ. ಅದವರ ಮನೆತನಕ್ಕೆ ಸೇರಿರುವಂಥದ್ದು. ಇಚ್ಲಂಪಾಡಿ ಕೋಟ್ಯಣ್ಣಾಳವರು ಬಹುಶಃ ಅವರ ಮುತ್ತಜ್ಜ ಇರಬೇಕು. ಆ ಕಾಲದಲ್ಲಿ ನಮ್ಮ ಸಂಸ್ಕೃತಿ ಇದಕ್ಕೆ ಒಂದು ಪ್ರಶಸ್ತಿಯನ್ನು ಕೊಟ್ಟರು. ಇವತ್ತು ದೇಶ ರಕ್ಷಣೆಯನ್ನು ಮಾಡಿದಂತಹ ಒಬ್ಬ ವೀರ ಯೋಧ ಅವರನ್ನ ಈ ಒಂದು ವಿದ್ಯಾರತ್ನ ಪ್ರಶಸ್ತಿಯ ಮೂಲಕ ಆ ಪ್ರಶಸ್ತಿಗೆ ಒಂದು ಗೌರವ ಕೊಡುವ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದನ್ನೀಗ
ಮೊಟ್ಟ ಮೊದಲಾಗಿ ಈ ಕಾರ್ಯಕ್ರಮದ ರೂವಾರಿಗಳು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಲಿದೊಟ್ಟು ಅಧ್ಯಕ್ಷರು, ಅವರ ಶ್ರೀಮತಿಯವರು, ಅವರ ಸಂಸ್ಥೆಯ ಎಲ್ಲ ಅಧಿಕಾರಿಗಳು, ನಿಮಗೆ ನನ್ನೊಂದು ಹಾರ್ದಿಕ ಅಭಿನಂದನೆಗಳು. ಯಾಕೆಂದರೆ ಇಂಥ ಸಾಹಿತ್ಯ ಸಾಂಸ್ಕೃತಿಕ ಬೃಹತ್ ಕಾರ್ಯಕ್ರಮ ಆಯೋಜಿಸಿದ್ದೀರಿ. ಇದು ನೀವು ಹೇಳಿದಾಗೆ ಹಲವಾರು ವರ್ಷಗಳಿಂದ ನಡೀತಾ ಇದ್ದೇವೆ. ಇದನ್ನು ನಡೆಸಿಕೊಂಡು ಹೋಗೋದು ಮಾಡ್ಬೋದು, ಆದರೆ ಅದನ್ನು ನಡೆಸಿಕೊಂಡು ಹೋಗಲಿಕ್ಕೆ ಒಂದು ಸಂಘಟನೆ ಮತ್ತು ಮನೋಬಲ ಇರಬೇಕು. ಇಂಥ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿದ್ದೀರಿ. ನಾನು ಆ ದಿವಸ ಹೇಳಿದೆ ಶೆಟ್ರಿಗೆ, ನೋಡಿ ಇದು ಸಾಂಸ್ಕೃತಿಕ ಕಾರ್ಯಕ್ರಮ, ಎಲ್ಲ ಸಾಹಿತಿಗಳು, ವಿದ್ವಾಂಸರು, ಕಲಾಕಾರರು, ಅವರಿಗೆಲ್ಲ ನೀವು ಪ್ರಶಸ್ತಿ ಕೊಟ್ಟಿದ್ದೀರಿ. ನನ್ನಂಥ ಸೈನಿಕನಿಗೆ ಬರೀ ಗುಂಡು ಹೊಡೆದ ಅಭ್ಯಾಸ, ನನಗೇನು ಇಂತಹ ಪ್ರಶಸ್ತಿ ಕೊಡಬೇಡಿ ಅಂತ ಹೇಳಿದೆ. ಆದರೆ ಅವರು ಹೇಳಿದರು, ಸರ್ ಇದು ನಮ್ಮ ಸ್ವಾತಂತ್ರ್ಯೋತ್ಸವದ 75ನೇ ವರ್ಷ, ನನಗೂ ಕೂಡ 75 ವರ್ಷ ಆಯಿತು. ಆದರೆ ಸೈನಿಕರನ್ನು ನೆನೆಸಿಕೊಳ್ಳುವುದು ನಮ್ಮ ಕರ್ತವ್ಯ ಅಂತ ಹೇಳಿದರು. ಅದಕ್ಕೋಸ್ಕರ ನಿಮಗೆ ನನ್ನ ಹಾರ್ದಿಕ ನಮಸ್ಕಾರಗಳು ಆ್ಯಂಡ್ ಎ ಗ್ರೇಟ್ ಥ್ಯಾಂಕ್ ಯು ಸರ್. ಎರಡನೇದಾಗಿ, ನಾನು 34 ವರ್ಷಗಳ ಕಾಲ ಮಂಗಳೂರು ಬಿಟ್ಟ ಮೇಲೆ ಸಿಖ್ ರೆಜಿಮೆಂಟಲ್ಲಿದ್ದೆ. ಅಲ್ಲಿ ಅವರೊಟ್ಟಿಗೆ ಮಾತಾಡುವುದು, ಊಟ ಮಾಡುವುದು, ಅವರ ಗುರುದ್ವಾರಕ್ಕೆ ಹೋಗೋದು ಎಲ್ಲ ಪಂಜಾಬಿ ಭಾಷೆಯಲ್ಲಿ. ಹಾಗಾಗಿ ನನ್ನ ಕನ್ನಡ ಭಾಳ ಬಿಲೋ ಎವರೇಜ್ ಅಂತ ಹೇಳ್ಬೋದು. ನಮಗೆ ಅಲ್ಲಿ ಪಂಜಾಬಿಯಲ್ಲಿ ಮಾತಾಡುವಾಗ ಪ್ರತಿ 2ನೇ ಸೆಂಟೆನ್ಸಿಗೆ ಅವರನ್ನು ಬೈದೆ ಮಾತಾಡೋದು ಒಂದು ಅಭ್ಯಾಸ ನಿಮಗೆ ಗೊತ್ತಿರ್ಬೋದು ಪಂಜಾಬಿ ಭಾಷೆ. ಮೊನ್ನೆ ನೀವು ಟಿ ವಿಯಲ್ಲಿ ನೋಡಿದ್ದೀರಿ, ಆ ಚೈನೀಸ್ನವರಿಗೆ ಹೊಡೆಯುವಾಗ ಯಾವ ಭಾಷೆ ಯೂಸ್ ಮಾಡಿದ್ದಾರಂತ. ಅದು ನಂದೇ ರೆಜಿಮೆಂಟ್, ದೊಡ್ಡ ಹೆಮ್ಮೆಯ ವಿಷಯ. ನನ್ನ ಬೆಟಾಲಿಯನ್ ಅದನ್ನು ನಾನು ಕಮಾಂಡ್ ಮಾಡಿದ್ದು 1990ರಲ್ಲಿ. ಮುಂದಕ್ಕೆ ಹೋಗುವಾಗ ನೀವು ಎಲ್ಲಿಗೂ ಹೋಗಿ ಕೇಳಿ, ಯಾರಾದ್ರೂ ಕೇಳಿ ಯಾವ ದಾನ ಶ್ರೇಷ್ಠ ಅಂತ. ಶಾಲೆಗೆ ಹೋದರೆ ಟೀಚರ್ಸ್ ಹೇಳ್ತಾರೆ ವಿದ್ಯಾದಾನ ಅತಿ ಶ್ರೇಷ್ಠ ಅಂತ ಹೇಳ್ತಾರೆ. ನೀವು ಹಾಸ್ಪಿಟ್ಲಿಗೆ ಹೋದರೆ ಡಾಕ್ಟರ್ಸ್ ಹೇಳ್ತಾರೆ ರಕ್ತದಾನ, ಅಂಗಾಂಗ ದಾನ, ನೇತ್ರದಾನ ಅತಿ ಶ್ರೇಷ್ಠ ಅಂತ ಹೇಳ್ತಾರೆ. ನೀವು ಸೈನಿಕ ಹತ್ರ ಹೋಗಿ ನೀವು ಕೇಳಿ, ಅವನಿಗೆ ಯಾವ ದಾನ ಅಂತ ಅವನಿಗೆ ಹೇಳಿದ ನಾವು ಸುಮ್ಮನೆ ನಕ್ಕು ಬಿಡ್ತಾನೆ. ಯಾಕೆಂದರೆ ಅವನ ಸರ್ವಸ್ವವನ್ನು ದೇಶಕ್ಕೋಸ್ಕರ ದಾನ ಮಾಡಿಟ್ಟಿದ್ದಾನೆ. ಹಾಗಾಗಿ ಅವನಿಗೆ ಯಾವ ದಾನ ಅಂತ ಇನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಮತ್ತು ಸೈನಿಕನ ವಿಷಯ ಮಾತಾಡುವಾಗ ತುಂಬ ಜನ ಹೇಳ್ತಾರೆ ಲೂಸ್ ಟಾಕಲ್ಲಿ, ಅವ ಹೊಟ್ಟೆಪಾಡಿಗೋಸ್ಕರ ಸೈನ್ಯಕ್ಕೆ ಸೇರಿದ್ದು, ದಿನದ ಸಂಬಳಗೋಸ್ಕರ ಅವ ಮನೆಯವರನ್ನು ನೋಡಿಕೊಳ್ಳಲಿಕ್ಕೆ ಸೇರಿದ್ದು ಅಂತ ಹೇಳ್ತಾರೆ. ಅದರಲ್ಲಿ ತಪ್ಪೇನಿಲ್ಲ. ಅದು ಯಾರ್ಯಾರ ಮನೋಭಾವ ಹೇಗಿದೋ ಅದನ್ನು ಅವ್ರು ಹೇಳ್ತಾರೆ. ನನ್ನ ವಿಷಯ ಹೇಳುವುದಾದರೆ, ನಾನು ಇಸ್ಲಾಂಪಾಡಿ ಮನೆತಲ್ಲಿ ಹುಟ್ಟಿದವ. ಈಗ ಸರ್ ಹೇಳಿದರು ಕೋಟೆನ್ನಾಳವರು ಅಂತ, ನಮ್ಮ ಮುತ್ತಜ್ಜರು. ಅವರು ಅಂದಿನ ಕಾಲದಲ್ಲಿ 8 ಕುಂಬಳೆ ಸೀಮೆಯ ಗುರಿಕಾರರು. ಅವರಿಗೆ ಮೆಜಿಸ್ಟೀರಿಯಲ್ ಪವರ್ ಇತ್ತಂತೆ. ಮರಣದಂಡನೆ ಬಿಟ್ಟರೆ ಬೇರೆ ಎಲ್ಲ ಶಿಕ್ಷೆ ಅವರು ಕೊಡ್ಬೋದಂತೆ. ಇಸ್ಲಾಂಪಾಡಿ ಮೇಳ, 8 ಹಳ್ಳಿಗಳು, 3000 ಸೈನಿಕರು. ಅಂದಿನ ಕಾಲದಲ್ಲಿ ಇಸ್ಲಾಂಪಾಡಿಯಿಂದ 1000 ಸೈನಿಕರು ವಿಟ್ಲ ಅರಸರಿಗೆ ಹೋಗಿ ವಿಟ್ಲ ಅವರಿಗೆ ಸಹಾಯ ಮಾಡಿ ಅಲ್ಲಿ ಬಂದವರನ್ನು ಹೊಡೆದು ಓಡಿಸಿದ್ದಾರಂತೆ. ಹಾಗೆ ಅಲ್ಲಿ ಉಂಬಳಿ ಕೊಟ್ಟು ಆ ಇಸ್ಲಾಂಪಾಡಿಯವರು ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರಿಗೆಲ್ಲ ಸರ್ನೇಮ್ ಬಂದದ್ದು ಶಾಂತ ಅಂತ. ಅವರನ್ನು ಹೋಗಿ ಕೇಳಿದರೆ ನಿಮ್ಮ ಮೂಲ ಸ್ಥಾನ ಅಂತ ಕೇಳಿದ್ರೆ ಅದು ಇಸ್ಲಾಂಪಾಡಿ ಅಂತ ಹೇಳ್ತಾರೆ. ಹಾಗಾಗಿ ನೀನು ಯಾಕೆ ಮಿಲಿಟರಿಗೆ ಸೇರಿದೆ ಅಂತ ತುಂಬ ಜನ ಕೇಳಿದರು. ಯಾವಾಗೆಂದರೆ ನಮ್ಮ ಮನೆಯ ಎದುರಿನ ಚಾವಡಿಯಲ್ಲಿ, ಸತ್ಯದ ಚಾವಡಿಯಲ್ಲಿ ತುಂಬ ಈಟಿ, ತಲ್ವಾರ್, ಬರ್ಚಿ ಎಲ್ಲ ಇತ್ತು ರ್ಯಾಕಲ್ಲಿ, ನಾವು ಮಕ್ಕಳಿರುವಾಗ. ಅದನ್ನು ಹಿಡಿದು ನಾವು ಆಟ ಆಡೋದು ಸೋಲ್ಜರ್ ಆಗಿ. ಆ ಕಾಲದಿಂದಲೇ ಒಂದು ಹೃದಯದಲ್ಲಿ ಎಲ್ಲೋ ಒಂದು ಚಿಕ್ಕ ಒಂದು ಆಸೆ ಇತ್ತು, ನನಗೂ ಕೂಡ ಮುಂದೆ ಹೋಗಿ ಸೈನಿಕನಾಗಬೇಕಂತ. ಅದು ಬೆಳೀತಾ ಹೋಯಿತು.
ಅದಕ್ಕೆ ಸರಿಯಾಗಿ ನಾನಿಲ್ಲಿ ಸೇಂಟ್ ಎಲೋಸಿಯಸ್ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಿರುವಾಗ PUC ಟೈಮಲ್ಲಿ ಇಂಡಿಯಾ ಪಾಕಿಸ್ತಾನದ ಯುದ್ಧ ಆಯಿತು 1965ರಲ್ಲಿ. ಆ ಕಾಲದಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳಲ್ಲೂ NCC ಕಡ್ಡಾಯ ಆಯಿತು. ಬುಧವಾರ ಮತ್ತು ಶನಿವಾರ ಕಂಪ್ಲೀಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಯೂನಿಫಾರ್ಮ್ ಹಾಕ್ಕೊಂಡು ಶಾಲೆಗೆ ಬರಬೇಕು. ಪ್ರಿನ್ಸಿಪಲ್ ಯಾರಿಗೆಲ್ಲ ಎಕ್ಸ್ಕ್ಯೂಸ್ ಕೊಡ್ತಾರೆ, ಕಾಲೇಜ್ ಟೀಮಲ್ಲಿ NSS ಅಲ್ಲಿದ್ದವರಿಗೆ ಅದರಿಂದ ಮಾಫ್ ಇತ್ತು. ಹಾಗಾಗಿ ನಾನು ಅದರಲ್ಲಿ ಇಂಟ್ರೆಸ್ಟ್ ತಗೊಂಡೆ. ಇಶ್ಯೂ ಆದ ಯೂನಿಫಾರ್ಮ್ ಹಾಕ್ಲಿಕ್ಕಿಲ್ಲ, ನನ್ನದೇ ಯೂನಿಫಾರ್ಮ್ ಹೊಲಿಸಿ ಅದಕ್ಕೆ ನಾನೇ ಗಂಜಿ ಸ್ಟಾರ್ಚ್ ಹೊಡೆದು ಅದಕ್ಕೆ ನಾನೇ ಇಸ್ತ್ರಿ ಹಾಕ್ಕೊಂಡು ಶಾಲೆಗೆ ಹೋಗುವಾಗ ಸ್ಟಿಫ್ ಆಗಿ ವಾಕ್ ಮಾಡಿಕೊಂಡು ಸೈನಿಕನಾಗಿ ಬೆಂಚಲ್ಲಿ ಕೂತ್ಕೊಳ್ಳುವಾಗ ಕಾಲು ಮಡಚಲಿಕ್ಕಿಲ್ಲ, ಕಾಲನ್ನು ಸ್ಟ್ರೈಟ್ ಇಡುವುದು ಮಧ್ಯಾಹ್ನ ನಂತರ ಇಡೀ ದಿನ. ನಂತರ ಶೂಟಿಂಗಲ್ಲಿ ಹಾಗೆ 2 ವರ್ಷ ಕಂಟಿನ್ಯೂಸ್ ನನಗೆ ಬೆಸ್ಟ್ ಕ್ಯಾಡೆಟ್ ಸಿಕ್ಕಿತ್ತು. ಊರಲ್ಲಿರುವಾಗ ಶಿಕಾರಿ ಮಾಡ್ತಾ ಇದ್ದೆ ಮಸರು ಲೋಡರ್ ಹಾಕ್ಕೊಂಡು ಹಳ್ಳಿಯಲ್ಲಿ. ಶೂಟಿಂಗ್ ಟೀಮಲ್ಲಿ ಬಂದೆ, ಬೆಸ್ಟ್ ಶೂಟರ್ ಆದೆ. ನಂತರ ಇಡೀ ಮಂಗಳೂರು ಜಿಲ್ಲೆ, ಉಡುಪಿ ಮತ್ತು ಆಗ ದಕ್ಷಿಣ ಕನ್ನಡ, ಇದು ಮಂಗಳೂರು ಜಿಲ್ಲೆ ಇತ್ತು. ಅದರಲ್ಲಿ ನಾನು ಸೀನಿಯರ್ ಮೋಸ್ಟ್ ಅಂಡರ್ ಆಫೀಸರ್ ಆದೆ. ಕ್ಯಾಂಪಲ್ಲಿ ಹೋಗುವಾಗ ಒಂದು ವಿಸಿಲ್ ಹೊಡೆದ್ರೆ ಇಡೀ ಕ್ಯಾಂಪ್ ಲೈನ್ ಆಗ್ತಿತ್ತು. ಆಗ ಒಂದು ಮನೋಭಾವನೆ ಬಂತು, ನಿನಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಉಂಟು, ನೀನು ಮಿಲಿಟರಿಗೆ ಸೇರಲೇಬೇಕಂತ ಆಯ್ತು. BSc ಆದಮೇಲೆ ನಾನು ಹೇಳಿದೆ, ನನ್ನ 2 ಸಹೋದರರು ಮೆಡಿಕಲ್ ಕಾಲೇಜಲ್ಲಿದ್ದರು, ನನ್ನ ಚಿಕ್ಕ ತಂಗಿ ಸೇಂಟ್ ಆಗ್ನೆಸಲ್ಲಿ ಹೈಸ್ಕೂಲಲ್ಲಿ ಕಲಿತಾ ಇದ್ದರು. ನನಗೆ ಮಿಲಿಟರಿಗೆ ಸೇರ್ಬೇಕಂತ ಹೇಳಿದೆ. ಎಲ್ಲರೂ ನಕ್ಕು ಬಿಟ್ಟರು, ಇವನಿಗೆ ಒಂದು ಹುಚ್ಚು ಹಿಡಿದಿದೆ ಅಂತ. ಕೊನೆಗೆ ಅದನ್ನು ನಾನು ಸೀರಿಯಸ್ ತಗೊಳ್ಳುವಾಗ ಹೇಳಿದರು, ಅವ SSBಗೆ ಹೋಗ್ತಾ ಇದ್ದಾನೆ, ಅಲ್ಲಿ ಸಿಲೆಕ್ಟ್ ಆಗೋದಿಲ್ಲ, ಕೆಲವು ಸಲ 200 ಜನರಲ್ಲಿ ಒಬ್ಬರು ಸಿಲೆಕ್ಟ್ ಆಗೋದಿಲ್ಲ, ಹೋಗಲಿ ನಾವು ಹುಚ್ಚು ಬಿಡಲಿ ಅಂತ ಹೇಳಿದರು. ನಾನು ಪುನಃ ಬಂದು ಹೇಳಿದೆ, ನಾನು ಸಿಲೆಕ್ಟ್ ಆಗಿದ್ದೇನೆ, ನಾವು 200ರಲ್ಲಿ 2 ಮಾತ್ರ ಸಿಲೆಕ್ಟ್ ಆದಂತ ಹೇಳಿದೆ. ಹಾಗಾಗುವಾಗ ಅವರಿಗೆ ಹೆದರಿಕೆ ಶುರುವಾಯಿತು ಮನೆಯಲ್ಲಿ. ನನ್ನ ಅಜ್ಜಿ ಹೇಳಿದ್ದು ನನ್ನ ಹತ್ರ, ಯಾಕೆಂದ್ರೆ ಹೇಳುದು ಇಲ್ಲಿ ಮಕ್ಕಳಿದ್ದಾರೆ, ಇದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಮಗ ಈ ದಾಯಿಗ ಮಿಲಿಟರಿ ಪೋಪ ನಿಕ್ಕು ಇಲ್ಲಡು ಉಂಡ್ರೆ ಗಂಜಿಜ್ಜ ನೋಡಿ, ಈಗ ಹೇಳ್ತಾರೆ ಹೊಟ್ಟೆ ಪಾಡಿಗೆ ಹೋಗುವವರಂತ. ಆಗ ಅದೇ ಮನೋಭಾವನೆ ಇತ್ತು. ಅದಕ್ಕೆ ಯಾರನ್ನು ನಾನು ದೂರುವುದಿಲ್ಲ. ಅಕಾಡೆಮಿಗೆ ಹೋದೆ, ಸಿಲೆಕ್ಟ್ ಆದೆ, ಟ್ರೈನಿಂಗ್ ಮುಗಿಯಿತು. ನಿಮ್ಮ ಇಡೀ ಪರ್ಸನಾಲಿಟಿ ಅಲ್ಲಿ ಹೋದ್ಮೇಲೆ ಚೇಂಜ್ ಆಗ್ತದೆ. ನಿಮ್ಮನ್ನು ಬ್ರೇಕ್ ಮಾಡಿ ಹೊಸ ಮನುಷ್ಯನಾಗಿ ಕಟ್ತಾರೆ ಅವರು, ಒಬ್ಬ ಲೀಡರ್ ಮಾಡ್ತಾನೆ ಆಫೀಸರ್ ಅಂದರೆ. ಆಗ ನನಗೆ ನೆನಪಿದೆ, ಲಾಸ್ಟ್ ಬ್ಯಾಟ್ಲ್ ಇನಾಕ್ಯುಲೇಷನ್ ಅಂತ ಉಂಟು, ಯುದ್ಧ ಭೂಮಿಯಲ್ಲಿ ಒಂದು ಹೋಗುವ ಕೆಲಸ. ಅಲ್ಲಿನ ಮೇಲೆ ಫೈರ್, ಸ್ಮೋಕ್, ಬ್ಲಾಸ್ಟ್ ಎಲ್ಲ ಆಗ್ತದೆ. ಕೆಲವು ಹುಡುಗರು ಹೆದರ್ತಾರೆ, ಕ್ಯಾಡೆಟ್ಸ್. ನಮಗೆ ಕರೆಯೋದು ಜೆಂಟಲ್ಮೆನ್ ಕ್ಯಾಡೆಟ್ ಅಂತ. ಆರ್ಮಿಯಲ್ಲಿ ಹೇಳೋದು, ಮೊದಲು ಯು ಶುಡ್ ಬಿ ಎ ಜೆಂಟಲ್ಮೆನ್, ದೆನ್ ಯು ವಿಲ್ ಬಿ ಎ ಆಫೀಸರ್ ಅಂತ. ಕೆಲವರು ಹೆದರುವಾಗ ಹಿಂದಿನಿಂದ ಈ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ಸ್ ಹೇಳ್ತಾರೆ, GC डरना नहीं, जब तक तुम्हारे नाम पे पाकिस्तान की बना हुआ गोली में तेरा नाम नहीं लिखा होगा तब तक तुम नहीं मरेगा. ಅಂದರೆ ನಿನ್ನ ಹೆಸರಿನೆಲ್ಲ ಪಾಕಿಸ್ತಾನದ ಬುಲೆಟಲ್ಲಿ ನಿನ್ನ ಹೆಸರು ಯಾವಾಗ ಬರೆಯೋದಿಲ್ವೋ ಆಗ ಅಷ್ಟವರೆಗೆ ನೀನು ಸಾಯುವುದಿಲ್ಲ ಅಂತ. ಆಗ ಬಹುಶಃ ಅವರಿಗೆ ಶ್ರೀಲಂಕಾದಲ್ಲಿ LTTE ಮುಂದೆ ನಮ್ಮ ತಮಿಳರೊಂದಿಗೆ ನಮಗೆ ಯುದ್ಧ ಆಗ್ತಂತ ಯಾರಿಗೂ ಗೊತ್ತಿರಲಿಲ್ಲ. ನಂತರ ನಾನು ಆರ್ಮಿಗೆ ಸೇರಿದೆ. ನಾನು ಚಾಯ್ಸ್ ಕೊಟ್ಟದ್ದು ಇನ್ಫೆಂಟ್ರಿಗೆ ಹೋಗ್ಬೇಕಂತ. ಇನ್ಫೆಂಟ್ರಿ ಅಂದರೆ ಎಲ್ರಿಗಂತಲೂ ಎದುರು. ಯುದ್ಧದಲ್ಲಿ ಇನ್ಫೆಂಟ್ರಿ ಅಂದರೆ ಎಲ್ರಿಗಂತಲೂ ಎದುರು. ಅವರಿಗೆ ಆಯಿತು, ಇವನಿಗೆ ಸ್ವಲ್ಪ ಬಿಸಿ ರಕ್ತ ಜಾಸ್ತಿ ಉಂಟಂತ ನನ್ನನ್ನು 6 ಲೈಟ್ ಇನ್ಫೆಂಟ್ರಿ ಕಳಿಸಿದರು. ಅದರಲ್ಲಿ ಒಂದೊಂದು ಬೆಟಾಲಿಯನಲ್ಲಿ 750 ಸರ್ದಾರ್ಜಿಗಳೇ. ಆ ಸರ್ದಾರ್ಜಿಗಳ ನಡುವಲ್ಲಿ ನಾನು 34 ವರ್ಷ ಕಳೆದಿದ್ದೇನೆ. ಸರ್ದಾರ್ಜಿಗಳನ್ನು ಮಾಡಿದ್ದು ಯಾರು, ಕ್ರಿಯೇಟ್ ಮಾಡಿದ್ದು ಖಾಲ್ಸಾವನ್ನು ಗುರು ಗೋವಿಂದ್ ಸಿಂಗ್. ಮೊಘಲರ ದಬ್ಬಾಳಿಕೆ ಅಗೇನ್ಸ್ಟ್ ಇವರನ್ನು ರೇಸ್ ಮಾಡಿದರು. ಒಂದು ಯುದ್ಧದಲ್ಲಿ ಚಮ್ಕೌರ್ ಅಂತ ಬ್ಯಾಟ್ಲ್ ಉಂಟು. ನಾನು ಯಾಕೆ ಹೇಳುವುದಂದರೆ, ಆ ಚಮ್ಕೌರ್ ಬ್ಯಾಟ್ಲಲ್ಲಿ ಒಂದು ಚಿಕ್ಕ ಸೈನ್ಯ ಸಿಕ್ಕರದ್ದು ಒಂದು ವಿಶಾಲವಾದ ಮೊಘಲ್ ಸೈನ್ಯವನ್ನು ಎದುರು ಮಾಡಿ ಯುದ್ಧದಲ್ಲಿ ಸೋಲಿಸಿದರು. ಅದರಲ್ಲಿ ಗುರು ಗೋವಿಂದ್ ಸಿಂಗ್ರ 4 ಮಂದಿ ಮಕ್ಕಳು, 2 ಹುತಾತ್ಮರಾದರು, 2 ಚಿಕ್ಕ ಪ್ರಾಯದ ಹುಡುಗರು, ದೇವರ್ ಇನ್ ಟೀಮ್ಸ್. ಅವರನ್ನು ಬಂದಿ ಮಾಡಿಕೊಂಡು ಹೋಗಿ ಕೋಟೆಯ ಗೋಡೆಯಲ್ಲಿ ಜೀವಂತ ಸಮಾಧಿ ಮಾಡಿ ಕಲ್ಲು ಹಾಕಿ ಅವರನ್ನು ಮುಚ್ಚಿಬಿಟ್ರು.
ಆಗ ಗುರು ಗೋವಿಂದ್ ಸಿಂಗ್ಗೆ ಸುದ್ದಿ ಸಿಕ್ಕಿತಂತೆ, ಹೀಗೆ ಆಯ್ತಂತ. ಅದಕ್ಕೆ ಗುರು ಗೋವಿಂದ್ ಸಿಂಗ್ ಹೇಳಿದ್ದಾರೆ ಪಂಜಾಬಿಯಲ್ಲಿ, ಜದೋ ಮೇ ಬಾದ್ ಸೆ ಚಿಡಿಯಾ ಲಡಾऊंगा, जदों मैं शेर से गीदड़ लड़ाऊंगा, जदों मैं 1.25 लाख से 1 लाख को लड़ाऊंगा, तभी मैं गुरु गोविंद सिंह कहलाऊंगा. ಅಂದರೆ ಅದೊಂದು ಮೋಟಿವೇಶ್ನಲ್ ಟಾಕ್. ಅದರ ಅರ್ಥ ಬಾಜ್ ಅಂದರೆ ಹಾಕ್, ನಮ್ಮ ವಿಚ್ ಹಂಟ್ಸ್ ಬರ್ಡ್ಸ್. ಅದರ ಎದುರಲ್ಲಿ ಯಾವಾಗ ನಾನು ಗುಬ್ಬಚ್ಚಿಯನ್ನು ಕಳಿಸ್ತೇನೆ ಜಗಳ ಲಡಾಯಿ ಮಾಡಲಿಕ್ಕೆ, ಯಾವಾಗ ಸಿಂಹದ ಎದುರು ನರಿಯನ್ನು ಕಳಿಸ್ತೇನೋ, ಯಾವಾಗ 1.25 ಲಕ್ಷ ಸೋಲ್ಜರ್ನ ಎದುರನ್ನು ಒಬ್ಬ ಸರ್ದಾರನ್ನು ನಿಲ್ಲಿಸ್ತೇನೋ, ಆಗ ನನ್ನನ್ನು ಗುರು ಗೋವಿಂದ್ ಸಿಂಗ್ ಅಂತ ನೀವು ಕರಿಬೋದು ಅಂತ ಹೇಳಿದ್ರಂತೆ. ಅದನ್ನೇ ನಾವು ಈಗ ನಮ್ಮ ಸಿಖ್ ರೆಜಿಮೆಂಟಲ್ಲಿ ಅದನ್ನೇ ನಾವು ಫಾಲೋ ಮಾಡುವುದು. ಮೊನ್ನೆ ಚೈನಾದಲ್ಲಿ ಆಯಿತು, 50 ಮಂದಿ ಸೋಲ್ಜರ್ಸ್ ಸಾಧಾರಣ 700 ಜನ ಚೈನೀಸರನ್ನು ಹೊಡೆದು ಓಡಿಸಿದ್ದಾರೆ. ನಂತರ 71 ವಾರಲ್ಲಿ ನಾನು ಆಗ 1.5 ವರ್ಷ ಸರ್ವಿಸ್ ಆಗಿತ್ತು ಪಾಕಿಸ್ತಾನದೊಟ್ಟಿಗೆ. ಒಂದು ರಾತ್ರಿ ಯುದ್ಧದಲ್ಲಿ ನಾವು ಪಾಕಿಸ್ತಾನದೊಳಗೆ ಹೋಗಿ ಪಾಕಿಸ್ತಾನದವರನ್ನು ಸೋಲಿಸಿ ಆ ಇಡೀ ಏರಿಯಾವನ್ನು ನಾವು ಕ್ಯಾಪ್ಚರ್ ಮಾಡಿ, ಬೆಳಿಗ್ಗೆ ಸೂರ್ಯ ಉದಯ ಆಗುವಾಗ ನಾವು ಅದನ್ನು ಕ್ಯಾಪ್ಚರ್ ಮಾಡಿಬಿಟ್ಟೆವು. ಅದರಲ್ಲಿ ನನ್ನ 2 ಸಹಪಾಠಿಗಳು, ನನ್ನ ರೂಮ್ಮೇಟ್ಸ್, ಒಬ್ಬ ನನಗಿಂತ 6 ತಿಂಗಳು ಚಿಕ್ಕವ, ಇನ್ನೊಬ್ಬರು ನನಗಿಂತ 6 ತಿಂಗಳು ದೊಡ್ಡವರು, ಅವರು ಮೃತಪಟ್ಟರು. ಆ ಒಂದು ರಾತ್ರಿಯಲ್ಲಿ 44 ಜನ ಸೈನಿಕರು ಹುತಾತ್ಮರಾದರು, 102 ಜನ ಸೈನಿಕರು ತೀವ್ರವಾಗಿ ಗಾಯಗೊಂಡಿದ್ದರು. ಅಂಥ ಪರಿಸ್ಥಿತಿಯಲ್ಲಿ ನಾನು 41 ಜನ ಸೈನಿಕರನ್ನು ಮರುದಿವಸ ಬೆಳಿಗ್ಗೆ ಒಂದು ಹಳ್ಳಿಯಲ್ಲಿ ಅವರ ದಫನ ಮಾಡಿದ್ದೆ, ಅಂತ್ಯ ಸಂಸ್ಕಾರ. ಅದನ್ನು ಈಗ ಮೊನ್ನೆ ಹೋಗಿ 12ನೇ ತಾರೀಕಿಗೆ 51 ವರ್ಷದ ನಂತರ ಪಂಜಾಬ್ಗೆ ಮೊನ್ನೆ ಹೋಗಿ 12ನೇ ತಾರೀಕಿಗೆ ಅವರ ಮೆಮೋರಿಯಲ್ ಮಾಡಿ ಅದರಲ್ಲಿ ಅವರಿಗೆ ಸೆಲ್ಯೂಟ್ ಕೊಟ್ಟು ಬಂದಿದ್ದೇನೆ. ಅದೊಂದು ನನ್ನೊಂದು ಫ್ಯಾಮಿಲಿಯ ಒಂದು ರಿಯೂನಿಯನ್ ಆಗಿ, ಅವರು ನನ್ನ ಫ್ಯಾಮಿಲಿಗಿಂತ ಹತ್ತಿರ ಅವರು. ನಂತರ ನಾಗಾಲ್ಯಾಂಡ್ ಅವರು ಹೇಳಿದರು, ನಂತರ ಲೇ ಲದಾಖ್, ನಂತರ OTA ಮೆಡ್ರಾಸಲ್ಲಿ ಇನ್ಸ್ಟ್ರಕ್ಟರ್, ನಂತರ ಶ್ರೀಲಂಕಾಕ್ಕೆ ಹೋದೆ. ಅಲ್ಲಿ LTT ಯೊಂದಿಗೆ ಕದನ ಆಗುವಾಗ ನನ್ನ ಜೀಪನ್ನು ಗುರಿ ಮಾಡಿಸಿ ID ಹಾಕಿ ನನ್ನ ಜೀಪನ್ನು ಉಡಾಯಿಸಿ ಬಿಟ್ರು. ನನ್ನ ಜೀಪ್ ಆಕಾಶದಲ್ಲಿ ಹೋಗಿತ್ತು, ಅದು ಓಪನ್ ಜೀಪ್ ಆದರೆ ನಾನು ಬದುಕಿಂದು ಇವತ್ತು ಇಲ್ಲಿ ನಿಂತು ಭಾಷಣ ಕೊಡ್ತಾ ಇದ್ದೇನೆ. ನನ್ನ ಮುಖ ಎಲ್ಲ 4 ಜಾಗದಲ್ಲಿ ಪೊಡಿಯಾಗಿ ಅದನ್ನೆಲ್ಲ ವೈರ್ ಮಾಡಿ ಹಾಕಿ ಕಟ್ಟು ಕಿವಿಯಲ್ಲೂ ಹೊರಗೆ ಬಂದಿತ್ತು. 3 ತಿಂಗಳು ನಾನು ICUಯಲ್ಲಿದ್ದೆ, ಬರೀ ಫ್ಲೂಯಿಡ್ ಮಾತ್ರ ತಗೊಳ್ತಿದ್ದೆ. ಬಾಯೆಲ್ಲ ಬಂದು ವೈರ್ ಹಾಕಿ ಮುಚ್ಚಿದ್ರು, ಮುಖ ಎಲ್ಲ ಪ್ಯಾರಾಲಿಸಿಸ್ ಆಗಿತ್ತು, ಕಿವಿದ್ದು ರಂಧ್ರ ಎಲ್ಲ ಹೋಗಿತ್ತು, ಒಳಗಿಂದ ಪರ ಎಲ್ಲ ಹೋಗಿತ್ತು. ಆಗ ಹೇಳಿದರು, ನೀನು ಮೇಜರ್ ಆಗಿಯೇ ಮನೆಗೆ ಹೋಗ್ತೀಯ ಅಂತ ಹೇಳಿದರು. ಆದರೆ ದೇವರ ದಯೆ, ಹಿರಿಯರ ಆಶೀರ್ವಾದ ಅದನ್ನೆಲ್ಲ ನಂಬಿದರೆ ಮನುಷ್ಯ ಅಷ್ಟು ಸುಲಭವಾಗಿ ಸಾಯುವುದಿಲ್ಲ. ನಾನು ಮೇಜರ್ ಆಗಿ ಹೋಗೋ ನಂತರ ಲೆಫ್ಟಿನೆಂಟ್ ಕರ್ನಲ್ ಆದೆ, ನಂತರ ಕರ್ನಲ್ ಆಗಿ ಯಾವ ಬೆಟಾಲಿಯನ್ನೊಂದಿಗೆ ನಾನು ಯುದ್ಧ ಮಾಡಿದ್ದೇನೆ 71ನೇ ಇಸವಿಯಲ್ಲಿ, ಅದೇ ಬೆಟಾಲಿಯನ್ನ ಮುಖ್ಯಸ್ಥನಾಗಿ ಕರ್ನಲ್ ಆಗಿ ನಿಯುಕ್ತಿಗೊಂಡೆ. ನಂತರ ಇದೇ ಬೆಟಾಲಿಯನ್ ತಗೊಂಡು ಹೋಗಿ 91ನೇ ಇಸವಿಯಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ 16,000 ಅಡಿ ಎತ್ತರದಲ್ಲಿ ಪಾಕಿಸ್ತಾನದ ಬಾರ್ಡ್ರಲ್ಲಿ ನನ್ನನ್ನು ಡಿಪ್ಲಾಯ್ ಮಾಡಿದರು. ಆಗ ಆ ಕಾಲದಲ್ಲಿ VP ಸಿಂಗ್ ಟೈಮಲ್ಲಿ ಕಾಶ್ಮೀರ ನಮ್ಮ ಕೈಯಿಂದ ಹೋಗುವಂತಿತ್ತು. ಅಲ್ಲಿ 2 ವರ್ಷಗಳ ಕಾಲ ನಾನು ಸರ್ವಿಸ್ ಮಾಡಿದೆ. ತುಂಬ ಮಿಲಿಟೆಂಟನ್ನು, ಫಾರಿನ್ ಮರ್ಸನನ್ನು ನಾವು ಎಲಿಮಿನೇಟ್ ಮಾಡಿದ್ದೇವೆ. ಅಲ್ಲಿಂದ ಕೆಳಗೆ ಬಂದ ಮೇಲೆ ಸ್ವಲ್ಪ ಪೀಸ್ ಟೈಮಲ್ಲಿ ಕೆಲಸ ಮಾಡಿ ನಂತರ ಪುನಃ ಸಿಕ್ಕಿಂಗೆ ಹೋಗಿ ಅಲ್ಲಿ ಪುನಃ 14 ಮತ್ತು 15,000 ಅಡಿ ಎತ್ತರದಲ್ಲಿ ನಮ್ಮ ಮತ್ತು ಚೈನಾದವರು ಐಬಾಲ್ ಟು ಐಬಾಲ್ ಡಿಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ನೀವು ಅವನ ಕಣ್ಣನ್ನು ನೋಡ್ಬೋದು, ಚೈನಾ ಸೋಲ್ಜರ್ನ, ಅವನಿಗೆ ಶೇಕ್ ಹ್ಯಾಂಡ್ ಕೊಡ್ಬೋದು. ಅಂಥ ಸ್ಥಳದಲ್ಲಿ 30 ತಿಂಗಳು ನಾನು ಮೌಂಟೇನ್ ಬ್ರಿಗೇಡ್ನ ಕಮಾಂಡರ್ ಆಗಿದ್ದೆ. ಮತ್ತು 6 ಡೆಲಿಗೇಷನ್ ತಗೊಂಡು ಚೈನಾದವರೊಂದಿಗೆ ಮಾತುಕತೆ ಮಾಡಿ ನಮ್ಮ ಸಿಕ್ಕಿಮಲ್ಲಿ ಯಾವುದೇ ಗಲಾಟೆ ಆಗದಂತೆ ನೋಡಿಕೊಂಡಿದ್ದೇನೆ. ನಂತರ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಹೋದೆ ಇನ್ಸ್ಟ್ರಕ್ಟರ್ ಆಗಿ. ನಂತರ ರೆಜಿಮೆಂಟಲ್ ಸೆಂಟ್ರಿಗೆ ಬಂದೆ. ರಿಟೈರ್ ಆದಮೇಲೆ ನಾರಾಯಣ ಹೃದಯಾಲಯ, ನೇತ್ರಾಲಯ ಅಲ್ಲ, ಹೃದಯಾಲಯದಲ್ಲಿ ಚೀಫ್ ಸೂಪರ್ಡೆಂಟ್ ಆಗಿ ಕೆಲಸ ಮಾಡಿದೆ 4.5 ವರ್ಷ. ಆದರೆ ನನ್ನ ಮಣ್ಣು ನನ್ನನ್ನು ಎಳೆದು ಊರಿಗೆ ಕರ್ಕೊಂಡು ಬಂದು ನನಗೆ ಬ್ಯಾಂಗ್ಳೂರು ಬೇಡ ಅಂತ ಹೇಳಿ ಇಲ್ಲಿ ಊರಿಗೆ ಬಂದಿದ್ದೇನೆ. 1-2 ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಸಿಕ್ಕಿಮಲ್ಲಿ ಕಮಾಂಡ್ ಮಾಡುವಾಗ, ಬ್ರಿಗೇಡ್ ಕಮಾಂಡ್ ಆಗಿರುವಾಗ
ನಮ್ಮ ತಾಯಿ ಮತ್ತು ನನ್ನ ಅತ್ತೆ ಅಲ್ಲಿಗೆ ಬಂದಿದ್ದರು. ಅವರನ್ನು ಮೇಲೆ 14,500 ಅಡಿ ಎತ್ತರ ಕರ್ಕೊಂಡು ಹೋಗಿ ಚೈನಾದವರಿಗೆ ಸೆಕೆಂಡ್ ಕೊಡಿಸಿದೆ ಅವರನ್ನು. ಆಗ ಒಂದು ಲೈಟ್ ವೇಯ್ನಲ್ಲಿ ಒಂದು ಮಾತು ಹೇಳಿದ್ದೆ ತಾಯಿಗೆ, ಅಮ್ಮ ನಮ್ಮ ಹಿರಿಯಕ್ಕಳು 3,000 ಸೈನಿಕರನ್ನು ಕಟ್ಟದ ತೆರಿಗೆ ಇತ್ತೆ ಈರ್ನ ಮಗೆ 6,000 ಸೈನಿಕರನ್ನು ಕಟ್ಟೊಂದುಲ್ಲಿ ಇರೆಗೆಂಚ ಹಾಪುಂಡು ಅನ್ಕೊಂಡು ಅವರಿಗೆ ಕಣ್ಣಲ್ಲಿ ನೀರು ಬಂತು. ನಾನು ಮಕ್ಕಳಿಗೆ ಇಲ್ಲಿ ಯಾಕೆ ಹೇಳೋದಂದರೆ, ಯಾವಾಗ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ಮ ಒಳ್ಳೆ ಕೆಲಸವನ್ನು ನೋಡಿ ತಂದೆ ತಾಯಂದಿರಿಗೆ ಯಾವಾಗ ಕಣ್ಣಲ್ಲಿ ನೀರು ಬರ್ತದೋ ಆ ದಿವಸ ನಿಮ್ಮ ಬದುಕು ಸಾರ್ಥಕ ಆಯ್ತು ಅಂತ ಹೇಳ್ಬೋದು. ಬೇಡದ ಕೆಲಸ ಮಾಡಿ ತಂದೆ ತಾಯಿಯ ಕಣ್ಣಿಂದ ನೀರು ಬರಿಸಬಾರದು, ಒಳ್ಳೆ ಕೆಲಸ ಮಾಡಿ ಸಾರ್ಥಕ ಆಗಬೇಕು. ಇದರೊಟ್ಟಿಗೆ ಒಂದು ವಿಷಯ ನನಗೆ ನೆನಪಿಗೆ ಬರ್ತಾ ಇದೆ. ಅಬ್ರಹಾಂ ಲಿಂಕನ್ ಹೇಳಿದ್ದು, ಎವ್ರಿ ಮ್ಯಾನ್ ಶುಡ್ ಬಿ ಪ್ರೌಡ್ ಆಫ್ ದ ಪ್ಲೇಸ್ ಇನ್ ವಿಚ್ ಹಿ ಲಿವ್ಸ್. ಇಲ್ಲಿಯವರೆಗೆ ಹೇಳುದು ನಾನು. ಆ್ಯಂಡ್ ಸಚ್ ಎ ಮ್ಯಾನ್ ಶುಡ್ ಲಿವ್ ಸೋ ದ್ಯಾಟ್ ಹಿಸ್ ಪ್ಲೇಸ್ ಕ್ಯಾನ್ ಬಿ ಪ್ರೌಡ್ ಆಫ್ ಹಿಮ್. ಅಂದರೆ ನೀವು ಒಳ್ಳೆ ಕೆಲಸ ಮಾಡಿ ಊರಿನವರಿಗೆ ನಿಮ್ಮ ವಿಷಯ ಒಂದು ಹೆಮ್ಮೆ ಇರಲಿ, ಅಂಥವರು ಇನ್ನೂ ಬದುಕಬೇಕಂತ. ಉಳಿದೊಟ್ಟು ಶೆಟ್ರೆ, ನೀವು ಸಹ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಇಲ್ಲೇ ನಿಮ್ಮನ್ನು ನೆನೆಸ್ಕೊಳ್ಬೇಕು, ನಿಮ್ಮಂಥವರು ಇಲ್ಲಿ ಇನ್ನೂ ಬದುಕಬೇಕಂತ ಇದರ ಮೂಲ ಅರ್ಥ. ಹಾಗೆಯೇ ಎಲ್ಲ ತುಂಬ ಅವರವರ ಕ್ಷೇತ್ರದಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಂಥವರು ಇರಬೇಕು, ನಮಗೆ ಮಾರ್ಗದರ್ಶಿಗಳಾಗಿ ಇರಬೇಕು. ಕೊನೆಯದಾಗಿ ನಿಮಗೆ ಎಲ್ರಿಗೂ ನನ್ನ ಹೃದಯದಿಂದ ಆಭಾರಿಯಾಗಿದ್ದೇನೆ ನಾನು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್ ಮೀ ಆ್ಯಂಡ್ ಗಿವಿಂಗ್ ಮೀ ದಿಸ್ ಗ್ರೇಟ್ ಆನರ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ತಮ್ಮ ಸಾಧನೆಯನ್ನೇ ಒಂದು ಸ್ಫೂರ್ತಿಯ ಸಂದೇಶವಾಗಿ ತಮ್ಮ ಮಾತುಗಳಲ್ಲಿ ಇವತ್ತು ಬಿಚ್ಚಿಟ್ಟಿದ್ದಾರೆ ಬ್ರಿಗೇಡಿಯರ್ ಅಯ್ಯನ್ ರೈ ಅವರು. ಬಹುಶಃ ಈ ಒಂದು ವಿದ್ಯಾರತ್ನ ಪ್ರಶಸ್ತಿ ಅವರಿಗೆ ಒಂದು ಸಾರ್ಥಕವಾಗಿ ಸಂದಿದೆ ಅಂತ ನಮಗೆಲ್ಲ ಮನಸ್ಸಿಗೆ ಒಂದು ಸಮಾಧಾನ ಮತ್ತು ಧನ್ಯತೆ ಹೋಯಿತು. ತುಂಬ ಶ್ಲಾಘನೆಗಳು ಕೂಡ ಬಂತು. ಒಂದು 10-15 ವರ್ಷವ ಸೌದಿ ಅರೇಬಿಯಾದಲ್ಲಿದ್ದ, ಆಮೇಲೆ ಊರಿಗೆ ಬಂದು ಇಂಥ ಕೆಲಸಗಳನ್ನು ಸ್ವಂತ ವ್ಯವಹಾರದ ಜೊತೆಗೆ ಮಾಡ್ತಾ ಇದ್ದಾನೆ. ಸುಮಾರು 4-5 ವರ್ಷ TN ಸೀತಾರಾಮ್ ಜೊತೆ ಬೆಂಗಳೂರಿನಲ್ಲಿ ಇದ್ದುಕೊಂಡು ಕಿರು ಧಾರಾವಾಹಿಗಳಲ್ಲಿ ಕೂಡ ತುಂಬ ಕೆಲಸವನ್ನು ಮಾಡಿದಂತಹ ಅನುಭವ ಇದೆ. ಈಗ ದೊಡ್ಡ ಒಂದು ಸಿನಿಮಾದ ಒಂದು ನಿರ್ಮಾಣಕ್ಕೂ ಕೂಡ ಕೈ ಹಾಕಿದ್ದಾನೆ. ಮೊನ್ನೆ ಡಿಸೆಂಬರ್ 10ನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಚಿತ್ರ ಪ್ರಶಸ್ತಿ ಒಂದು ಸಮಾರಂಭದಲ್ಲಿ ಸುಮಾರು 200 ಚಿತ್ರ ನಿರ್ದೇಶಕರು ನಿರ್ಮಾಪಕರು ಭಾಗವಹಿಸಿದ್ರು. ಅದರಲ್ಲಿ ಯುವ ನಿರ್ದೇಶಕ ಅಥವಾ ಚಿತ್ರ ನಿರ್ದೇಶಕನಾಗಿ ಪ್ರಥಮ ಪ್ರಶಸ್ತಿಯನ್ನು ಪಡೆದವನು ನಿತಿನ್ ರೈ ಕುಕ್ಕವಳ್ಳಿ. ಧರ್ಮದೈವ 2 ಇದರ ನಿರ್ದೇಶನಕ್ಕಾಗಿ ಪ್ರಥಮ ಪ್ರಶಸ್ತಿ ಬಂದಿದೆ. ಅದರ ಜೊತೆಗೆ ಆಕೆ ಮೋಹಿನಿ ಎನ್ನುವ ಕನ್ನಡ ಕಿರುಚಿತ್ರವನ್ನು ಮಾಡಿದ ಒಂದು ಹಾರರ್ ಸಿನಿಮಾ, ಅದು ಬೆಸ್ಟ್ ಹಾರರ್ ಸಿನಿಮಾ ಎನ್ನುವಂತಹ ಪ್ರಶಸ್ತಿಯನ್ನು ಕೂಡ ಪಡೆದಿದೆ. ಹೀಗೆ ಅವಳಿ ಪ್ರಶಸ್ತಿಗಳನ್ನು ಪಡೆದಂತಹ ನಿತಿನ್ ರೈ ಕುಕ್ಕವಳ್ಳಿಯನ್ನು ಈ ಒಂದು ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಗೌರವಿಸುವುದಕ್ಕೆ ನಮಗೆಲ್ಲ ಸಂತೋಷ ಆಗ್ತಾ ಇದೆ. ನಮ್ಮ ರವೀಂದ್ರ ಶೆಟ್ಟರು ಮತ್ತು ವೇದಿಕೆ ಎಲ್ಲ ಗಣ್ಯರು ಕೂಡ ಸೇರಿ ಅವರನ್ನು ಗೌರವಿಸಬೇಕು ಅಂತ ನಾನು ವಿನಂತಿಸ್ತೇನೆ. ಇದಂತಹ ಕಸ್ತೂರಿ ಪಂಜಾ ಅವರು ಸ್ವತಃ ಬರಹಗಾರ್ತಿ ಕೂಡ, ಒಂದೆರಡು ಮಾತು ಹೇಳಬೇಕು ಅಂತ. ಈ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ನನ್ನನ್ನು ಕರೆದು ವೇದಿಕೆಯಲ್ಲಿ ಇಷ್ಟೆಲ್ಲ ಗೌರವಾನ್ವಿತರ ಮಧ್ಯೆ ಕೂತ್ಕೊಳ್ಳುವಂತ ಅವಕಾಶ ಮಾಡಿಕೊಟ್ಟ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತು ಅವರ ತಂಡಕ್ಕೆ ನಾನು ಅಭಿನಂದನೆಗಳು ಹಾಗೂ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ವಿದ್ಯಾರತ್ನ ಅಂತ ಹೇಳಿದ ತಕ್ಷಣನೇ ರವೀಂದ್ರಣ್ಣ ಸಹೋದರರ ಒಂದು ಮನಸ್ಸಿಗೆ ಖುಷಿ ಕೊಡುವಂತ ಸಂಗತಿ ಅಂದರೆ ತನ್ನ ಅಮ್ಮನ ಹೆಸರನ್ನ ಅದರ ಜೊತೆಗೆ ಸೇರಿಸಿ ವಿದ್ಯಾರತ್ನ ಅಂತ ಇಟ್ಟಿದ್ದಾರೆ. ಸಾಹಿತ್ಯ ಕ್ಷೇತ್ರದ ಕೆಲಸನೂ ಕೂಡ ಈ ವೇದಿಕೆಯಲ್ಲಿ ಇವತ್ತು ಬೆಳಗಿನಿಂದ ಇಷ್ಟರ ತನಕ ನಡೀತಾ ಇದೆ. ನಾಳೆ ಶಾಲೆಯ ವಾರ್ಷಿಕೋತ್ಸವ. ರಾಜಕೀಯ ಕ್ಷೇತ್ರದಲ್ಲಿ ಇದ್ರೂ ಕೂಡ ನಾನು ಸಾಹಿತ್ಯಿಕವಾಗಿ ಒಂದು ಚೂರು ಕೆಲಸ ಕಾರ್ಯಗಳನ್ನ ಹಿಂದೆ ಮಾಡಿದಂತ ಒಂದು ನೆನಪು ಮತ್ತೊಮ್ಮೆ ಈ ವೇದಿಕೆಯಲ್ಲಿ ನನಗೆ ಬಂತು.
ಹಿರಿಯರ ಮಧ್ಯೆ ಮಾತಾಡುವಂತ ಅವಕಾಶ ಸಿಕ್ಕಿದ್ದಕ್ಕೆ ಮತ್ತೊಮ್ಮೆ ನಾನು ಕೃತಜ್ಞನಾಗಿದ್ದೇನೆ ಅಂತ ಹೇಳ್ಬೋದು. ಸಾಹಿತ್ಯ ಕ್ಷೇತ್ರ ಅಂದ ತಕ್ಷಣ ನೆನಪಾಗುವಂಥದ್ದು ಸಮಾಜವನ್ನ ಮತ್ತಷ್ಟು ತಿದ್ದಿ ತೀಡಲಿಕ್ಕೆ, ತಮ್ಮಲ್ಲಿರ್ತಕ್ಕಂತಹ ಒಂದಷ್ಟು ಬರವಣಿಗೆಗಳು ಹೊರಬರಲಿಕ್ಕೆ, ಅದರ ಜೊತೆಗೆ ಶಾಲಾ ಮಕ್ಕಳಿಗೆ ಹಿರಿಯರ ಪ್ರೋತ್ಸಾಹದಾಯಕ ಮಾತು, ಆ ಸಾಹಿತ್ಯ ಕ್ಷೇತ್ರದಲ್ಲಿ ತಾವು ದುಡಿದಿರ್ತಕ್ಕಂತಹ ವಿಷಯಗಳನ್ನ ಹೇಳಿದಾಗ ಈ ಮಕ್ಕಳಿಗೆ ಮತ್ತಷ್ಟು ಕಲಿಕೆ ಜೊತೆಗೆ ಅದನ್ನ ಮತ್ತಷ್ಟು ಶಿಕ್ಷಣವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರತ್ನಗಳು ಮುಂದೊಂದು ದಿನ ಯಾವ ಕ್ಷೇತ್ರಕ್ಕೆ ಹೋದರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ತಮ್ಮ ಸೇವೆಯನ್ನ ಮಾಡುವಂತ ಸೌಭಾಗ್ಯವನ್ನ ನಾವು ನಂಬಿರ್ತಕ್ಕಂಥ ತುಳುನಾಡಿನ ಎಲ್ಲ ದೈವ ದೇವರುಗಳು ಅನುಗ್ರಹಿಸಲಿ. ಅದರ ಜೊತೆಗೆ ಈ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿಯುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ರಾಷ್ಟ್ರ ಪ್ರೇಮವನ್ನ ಬೆಳೆಸಿಕೊಂಡು ಉಳಿಸಿಕೊಂಡು ನಮ್ಮ ದೇಶವನ್ನ ಪ್ರೀತಿಸುವಂತದ್ದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮಾತಿಗೆ ಅವಕಾಶವನ್ನ ಮಾಡಿಕೊಟ್ಟಂತಹ ಅಣ್ಣ ತಮಗಿದು ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಮಾತಿಗೆ ವಿರಾಮವನ್ನು ನೀಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ ಅಂತಂದ್ರೆ ಅದು ಕೆ ರವೀಂದ್ರ ಶೆಟ್ಟಿ ಅವರ ಕೊಟ್ಟಿರ್ತಕ್ಕಂಥ ಪ್ರೀತಿ, ಅಲೆಮಾರಿಗಳ ಬಗ್ಗೆ ಇರ್ತಕ್ಕಂಥ ಕಾಳಜಿಯಿಂದ ನಾನು ಇವತ್ತು ಚಿತ್ರದುರ್ಗ ಜಿಲ್ಲೆಯಿಂದ ಇವತ್ತು ಮಂಗಳೂರಿಗೆ ನಾನು ಬಂದಿದ್ದೀನಿ. ಅದು ನನಗೆ ಯಾಕೆ ಖುಷಿ ಆಗ್ತಾ ಇದೆ ಅಂತಂದ್ರೆ, ಬೆಳಿಗ್ಗೆ ಕಾರ್ಯಕ್ರಮ ಒಂಥರ ಇತ್ತು, ಬೆಳಿಗ್ಗೆ ಕವಿಗೋಷ್ಠಿ ಇತ್ತು, ಕಲಾ ವೈಭವಗಳನ್ನ, ಹುಲಿ ವೇಷವನ್ನು ಇರ್ತಕ್ಕಂಥ ಯಕ್ಷಗಾನ, ಈ ರೀತಿ ಇರ್ತಕ್ಕಂಥದ್ದು ವಿವಿಧ ರೀತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಒಂದು ವಿದ್ಯಾರ್ಥಿಗಳು ಭಾಗವಹಿಸಿದ್ ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತಿದೆ. ಯಾಕೆಂತಂದ್ರೆ ವಿದ್ಯಾರ್ಥಿಗಳು ಅಂತಂದ್ರೆ ಚಂಚಲೆ, 5 ನಿಮಿಷ ಇಲ್ಲಿ ಕುತ್ಕೊಂತಾರೆ, ಎದ್ದಾಡ್ತಾರೆ, ಹೋಗ್ತಾರೆ. ಅಂಥದ್ದು ಬೆಳಿಗ್ಗೆ 9:30ಯಿಂದ ಇಲ್ಲಿವರೆಗೂ ಸಹ ಶಾಂತ ರೀತಿಯಲ್ಲಿ ತನ್ನದೇ ಆದಂತಹ ಕ್ರಿಯಾಶೀಲತೆಯನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅದರ ಜೊತೆಗೆ ತಂದೆ ತಾಯಿಗಳು ಸಹ ಇದ್ದು ಇದನ್ನ ಭಾಗವಹಿಸಿ ಮಕ್ಕಳ ವೈಶಿಷ್ಟ್ಯತೆಯನ್ನ ಗಮನಿಸಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹ ನಾನು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮತ್ತೊಮ್ಮೆ ನಾನು ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಯಾಕೆಂತಂದ್ರೆ ಈ ವಿದ್ಯಾರ್ಥಿಗಳು ಇವತ್ತು ವಾರ್ಷಿಕೋತ್ಸವ ಅಂತಂದ್ರೆ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಕೆಲವು ವಿಚಾರಗಳನ್ನ ಡ್ಯಾನ್ಸ್, ಫಿಲಂ ಡ್ಯಾನ್ಸ್ ಈ ತರ ಇರ್ತಕ್ಕಂಥವ್ರು ಇಟ್ಕೊಂಡಿದ್ದಾರೆ. ಆದ್ರೆ ನಮ್ಮ ರವೀಂದ್ರ ಶೆಟ್ಟಿ ಸರ್ ಅವರು ಒಂದು ವಿವಿಧತೆಯಲ್ಲಿ ಏಕತೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡಿರ್ತಕ್ಕಂಥದ್ರಿಂದ ಇವತ್ತು ಉತ್ತಮವಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತೆ ರವೀಂದ್ರ ಶೆಟ್ಟಿ ಅವ್ರಿಗೆ ಹೇಳ್ತೀನಿ. ಯಾಕೆಂದ್ರೆ ರವೀಂದ್ರ ಶೆಟ್ಟಿ ಸರ್ ಅವರು ನಮ್ಗೆ ಯಾರು ಅಂತ ಗೊತ್ತಿರಲಿಲ್ಲ. ಅವರೇನು ನಾವು ಅಲೆಮಾರಿ ಸಮುದಾಯದವರು, ಅಂದ್ರೆ ಒಂದು ಊರಿಂದ ಒಂದು ಊರಿಗೆ ಹೋಗ್ಬಿಟ್ಟು ಭಿಕ್ಷಾಟನೆ ಮಾಡ್ತಕ್ಕಂಥದ್ದು, ಬೇರೆ ಇರ್ತಕ್ಕಂಥ ಸಮುದಾಯ ಹೊಂದಿರ್ತಕ್ಕಂಥವ್ರು 46 ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥದ್ರಲ್ಲಿ ನಾನು ಒಬ್ಬ. ಅಂಥವ್ರನ್ನ ಇವತ್ತು ಸುಮಾರು ನಮ್ಮ ರಾಜ್ಯದಲ್ಲಿ 30 ಜಿಲ್ಲೆಗಳನ್ನ ಸಂಚರಿಸಿ, ಹಲವಾರು ತಾಲೂಕುಗಳನ್ನ ಸಂಚರಿಸಿ, ಅಲ್ಲಿರ್ತಕ್ಕಂಥ ಕಷ್ಟ ಸುಖಗಳನ್ನ, ಕಾರ್ಪಣ್ಯಗಳನ್ನ ಎಲ್ಲವನ್ನೂ ಸಹ ಸಂಘಟನೆ ಮಾಡಿಬಿಟ್ಟು ಅಲ್ಲಿ ಯಾರಿಗೆ ನೊಂದಿರ್ತಾರೋ ಅಂಥವರಿಗೆ ಪರಿಹಾರವನ್ನು ಕೊಡಿಸುವುದರ ನಿಟ್ಟಿನಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ವಿದ್ಯಾರ್ಥಿಗಳ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ, SSLCಯಲ್ಲಿ ಅಲೆಮಾರಿ ಸಮುದಾಯದ ವಿದ್ಯಾರ್ಥಿನಿ 621 ಅಂಕಗಳನ್ನ ಪಡೆದಿದ್ರು. ಆದ್ರೆ ಅವರಿಗೆ ಓದ್ಸಕ್ಕೆ ಶಕ್ತಿ ಇರಲಿಲ್ಲ. ಆಮೇಲೆ ಅವರಿಗೆ ಯಾವುದೇ ರೀತಿಯಾದಂತಹ ಮಾರ್ಗದರ್ಶಕರಿರಲಿಲ್ಲ. ಅಂತಹ ಅಲೆಮಾರಿ ವಿದ್ಯಾರ್ಥಿನಿಗೆ ನಮ್ಮ ರವೀಂದ್ರ ಶೆಟ್ಟಿ ಸರ್ ಅವರು ಅವರ ವಿದ್ಯಾಭ್ಯಾಸದ ಎಲ್ಲ ಖರ್ಚು ವೆಚ್ಚಗಳನ್ನು, ವಸತಿ ವಿಚಾರಗಳು, ಶಿಕ್ಷಣದ ವಿಚಾರಗಳು ಎಲ್ಲದರಲ್ಲೂ ಸಹ ಪ್ರೋತ್ಸಾಹಿಸಿದರೆ ಅವರಿಗೆ ನಮ್ಮ ಕರ್ನಾಟಕ ಅಲೆಮಾರಿ ಒಕ್ಕೂಟದ ವತಿಯಿಂದ ನಾನು ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಿಂದೆ ನಮ್ಮ ಅಲೆಮಾರಿಗಳು ಹೇಳ್ತಾ ಇದ್ರು ನಮ್ಮ ರವೀಂದ್ರ ಶೆಟ್ಟಿ ಸರ್ ಅವರಿಗೆ, ಕೆಲವೊಂದು ಕಡೆ ಓದೋದಲ್ಲೆಲ್ಲ ಹೇಳ್ತಾ ಇದ್ದಾರೆ ಏನಂತಂದ್ರೆ, ಅವರು ಮಾನವೀಯ ಮೌಲ್ಯಗಳನ್ನು ಹೊಂದಿರ್ತಕ್ಕಂಥವ್ರು ಅಂತಾರೆ. ಆಮೇಲೆ ಅಲೆಮಾರಿಗಳಿಗೆ ಒಂದು ಸಂಘಟನೆ ಚತುರರು ಅಂತ ಇದ್ರು. ಆಮೇಲೆ ಅಪರೂಪದ ಚಿಂತಕರು, ಹೀಗೆ ವಿವಿಧ ರೀತಿಯಲ್ಲಿ ತನ್ನದೇ ಆದಂತಹ ಬಣ್ಣನೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಇಂತಹ ನಿಟ್ಟಿನಲ್ಲಿ ಇವತ್ತು ಏನು 10ನೇ ವರ್ಷದ ಕಾರ್ಯಕ್ರಮಕ್ಕೆ ನನಗೆ ಭಾಗವಹಿಸಲು ಅನುಮತಿ ಮಾಡಿಕೊಟ್ಟಿದ್ರು. ತದನಂತರ ಏನಂತಂದ್ರೆ ಇವತ್ತು ನನಗೆ ವೀರ ಯೋಧರು ಅಂದ್ರೆ ನನಗೆ ಭಾರಿ ಇಷ್ಟ. ಚಿತ್ರದುರ್ಗದಲ್ಲಿ ವರ್ಷಕ್ಕೊಂದು ಕಾರ್ಯಕ್ರಮ ಚೈತನ್ಯ ಯೋಧರು ಅಂತ ಮಾಡ್ತಾ ಇರ್ತಾರೆ, ಅಂತ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಆದ್ರೆ ಇವತ್ತು 3 ಜನ ಯೋಧರು, ಅದರಲ್ಲೂ ಸಹ ಪಾಕಿಸ್ತಾನ, ಇಂಡಿಯಾ ಅವರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಯೋಧರ ಸನ್ನಿಧಾನದಲ್ಲಿ ಅವರ ವೇದಿಕೆಯಲ್ಲಿ ನಾನು ಕುತ್ಕೊಂಡಿದ್ದೀನಿ ಅಂದ್ರೆ ನಾನು ಇವತ್ತು ಪುಣ್ಯ ಮಾಡಿದ್ದೀನಿ. ಅದು ರವೀಂದ್ರ ಶೆಟ್ಟಿ ಅವರಿಗೆ ನಾನು ಅವರಿಗೆ ಮತ್ತೊಮ್ಮೆ ಪರಮ ಪೂಜ್ಯರು ಅಂತ ಹೇಳ್ಬಿಟ್ಟು ಭಾವಿಸಿ ನಿಮ್ಮ ಆಶೀರ್ವಾದವನ್ನು ಪಡ್ಕೊಂಡು ನಾವು ಸಹ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು, ನಮ್ಮ ಪೀಳಿಗೆ ಇರ್ತಕ್ಕಂಥವ್ರು, ಇಲ್ಲಿರ್ತಕ್ಕಂಥವ್ರು ಯಾರೇ ಆಗಿರಲಿ ಮಕ್ಕಳು
KS, IAS ಮತ್ತೆ ಏನು ಅಡ್ಮಿನಿಸ್ಟ್ರೇಟಿವ್ ಹುದ್ದೆಗಳನ್ನು ಯಾವ ರೀತಿ ಪಡಿತಾರೋ ಅದೇ ರೀತಿ ನಮ್ಮ ಸರ್ ಹೇಳಿದಾಗೆ ಯೋಧರು ಆಗ್ರಿ, ದೇಶವನ್ನ ಕಾಯಿರಿ, ಸಮಾಜವನ್ನ ರಕ್ಷಣೆ ಮಾಡ್ರಿ. ನಿಮ್ಮ ಊರಲ್ಲಿ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಯಾರಾದ್ರೂ ಒಬ್ರು KS, IAS ಅಥವಾ ಅಡ್ಮಿನಿಸ್ಟ್ರೇಟಿವ್ ಆದ್ರೆ ಆ ಸಮಾಜ ಅಭಿವೃದ್ಧಿ ಆಗುತ್ತೆ. ಸಮಾಜದ ಅಭಿವೃದ್ಧಿಯ ಜೊತೆಗೆ ನಿಮ್ಮ ಕುಟುಂಬ, ನಿಮ್ಮ ಸಂಬಂಧಿಕರು ಎಲ್ಲರೂ ಸಹ ಉತ್ತಮ ರೀತಿಯಲ್ಲಿ ಒಂದು ಬಾಂಧವ್ಯನ ಬೆಳೆಸ್ಕೊಂತ ಅಂತ ಹೇಳ್ತಾ ಇದ್ದೀನಿ. ತದನಂತರ ನಾನು ಇನ್ನೊಂದು ಹೇಳೋದು ಅಂತಂದ್ರೆ, ಈ ಸಂಸ್ಥೆಯ ಒಳಭಾಗದಲ್ಲಿ ಹೋದಂತಹ ಸಂದರ್ಭದಲ್ಲಿ ಎಲ್ಲರೂ ಸಹ ಜಾತ್ಯತೀತ ಮನೋಭಾವನೆಯನ್ನು ಹೊಂದಿರತಕ್ಕಂಥ ಸಂಸ್ಥೆಯಾಗಿದೆ. ಅದರಿಂದ ಮತ್ತೊಮ್ಮೆ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಡಂತ ಎಲ್ಲ ಗೌರವಾನ್ವಿತ ಗಣ್ಯರಿಗೂ ಮತ್ತು ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಸಜೆಷನ್ ಕೊಡ್ತೀನಿ. ನೀವು ಯಾರೂ ಸಹ ಕೇವಲ ಓದು ಅನ್ನುವಂಥ ತಂದೆ ತಾಯಿ ಓದು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ತರಹದ ಮಕ್ಕಳ ಬಗ್ಗೆ ಒತ್ತಡ ಹಾಕಬೇಡಿ. ಅವರಿಗೆ ಎಲ್ಲಾ ರಂಗದಲ್ಲೂ ಬೆಳೆದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಓದು ಒಂದೇ ಮಾನದಂಡ ಅಲ್ಲ, ಎಲ್ಲಾ ರಂಗದಲ್ಲೂ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತಾ ನನಗೆ ಎರಡು ಮಾತನಾಡಲು ಅವಕಾಶ ಮಾಡಿಕೊಡ್ತಾ ಎಲ್ಲ ಗೌರವಾನ್ವಿತ ಗಣ್ಯರಿಗೂ ನಾನು ಮುಂದಿಸ್ತಾ ನಾನು ಎರಡು ಮಾತುಗಳು ಜೈ ಜೈ ಕರ್ನಾಟಕ. ಧನ್ಯವಾದಗಳು ಪ್ರತಾಪ್ ಜೋಗಿ ಅವರಿಗೆ. ಒಬ್ಬ ರಾಜಕೀಯ ಇರಲಿ, ಸಾಮಾಜಿಕ ರಂಗದಲ್ಲಿ ಇರಲಿ, ಕೆಲಸ ಮಾಡಿದಂತಹ ಒಬ್ಬ ನಾಯಕನಿಗೆ ನಿಜವಾಗಿ ಸಿಗಬೇಕಾದಂತಹ ಶ್ಲಾಘನೆ ಇದು. ಬಹುಶಃ ಕೆಲಸ ಮಾಡಿದರೆ ಜನ ಆ ಬಳಿಕವೂ ಅವರನ್ನು ಗುರುತಿಸ್ತಾರೆ. ರವೀಂದ್ರ ಶೆಟ್ಟರು ಇದ್ದದ್ದು 1.5-2 ವರ್ಷ ಅವಧಿ, ಆದರೆ ಅವರು ಗಳಿಸಿದಂತಹ ಜನಾನುರಾಗ ಬಹುಶಃ ಮುಂದಿನ ಅವರ ರಾಜಕೀಯ ಜೀವನಕ್ಕೆ ಬಹಳ ದೊಡ್ಡ ಶಕ್ತಿಯಾಗಿ ಬರಲಿ ಅಂತ ನಾವೆಲ್ಲ ಆಶಿಸೋಣ. ಬಹುಶಃ ಯಾವ ನಿಗಮದ ಅಧ್ಯಕ್ಷನಿಗೆ ಕೂಡ ರಾಜ್ಯ ಸಚಿವ ಸಂಪುಟದ ಸ್ಥಾನಮಾನ ಸಿಗಲಿಲ್ಲ. ಅದನ್ನು ಕೂಡ ಯಡಿಯೂರಪ್ಪನವರು ರವೀಂದ್ರ ಶೆಟ್ಟಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವರ ಮೇಲೆ ಎಷ್ಟು ವಿಶ್ವಾಸ ಎನ್ನುವುದು ನಮ್ಗೆ ಗೊತ್ತಿದೆ. ಇದನ್ನು ರಾಜಕೀಯ ವರಿಷ್ಠರು ಗಮನಿಸಬೇಕು ಎನ್ನುವುದನ್ನು ಪ್ರಾಮಾಣಿಕವಾಗಿ ಹೇಳ್ತಾ, ಈಗ ಇವತ್ತು ಈ ವೇದಿಕೆಯಲ್ಲಿ ಕರ್ನಲ್ ಶರತ್ ಭಂಡಾರಿ ಅವರಿದ್ದಾರೆ. 81 ವರ್ಷದ ಯುವಕ ಅವರು, ಸುಮಾರು 30 ವರ್ಷ ಸೇನೆಯಲ್ಲಿದ್ದವರು. ಇವತ್ತೊಬ್ಬ ಸೈನಿಕರನ್ನು ನಾವು ಗೌರವಿಸಿದ್ದೇವೆ ಭಂಡಾರಿ ಅವರೇ. ಹಾಗಾಗಿ ಒಂದೆರಡು ಮಾತು ನೀವು ಹೇಳಬೇಕು, ಬನ್ನಿ. ಮೊದಲನೇದಾಗಿ ನನ್ನನ್ನು ಇವತ್ತು ಇಲ್ಲಿ ಕರೆದು ನಿಮ್ಮೊಟ್ಟಿಗೆಲ್ಲ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟದ್ದಕ್ಕಾಗಿ ನಾನು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತು ಅವರ ಶ್ರೀಮತಿ ಸೌಮ್ಯ ಶೆಟ್ಟಿ ಅವರಿಗೆ ಮತ್ತು ಅವರೊಟ್ಟಿಗೆ ಅವರ ತಂಡದ ಇತರ ಸದಸ್ಯರಿಗೆ ತುಂಬ ಆಭಾರಿಯಾಗಿದ್ದೇನೆ. ನನ್ನ ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ನಾನು ಒಂದೇ ಮಾತು ಹೇಳೋದು, ಆ್ಯಕ್ಚುಲಿ ನಾನು ಕೆರಿಯರ್ ನ ಬಗ್ಗೆ ಈ ಯಾಕಂದರೆ ಶಾಲೆಯಲ್ಲಿ ಮಾತನಾಡುವಾಗ ಶಾಲಾ ಮಕ್ಕಳ ಫ್ಯೂಚರ್ನ ಬಗ್ಗೆ ಮಾತನಾಡಬೇಕಾಗ್ತದೆ ತುಂಬ ಅದರಲ್ಲಿ. ಬಟ್ ಅದು ಸಮಯ ಇಲ್ಲ, ಈಗ 2 ನಿಮಿಷ ಇರೋದು. 2-3 ಹೇಳಿದ್ದಾರೆ, 2-3-5 ಆಗ್ತದೆ, ಅದಕ್ಕಿಂತ ಹೆಚ್ಚು ಮಾತನಾಡಲಿಕ್ಕೆ ಕೊಡುದು. ಬ್ರಿಗೇಡಿಯರ್ ರೈ ಅವರು ಭಾರತೀಯ ಸೇನೆ ಬಗ್ಗೆ ಹೇಳಿದರು, ಅವರ ಜೀವನ ಚರಿತ್ರೆ ಬಗ್ಗೆ ಹೇಳಿದರು. ಅದು ಒಂದು ಪ್ರೇರಣೆಯಾಗಿ ಮೂಡಿ ಬರಬೇಕು. ಇಲ್ಲಿ ತುಂಬ ಚಿಕ್ಕ ಮಕ್ಕಳಲ್ಲಿದ್ದಾರೆ, ಅವರ ಹೆತ್ತವರಿದ್ದಾರೆ, ಅವರ ಅಧ್ಯಾಪಕ ವೃಂದದವರಿದ್ದಾರೆ. ಎಲ್ಲ ಈ ವಿದ್ಯಾರ್ಥಿನಿಯರು, ಚಿಕ್ಕ ಮಕ್ಕಳು, ಇವರ ಮೇಲೆ ಅವರ ಹೆತ್ತವರು ತುಂಬ ಆಶೆಯನ್ನು ಇಟ್ಟುಕೊಂಡಿದ್ದಾರೆ. ಅವರ ಕಂಪ್ಲೀಟ್ ಅವರ ಜೀವನದ ಏನು ಸುತ್ತುಕೊಂಡು ಎಲ್ಲವನ್ನು ಈ ಮಕ್ಕಳ ಮೇಲೆ ಹಾಕಿದ್ದಾರೆ ವಿದ್ಯಾರ್ಜನೆಗಾಗಿ. ಇಲ್ಲಿ ಬಂದಿದ್ದೀರಿ ವಿದ್ಯಾರ್ಜನೆಗಾಗಿ. ಕೊನೆಯಲ್ಲಿ ವಿದ್ಯಾರ್ಜನೆ ಎಲ್ಲ ಮಾಡಿ ಮಕ್ಕಳು ಮತ್ತು ಅವರ ತಂದೆ ತಾಯಿಗೆ ಒಂದೇ ಹೋಪ್ ಇರೋದು. ಅದೇನಂತ ಹೇಳಿದ್ರೆ, ಮಕ್ಕಳು ಜೀವನದಲ್ಲಿ ಒಳ್ಳೆಯ ಸ್ಥಾನಮಾನ ಹೊಂದಬೇಕು, ಸಫಲತೆ ಹೊಂದಬೇಕು, ಅವರ ಜೀವನ ಸುಖಮಯವಾಗಿರಬೇಕು ಅಂತ. ಹಾಗಿರಬೇಕಾದ್ರೆ ಆ ಮಕ್ಕಳ ಬೆಳವಣಿಗೆ ಬಹಳ ಮುಖ್ಯ. ಅದಕ್ಕೆ ಒಂದು ಸಹಾಯಕವಾಗಿ ಅಧ್ಯಾಪಕರ ವೃಂದದವರಿದ್ದಾರೆ, ಮನೆಯಲ್ಲಿ ಹೆತ್ತವರಿದ್ದಾರೆ. ಅವರನ್ನು ಮಕ್ಕಳನ್ನು ನಿರ್ದಿಷ್ಟ ಒಂದು ಗುರಿ ಇಟ್ಟುಕೊಂಡು, ಒಂದು ಒಬ್ಜೆಕ್ಟಿವ್ ಇಟ್ಟುಕೊಂಡು ಅದರ ಮೇಲೆ ಬೆಳವಣಿಗೆ ಮಾಡಿ. ಈಗ ನಿಮಗೆ ಬ್ರಿಗೇಡಿಯರ್ ರೈ ಅವರು ಹೇಳಿದರು, ಅವರು ಹೇಳಿದ ವಿಷಯ ಮಿಲಿಟ್ರಿಗೆ ಸೇರುವುದುಂಟಲ್ಲ, ಅದೊಂದು ದೊಡ್ಡ ಪ್ರೇರಣೆಯಾಗಿ ಬರಬೇಕು. ಇವತ್ತು ಮಿಲಿಟ್ರಿ ಅಂತ ಹೇಳಿದರೆ ಭಾರತದ ಅತಿ ದೊಡ್ಡ ಕೆಲಸ ಕೊಡುವ ಸಂಸ್ಥೆ. ವರ್ಷಕ್ಕೆ 75,000 ಜನರಿಗೆ ಕೆಲಸ ಕೊಡ್ತಾರೆ. ಶ್ರೀ ಪ್ರತಾಪ್ ಜೋಗಿ ಅವರು ಹೇಳಿದರು, ಇದು ಜಾತ್ಯತೀತ ಸಂಸ್ಥೆ ಅಂತ. ಭಾರತದಲ್ಲಿ ಜಾತ್ಯತೀತ ಸಂಸ್ಥೆ, ಮೋಸ್ಟ್ ಸೆಕ್ಯುಲರ್ ಸರ್ಕಾರಿ ಸಂಸ್ಥೆ ಇರುವುದು ಒಂದೇ, ಅದು ಭಾರತದ ಸೇನಾ ಪಡೆಗಳು. ಏರ್ಫೋರ್ಸ್ ಆಗಲಿ, ಆರ್ಮಿ ಆಗಲಿ, ನೇವಿ ಆಗಲಿ ಅಥವಾ ಕೋಸ್ಟ್ ಗಾರ್ಡ್ ಆಗಲಿ. ಎರಡನೇದಾಗಿ ಇಲ್ಲಿ ರಿಸರ್ವೇಷನ್ ಇಲ್ಲ, ಜಾತಿಯ ಮತದ ಮೇಲೆ ರಿಸರ್ವೇಷನ್ ಇಲ್ಲ.
ಭಾರತದಲ್ಲಿ ಸರ್ಕಾರಗಳಲ್ಲಿ ರಿಸರ್ವೇಷನ್ ಇಲ್ಲದ ಒಂದೇ ಒಂದು ಸಂಸ್ಥೆ ಇರುವುದು, ಅದು ಭಾರತೀಯ ಸೇನಾಪಡೆಗಳು. ಇಲ್ಲಿ ಮೆರಿಟ್ ಮಾತ್ರ ಕೌಂಟ್ ಆಗ್ತದೆ. ಸೊ ಎಲ್ಲ ಈ ಮಕ್ಕಳುಗಳಿಗೆ ಒಂದು ಪ್ರೇರಣೆಯಾಗಿ ಮೂಡಿ ಬರಬೇಕು. ಇದು ಮಕ್ಕಳು ದೊಡ್ಡದಾಗುವಾಗ ಅವರಿಗೊಂದು ಒಳ್ಳೆ ಅವಕಾಶ ಉಂಟು ಭಾರತೀಯ ಸೇನಾಪಡೆಗಳಿಗೆ ಸೇರುವ. ಒಂದು ದೇಶ ಪ್ರೇಮದ ಕಾರ್ಯಕ್ರಮ, ದೇಶಭಕ್ತಿಯ ಕಾರ್ಯಕ್ರಮ, ಅಲ್ಲದೆ ಒಳ್ಳೆ ನಿಮಗೆ ಬೇಕಾದ ಎಲ್ಲ ಸವಲತ್ತುಗಳು ಮಿಲಿಟರಿಯಲ್ಲಿ ಸಿಗ್ತವೆ. ಆದ ಕಾರಣ ನೀವು ಮಕ್ಕಳನ್ನು ಒಳ್ಳೆ ಉತ್ತೇಜನ ಕೊಟ್ಟು ಅವರು ಹೇಳಿದರು NCCಯಲ್ಲಿ ಅವರು ಸೇರಿದರು, NCCಯಲ್ಲಿ ಅಂಡರ್ ಆಫೀಸರ್ ಆಗಿದ್ದರು. NCCಯಲ್ಲಿ ನಾನು ಇದ್ದೆ, NCCಯಲ್ಲಿ C ಸರ್ಟಿಫಿಕೇಟ್ ನಾನು ಪಡ್ಕೊಂಡಿದ್ದೆ. ಈ ಮಕ್ಕಳು ಮುಂದೆ ಏನಾಗ್ತಾರೆ ಅದು ಈಗಲೇ ನಿರ್ಣಯ ಆಗಬೇಕು. ಈ ಮಕ್ಕಳಿಗೆ ಒಂದು ಪ್ರೇರಣೆ ಕೊಡುವುದನ್ನು ತಂದೆ ತಾಯಿಯವರು ಮನೆಯಲ್ಲಿ ಮತ್ತೆ ಅಧ್ಯಾಪಕರು ವೃಂದದವರು ಶಾಲೆಯಲ್ಲಿ ಕೊಡ್ತಾ ಇರಬೇಕು ಕಾನ್ಸ್ಟೆಂಟ್ಲಿ. ಇಲ್ಲದ್ರೆ ಅವರು ದಾರಿ ತಪ್ಪಿ ಹೋಗುವ ಅಲ್ಲಿ ಅವಕಾಶ ಉಂಟು. ಸೊ ಆದ ಕಾರಣ ಎಲ್ಲ ಮಕ್ಕಳು ಇಲ್ಲಿ ಸರಿಸುಮಾರು 850 ಮಕ್ಕಳು ಇದ್ದಾರೆ ಈಗ ನನಗೆ ಹೇಳಿದ ಪ್ರಕಾರ. ಸೊ ಈ ಎಲ್ಲ ಚಿಕ್ಕ ಮಕ್ಕಳಿದ್ದಾರೆ, LKG ಅವರು. ಆದರೆ 10 ಮತ್ತು 10+2ನವರು ಇದ್ದಾರೆ. ಆ 10 ಮತ್ತು 10+2ನವರಿಗೆ ಈಗಲೇ ದಾರಿ ಕಾಣಿಸ್ಕೊಡ್ಬೇಕು. ಅದಕ್ಕಾಗಿ ಹೆತ್ತವರು ಮತ್ತು ಅಧ್ಯಾಪಕರ ವೃಂದದವರು ಪೂರ್ಣ ಪ್ರಯತ್ನ ಪಡಬೇಕು. ನಿಮ್ಮ ಶಾಲೆಯ ಮಕ್ಕಳು ಜೀವನದಲ್ಲಿ ಒಳ್ಳೆಯ ಸಫಲರಾಗಿ, ನಮ್ಮ ದೇಶದ ಒಳ್ಳೆಯ ನಾಗರಿಕರಾಗಿ, ನಮ್ಮ ದೇಶದ ಒಳ್ಳೆಯ ಮುಂದಾಳುಗಳಾಗಿ ಮೂಡಿ ಬಂದರೆ ಈ ಶಾಲೆಗೊಂದು ಹೆಮ್ಮೆಯ ವಿಷಯ, ನಮ್ಮ ಊರಿಗೊಂದು ಹೆಮ್ಮೆಯ ವಿಷಯ, ನಮ್ಮ ಹೆತ್ತವರಿಗೂ ಹೇಗೂ ಹೆಮ್ಮೆಯ ವಿಷಯವೇ. ಸೊ ಆದ ಕಾರಣ ಅಂಥ ಒಂದು ಒಳ್ಳೆಯ ನಾಯಕತ್ವವನ್ನು ಬೆಳೆಸುವಲ್ಲಿ ಮಕ್ಕಳಲ್ಲಿ ನೀವೆಲ್ಲ ಪ್ರಯತ್ನ ಪಡಬೇಕು ಅಂತ ಇಷ್ಟು ಹೇಳಿ ನಾನು ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ, ಆಲ್ ದಿ ವೆರಿ ಬೆಸ್ಟ್ ಆಫ್ ಲಕ್. ಪರೀಕ್ಷೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿಗೆ ಗೊತ್ತಾಗ್ಲಿಕ್ಕಿಲ್ಲ, ಬಟ್ ದೊಡ್ಡ ಮಕ್ಕಳಿದ್ದಾರೆ. ಪರೀಕ್ಷೆಯಲ್ಲಿ ಒಳ್ಳೆಯದು ಪ್ರಯತ್ನ ಮಾಡಿ, ಒಳ್ಳೆಯ ಅಂಕ ಪಡೆದುಕೊಳ್ಳಿ. ಆದರೆ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬನ್ನಿ. ಮನುಷ್ಯನಾಗಿರುವುದು ಉತ್ತಮ. ಮಹಾತ್ಮ ಗಾಂಧಿ ಹೇಳಿದ್ದಾರೆ, ವಾಟ್ ಎವರ್ ಯು ಬಿ ಬಟ್ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ. ಅಂದರೆ ಜೀವನದಲ್ಲಿ ನೀವು ಏನು ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, IAS IPS ಆಗ್ಬೋದು, ಆದರೆ ಒಬ್ಬ ಒಳ್ಳೆಯ ಮನುಷ್ಯನಾಗುವಂಥ. ಸೊ ಅಂಥ ಒಂದು ಒಳ್ಳೆಯ ಮನುಷ್ಯನಾಗಿ ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ತನ್ನಿ. ನಮ್ಮ ದೇಶದ ಬೆಳವಣಿಗೆಗಾಗಿ ಪ್ರಯತ್ನ ಪಟ್ಟು, ನಮ್ಮ ಮೋದಿಯವರು ಹೇಳಿದ್ದಾರೆ, ಪ್ರಧಾನಿಯವರು, ಇನ್ನೊಂದು 5-6 ವರ್ಷದಲ್ಲಿ ನಮ್ಮೊಂದು 7 ಟ್ರಿಲಿಯನ್ ಇಕಾನಮಿ ಆಗ್ಬೇಕಂತ. ಅಂಥ ಇಕಾನಮಿ ಅಷ್ಟು ಗಟ್ಟಿ ಆಗ್ಬೇಕಾದ್ರೆ ಇಲ್ಲಿಂದಲೇ ಮೂಡಿ ಬರಬೇಕು ನಮ್ಮ ಲೀಡರ್ಸ್ಗಳು. ಅವರನ್ನು ನೀವು ತಯಾರು ಮಾಡಬೇಕು, ಅಧ್ಯಾಪಕ ವೃಂದದವರು, ಹೆತ್ತವರು. ಸೊ ಪ್ರಯತ್ನ ಮಾಡಿ. ಇಷ್ಟು ಹೇಳಿ ನಾನು ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್ ಆಫ್ ಲಕ್. ಗಾಡ್ ಬ್ಲೆಸ್. ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಜೈ ಹಿಂದ್. ಥ್ಯಾಂಕ್ ಯು. ಧನ್ಯವಾದಗಳು ಕರ್ನಲ್ ಶರತ್ ಭಂಡಾರಿ ಅವರಿಗೆ. ಇವತ್ತು ಈ ವೇದಿಕೆಯಲ್ಲಿ ಒಬ್ಬರು ಯುವ ಸಾಹಿತಿ ಕವಿ ಇದ್ದಾರೆ. ಈ ಹಿಂದೆ ಒಂದೆರಡು ಕವಿಗೋಷ್ಠಿಗಳಿಗೆ ಕೂಡ ಈ ವೇದಿಕೆಯವರು ಬಂದಿದ್ದಾರೆ. ಹರೀಶ್ ಸುಲಾಯ ಒಡ್ಡಂಬೆಟ್ಟು, ಹಾಸು ಒಡ್ಡಂಬೆಟ್ಟು ಅಂತ ಹೇಳಿ ತುಂಬ ಚುಟುಕುಗಳನ್ನು, ಬಹಳ ಮಾರ್ಮಿಕವಾದ ಚುಟುಕುಗಳನ್ನ ಬರೆಯುತ್ತಾ ಇರುವವರು. ಈಗ ಅವರು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಅವರು ಒಂದೆರಡು ಮಾತನ್ನು ಹೇಳಬೇಕು ಅಂತ ವಿನಂತಿಸ್ತೇನೆ. ಮಾತ್ರವಲ್ಲ, ಮಕ್ಕಳೆಲ್ಲರೂ ಕೂಡ ಮುಖಕ್ಕೆ ಬಣ್ಣ ಹಚ್ಚಿ ವೇದಿಕೆಯ ಹಿಂದೆ ನಮ್ಮ ಸಮಯ ಯಾವಾಗ ಬರ್ತದೆ, ನಮ್ಮ ಸಮಯ ಯಾವಾಗ ಬರ್ತದೆ ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ. ಆದರೂ ಕೂಡ ಒಂದೆರಡು ಮಾತುಗಳನ್ನು ಮಾತ್ರ ಹೇಳಿ ಮುಗಿಸ್ತಾ ಇದ್ದೇನೆ. ಒಂದು ಅದ್ಭುತವಾದಂಥ ಆತ್ಮಚರಿತ್ರೆಯನ್ನು ನಾವು ಬ್ರಿಗೇಡಿಯನ್ IN ರೈ ಅವರಿಂದ ಈಗ ಕೇಳಿಕೊಂಡಿದ್ದೇವೆ. ನಿಜವಾಗಿಯೂ ನಮಗೆ ನನ್ನ ಮೈಯಂತೂ ರೋಮಾಂಚನವಾಗ್ತಾ ಇತ್ತು. ಅಂತಹ ಒಂದು ನಿಮ್ಮ ಅನುಭವದ ಮಾತನ್ನು ಕೇಳಿ ನಮಗೆ ನಿಜಕ್ಕೂ ನಮಗೆ ಏನಾಗಿದ್ರು ನನ್ನ ಸಮಯ ಅಂತೂ ಕಳೆದು ಹೋಗಿದೆ. ಇನ್ನು ನನಗೆ ಸೇನೆಗೆ ಹೋಗುವಂಥ ಮಾರ್ಗ ಇಲ್ಲ. ಮುಂದೆ ಇರುವಂತಹ ಮಕ್ಕಳು ಖಂಡಿತವಾಗಿ ಅದನ್ನೊಂದು ಮೋಟಿವೇಶನ್ ಆಗಿ ಅವರ ಮಾತುಗಳನ್ನು ತಗೊಳ್ಬೇಕು ಅಂತ ಹೇಳುತ್ತಾ, ಶಾಲೆಗಳಲ್ಲಿ ವಾರ್ಷಿಕೋತ್ಸವಗಳು ಆಗ್ತಾ ಇದೆ, ಶಾಲೆಗಳು ಕೂಡ ತುಂಬ ಇದೆ. ಆದರೆ ಈ ರೀತಿಯಾದಂತಹ ಒಂದು ವಿಶೇಷ ವಿಭಿನ್ನ ಶೈಲಿಯಲ್ಲಿ ವಾರ್ಷಿಕೋತ್ಸವವನ್ನು ನಡೆಸುತ್ತಿರುವಂತಹ ನಮ್ಮ ರವೀಂದ್ರ ಶೆಟ್ಟಿ ಅವರಿಗೆ ಒಂದು ಅಭಿನಂದನೆಯನ್ನು ಖಂಡಿತ ಕೊಡಬೇಕು. ಶಾಲಾ ವಾರ್ಷಿಕೋತ್ಸವಗಳು ಸಾಧಾರಣವಾಗಿ ಶಾಲೆಯ ಮಕ್ಕಳು ಮತ್ತು ಶಾಲೆಯ ಹೆತ್ತವರು ಮತ್ತು ಶಾಲಾ ಸಿಬ್ಬಂದಿಗಳಿಗೆ ಮಾತ್ರ ಸೀಮಿತವಾಗಿದ್ದುಕೊಂಡು ನಡೀತಾ ಇರ್ತದೆ. ಅದನ್ನು ಬಿಟ್ಟು ನಾಡು, ನಡೆ, ಸಂಸ್ಕೃತಿ ಎಲ್ಲವನ್ನು ಹೊಂದಿಸಿಕೊಂಡು ಮಕ್ಕಳಿಗೆ ಈ ರೀತಿಯಾದಂತಹ ಒಂದು ಸಂಸ್ಕೃತಿಯನ್ನು
ಪರಿಚಯಿಸುವಂತಹ ವಿಧಾನವನ್ನು ಹಮ್ಮಿಕೊಂಡಿದ್ದಾರೆ. ಈ 10ನೇ ವರ್ಷದ ಸಂಭ್ರಮ ಬಹಳಷ್ಟು ಯಶಸ್ವಿಯಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡ ಕರೆದು ಆತಿಥ್ಯವನ್ನು ನೀಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದುಕೊಂಡು ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಮಂಗಳೂರಿನ ಕಿನ್ನುಗೋಳಿಯ ಯುಗಪುರುಷ ಅಂತ ಹೇಳಿದರೆ ಅದು ನಮ್ಮ ಜಿಲ್ಲೆಯ ಪ್ರಮುಖ ಸಾಂಸ್ಕೃತಿಕ ಕೇಂದ್ರ. ಓನಾಭಿರಾಮ ಉಡುಪುರವರ ತಂದೆಯವರ ಕಾಲದಿಂದ ಕೂಡ ದಿವಂಗತ ಕೋವ ಉಡುಪುರು, ಕೊಡತ್ತೂರು ಅನಂತ ಪದ್ಮನಾಭ ಉಡುಪುರು ಅದನ್ನು ಸ್ಥಾಪನೆ ಮಾಡಿದವರು. ಪತ್ರಕರ್ತರ ಯುಗಪುರುಷ ಎನ್ನುವ ಪತ್ರಿಕೆಯನ್ನು ಈಗಲೂ ಕೂಡ ಓನಾಭಿರಾಮ ಉಡುಪುರವರು ನಡೆಸ್ತಾ ಇದ್ದಾರೆ. ನಮ್ಮ ಈ ಒಂದು ರತ್ನೋತ್ಸವ ಕಾರ್ಯಕ್ರಮಕ್ಕೆ ಬಹುಶಃ ವೇದಿಕೆಯಿರುವ ಎಲ್ಲರಿಗಿಂತ ಹೆಚ್ಚು ಸಲ ಭಾಗವಹಿಸಿದ್ದವರು ಅಂತ ಹೇಳಿದರೆ ಪುನರೂರು ಮತ್ತು ನಮ್ಮ ಓನಾಭಿರಾಮ ಉಡುಪ ಅವರು. ಯುಗಪುರುಷರ ಮೂಲಕ ಸಾಹಿತ್ಯ, ಸಂಸ್ಕೃತಿ, ಕಲೆ, ಸಾಮಾಜಿಕ ಹೀಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥವರು. ಅವರೀಗ 2 ಮಾತನಾಡಬೇಕು ಅಂತ ನಾನು ವಿನಂತಿಸ್ತೇನೆ. ನಮ್ಮ ಒಡ್ಡಂಬೆಟ್ಟು ಹೇಳಿದಂತೆ ತಾವೆಲ್ಲ ನೃತ್ಯ ಕಾರ್ಯಕ್ರಮಕ್ಕೆ ನೋಡಲಿಕ್ಕೆ ಒಂದು ಸಲ ಬಣ್ಣ ಹಾಕಿದ್ದಾರೆ, ಇನ್ನೊಮ್ಮೆ ಬಣ್ಣ ಹಾಕುವ ಪ್ರಮೇಯ ಬೇಡ ಅಂತ ಹೇಳುವ ನಿಟ್ಟಿನಲ್ಲಿ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ ಅಚ್ಚುಕಟ್ಟಾಗಿ 1 ವಾರದೊಳಗೆ ಈ ಒಂದು ವೇದಿಕೆಯನ್ನು ನಿರ್ಮಿಸಿ ಅರ್ಥವತ್ತಾಗಿ ಆಯೋಜಿಸಿದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟವರಿಗೆ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಕೇವಲ ವಾರ್ಷಿಕೋತ್ಸವ ಮಾತ್ರವಲ್ಲ, ಜೊತೆಗೆ ಪ್ರತಿಭೆಗಳಿಗೆ ಗೌರವ ಮಾಡುವಂಥ ಕಾರ್ಯಕ್ರಮ, ಅವರ ಕಾರ್ಯಕ್ರಮಕ್ಕೆ ಅವಕಾಶ ಕೊಡುವಂಥದ್ದು, ಸಾಹಿತಿಗಳಿಗೆ ಸೇರುವಂಥ ಕಾರ್ಯಕ್ರಮ ಇಲ್ಲಿ ಇದಾಗಿದೆ. ಜೊತೆಗೆ ನಮ್ಮ ಶ್ರೀಯುತ ಭಾಸ್ಕರ ಕುಕ್ಕಳಿ ಇರ್ಬೋದು, ನಮ್ಮ ತೋಷಿ ಪುಷ್ಕಳ್ ಕುಮಾರ್ ಇರ್ಬೋದು, ಕದ್ರಿ ರಮಣ ಶೆಟ್ಟಿ, ಎಲ್ಲ ಕಡೆಯಲ್ಲಿ ಕೂಡ ನಮ್ಮ ಹಾಗೆ ಕಾರ್ಯಕ್ರಮಕ್ಕೆ ಹೋಗಿ ಕಾರ್ಯಕ್ರಮವನ್ನು ನಿರೂಪಿಸಿದವರು, ಅಚ್ಚುಕಟ್ಟಾಗಿ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟವರು. ಇವತ್ತು ಸತ್ಯ ಹೇಳ್ತೇನೆ, ನಮ್ಮ ಬ್ರಿಗೇಡಿಯರ್ BN ರೈ ಇಂಥ ಪುಣ್ಯಾತ್ಮರ ಗೌರವಾರ್ಪಣೆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೆ ಅಲ್ವಾ, ಅದೇ ನಮ್ಮ ಅರ್ಥಪೂರ್ಣವಾದ ಕಾರ್ಯಕ್ರಮ ರವೀಂದ್ರ ಶೆಟ್ಟಿ ಅವರು ಮಾಡಿದ್ದು. ಅವ್ರು ಹೇಳಿದಂಥ ಮಾತು, ದೇವರ ದಯೆ ಇದ್ರೆ, ಹಿರಿಯ ಆಶೆ ಇದ್ರೆ ಎಷ್ಟು ವರ್ಷ ಕೂಡ ಬದುಕಬಹುದು. ಪುಣ್ಯಾತ್ಮ 2-3 ಬಾರಿ ಬೇರೆ ಬೇರೆ ರೀತಿಯಲ್ಲಿ ತಾನು ನನ್ನ ಅಂತ್ಯವನ್ನು ಕಾಣಬಹುದಂತ ಸಂದರ್ಭದಲ್ಲಿ ಆ ಪುಣ್ಯಾತ್ಮ ಈಗಲೂ ನಮ್ಮ ದೇವರ ದಯೆಯನ್ನು ನಮ್ಮ ಒಟ್ಟಿಗಿದ್ದಾರೆ ಅಂತ ಹೇಳಿಕ್ಕೆ ಬಹಳ ಖುಷಿ ಆಗ್ತಾ ಉಂಟು. ಇಂತಹ ಪುಣ್ಯಾತ್ಮರ ದಯೆಯಿಂದ ನಮ್ಮ ದೇಶ ಒಳ್ಳೆಯ ರೀತಿಯಲ್ಲಿ ಉಳಿದಿದೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತಾ, ಎಲ್ಲ ವಿದ್ಯಾರ್ಥಿಗಳು ಏನಾಗಲಿಕ್ಕೆ ಬಯಸಿ ಡಾಕ್ಟರ್ ಆಗ್ತಾನೆ, ಇನ್ನು ಮತ್ತೊಬ್ಬರು ಎಂತ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಸೈನ್ಸ್ ಏನಾಗಬೇಕಂತ ಬಯಸ್ತಾರೆ. ಆದರೆ ಯಾರು ನಾನೊಬ್ಬ ಸೈನಿಕ ಆಗಬೇಕು ಅಂತ ಹೇಳುವಂಥ ವಿದ್ಯಾರ್ಥಿಗಳು ಬಹಳ ಕಡಿಮೆ. ದಯವಿಟ್ಟು ನಿಮ್ಮ ಮಕ್ಕಳನ್ನು ಸೈನಿಕರ ಸೇನೆಗೆ ಸೇರಿಸಿ ನಿಮ್ಮ ಭವಿಷ್ಯವನ್ನು ಒಳ್ಳೆಯ ರೂಪದಲ್ಲಿ ನಿರೂಪಿಸಿ ನಿಮ್ಮ ಬಾಳನ್ನು ಹಸನಾಕಿ ನಮ್ಮ ದೇಶ ಕಟ್ಟುವಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಎನ್ನುವಂತಹ ಮಾತನ್ನು ಹೇಳಿ BN ರೈ ಅವರಿಗೆ ಅಭಿನಂದನೆ ಕೂಡ ಹೇಳ್ತೇನೆ. ಇಂತಹ ಕಾರ್ಯಕ್ರಮ ರವೀಂದ್ರ ಶೆಟ್ಟಿ ಅವರು ನಿರಂತರವಾಗಿ ನೆರವೇರಿಸಿ ಎಲ್ಲ ಮಕ್ಕಳ ಎಲ್ಲ ಪ್ರಮುಖರ ಮೆಚ್ಚುಗೆಗೆ ಪಾತ್ರವಾಗಲಿ ಅಂತ ಹೇಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲ, JCD ಇರ್ಬೋದು, ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯದ್ದಿರಬೇಕು, ನಿವೃತ್ತರಾದ ಮೇಲೆ ನಮ್ಮ ಜೊತೆಗೆ ಅವರಿದ್ದಾರೆ. ಈಗ ರೋಟರಿ ದೇರ್ಲಕಟ್ಟೆಯ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡ್ತಾ ಇರುವಂತಹ ಒಂದು ಬಹಳ ಚಟುವಟಿಕೆಯ ಒಬ್ಬ ಮಹಿಳೆ. ಅವರಿಗೆ 2 ಮಾತುಗಳನ್ನು ಆಡಬೇಕು ವೇದಿಕೆಯಿಂದ. ನಮ್ಮ ನಾಡು ಕನ್ನಡ, ನುಡಿ ಕನ್ನಡ, ನಾಡು ಕನ್ನಡ ನಮ್ಮದು. ಈ ಕನ್ನಡ ನಾಡಿನವರಾದ ನಾವು ಕನ್ನಡ ನಾಡಿನಲ್ಲಿ ಸಾಮರಸ್ಯ ಜೀವನವನ್ನು ನಡೆಸುತ್ತಾ, ಎಲ್ಲರಲ್ಲಿ ಸಮತಾ ಭಾವನೆಯನ್ನು ಹೊಂದುತ್ತಾ, ಸಂಸ್ಕೃತಿ ಪರಂಪರೆ, ಆಮೇಲೆ ನಮ್ಮ ಏನು ಜಾನಪದ ಕಲೆಗಳಿವೆ ಅವುಗಳಿಗೆಲ್ಲವಕ್ಕೆ ಪ್ರೋತ್ಸಾಹವನ್ನು ಕೊಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಇದನ್ನು ನಮ್ಮ ಈ ರವೀಂದ್ರ ಶೆಟ್ಟಿಯವರು ಇದಕ್ಕೆ ಬಹುಶಃ ಸಾಕ್ಷಿಯಾಗಿದ್ದಾರೆ ಅಂತ ನನ್ನ ನಂಬಿಕೆ. ಇನ್ನು ಭಗವದ್ಗೀತೆಯ 12ನೇ ಶ್ಲೋಕ ಅಧ್ಯಾಯದಲ್ಲಿ 19ನೇ ಶ್ಲೋಕ ಹೇಳ್ತಿದೆ, ಸ್ತುತಿ ನಿಂದೆಯನ್ನು ಸಮತಾ ಭಾವನೆವೆಂದು ಸಮವೆಂದು ತಿಳಿಯುತ್ತಾ, ಮಾತಿನಲ್ಲಿ ಮೌನ ವ್ರತವನ್ನು ಪಾಲಿಸುತ್ತಾ, ಸಂತುಷ್ಟ ಭಾವದಲ್ಲಿ ಇರುವಂತ ಭಕ್ತನೇ ನನಗೆ ಪ್ರಿಯನು ಅಂತೇಳಿ. ಅಂದ್ರೆ ಸ್ತುತಿ, ನಿಂದೆ, ಹೊಗಳಿಕೆ, ತೆಗಳಿಕೆ ಎಲ್ಲವನ್ನೂ ಸಮಾನ ಭಾವನೆಯಿಂದ ನೋಡುತ್ತಾ, ಮಿತ ಭಾಷೆಯಾಗಿರುವ, ಆಮೇಲೆ ಬುದ್ಧಿಯನ್ನು ಸ್ಥಿರತೆಯಲ್ಲಿ ಅಂದರೆ ಎಲ್ಲರನ್ನೂ ಸಮಾನ ದೃಷ್ಟಿಯಲ್ಲಿ ನೋಡಿಕೊಂಡು ಸ್ಥಿರತಾ ಭಾವನೆಯಲ್ಲಿರುವಂತಹ ಸಂಪನ್ನನಾದ ಭಕ್ತನೇ ನನಗೆ ಪ್ರಿಯನು ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಇದಕ್ಕೆ ಸಾಕ್ಷಿಯಾಗಿದ್ದಾರೆ ರವೀಂದ್ರ ಶೆಟ್ಟರು. ಇವರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನನಗೆ ಹೆಚ್ಚಾಗಿ ಈ ವೇದಿಕೆಯನ್ನ ಒಂದು ಅವಕಾಶವನ್ನ ಕೊಡ್ತಾರೆ. ನಾನು ನಿನ್ನೆ ನೋಡಿದೆ, ಈ ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ಸೇನಾಧಿಕಾರಿಗಳು,
ಆಮೇಲೆ ಉಡುಪರ ಬಗ್ಗೆ ಹೇಳುವುದಾದರೆ ಯುಗ ಪುರುಷ ಸಭಾಭವನದಲ್ಲಿ ನಾನೊಂದು ತಾಳಮದ್ದೆಯಲ್ಲಿ ನೀವು ನನಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ನಮ್ಮ ಮನೆತನ ಯಕ್ಷಗಾನ ಕಲಾವಿದರು ಸ್ವಲ್ಪ ಒಂದು 19 ಕಡೆ ನಾನು ಕೂಡ ತಾಳಮದ್ದಲೆಯಲ್ಲಿ ಬ್ರಹ್ಮನ ಪಾತ್ರವನ್ನು ನಾನು ಮಾಡಿ ನನಗೆ ಬಹಳ ಒಂದು ಹೆಮ್ಮೆಯನ್ನು ತಂದಿದೆ. ಯಕ್ಷಗಾನ ಅಂತ ಕೇಳಿದರೆ ನನ್ನ ಗಂಡ ಹೇಳ್ತಾರೆ, ನೋಡು ಅಲ್ಲಿ ಚೆಂಡೆ ಕೇಳ್ತದೆ ಹೋಗು ಅಂತ. ಅಷ್ಟೊಂದು ಆಸಕ್ತಿ. ಇದಕ್ಕೆ ಕಾರಣ ನಮ್ಮ ತಾಯಿ. ಸಣ್ಣದಿರುವಾಗ ನಾವು 5 ರೂಪಾಯಿ ಕೊಟ್ಟು ಆಟ ನೋಡೋದು, ಎಲ್ಲಿ ನೆಲದಲ್ಲಿ ಕೂತ್ಕೊಂಡು. ಅದುವೇ ನಮಗೆ ಮುಂದೆ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿತು. ನಮ್ಮ ಈ ಒಂದು ವೇದಿಕೆಗೆ ಕೂಡ ಯಾರ ಹೆಸರನ್ನಿಟ್ಟಿದ್ದಾರೆ? ಕವಿಗಳ ಹೆಸರನ್ನಿಟ್ಟಿದ್ದಾರೆ, ಕಲಾವಿದರ ಹೆಸರನ್ನಿಟ್ಟಿದ್ದಾರೆ, ಜಾನಪದ ಕಲಾವಿದರ ಹೆಸರನ್ನಿಟ್ಟಿದ್ದಾರೆ ನಮ್ಮ ರವೀಂದ್ರ ಶೆಟ್ಟಿಯವರು. ಇನ್ನೊಂದು ಅವರಲ್ಲಿ ಕಾಣುವಂಥದ್ದು ನಗುಮುಖ. ಅವರು ಸಿಟ್ಟು ಮಾಡಿದ್ದು ನಾನು ನೋಡಲೇ ಇಲ್ಲ, ಯಾವಾಗಲೂ ನಗ್ತಾನೆ ಇರ್ತಾರೆ. ಅದುವೇ ಅವರಿಗೆ ಮುಂದೆ ಬಹಳ ಒಂದು ಒಳ್ಳೆಯದನ್ನು ತರ್ತದೆ ಹೇಳಿ ಹೇಳುತ್ತಾ, ಇದು ಒಂದು ಒಳ್ಳೆಯ ಅವಕಾಶ, ಎಲ್ಲರನ್ನೂ ನೋಡುವಂಥ ಸೌಭಾಗ್ಯ ನನಗೆ ದೊರೆತಿದೆ. ಇನ್ನು ನಮ್ಮ ನಿವೃತ್ತ ಸೇನಾನಿ ಅವರು ಮಾತಾಡಿದ್ರು ಮೊನ್ನೆ, ವೀರ ಯೋಧರ ಸ್ಮಾರಕ ದಿವಸ, ವಿಜಯದ ದಿವಸ ಮೈ ರೋಮಾಂಚನಾಗಿತ್ತು, ಬಹಳ ರೋಮಾಂಚನಾಗಿತ್ತು. ನಾನು ಯಾವಾಗಲೂ ಮನೆಯಲ್ಲಿ ಮಗನ ಹತ್ರ ಹೇಳುವುದುಂಟು, ನಿಜವಾಗ್ಲೂ ಹೆಚ್ಚು ಸಂಬಳ ಕೊಡಬೇಕು. ಯಾರಿಗೆ ಕೊಡಬೇಕು? ಸೇನಾನಿಗಳಿಗೆ ಕೊಡಬೇಕು, ಸೈನಿಕರಿಗೆ ಕೊಡಬೇಕು. ಯಾಕೆಂತ ಹೇಳಿದ್ರೆ ನಾವು ಏನು ಒಳ್ಳೆ ನಿದ್ರೆಯನ್ನು ಮಾಡ್ತೇವೆ ಅದು ಸೈನಿಕರಿಂದ ಸರ್. ಅದನ್ನು ನಾವು ನೆನಪಿಟ್ಟುಕೊಂಡು ಮುಂದಿನ ಪೀಳಿಗೆಯವರು ಮಕ್ಕಳು ಕೂಡ ಅದಕ್ಕೆ ಒಂದು ಆಗಲೇ ಹೇಳಿದ್ದಾರೆ, ಎಲ್ಲರೂ ಕೂಡ ತಾವು ಕೂಡ ಈ ದೇಶದ ಒಂದು ಸೇವೆಗೆ ನಿಮ್ಮ ಮನಸ್ಸನ್ನು ಕೊಟ್ಟು ಮುಂದಿನ ನಿಮ್ಮ ಬಾಳು ಒಳ್ಳೆಯದಾಗಲಿ. ಹಾಗೆ ಈ ಕಾರ್ಯಕ್ರಮ ಅವಕಾಶ ಮಾಡಿಕೊಟ್ಟಂಥ ನಮ್ಮ ರವೀಂದ್ರ ಶೆಟ್ಟಿ ಅವರ ಅಮ್ಮನವರಿಗೆ, ಹಾಗೆ ಅವರ ಧರ್ಮಪತ್ನಿ, ಸಂಬಂಧಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್. ರಳಕಟ ರೋಟರಿ ಕ್ಲಬ್ನಲ್ಲಿ ಎಲ್ಲ ಹುದ್ದೆಗಳನ್ನು ನಿರ್ವಹಿಸಿ ಈಗ ರೋಟರಿ ಜಿಲ್ಲೆಯ ನಿಯೋಜಿತ ಗವರ್ನರ್ ಅವರು 24-25ಕ್ಕೆ ಅವರು ಗವರ್ನರ್ ಆಗಿ ಅಧಿಕಾರವನ್ನು ವಹಿಸಿಕೊಳ್ಳುವವರು. ಮತ್ತು ನಮ್ಮ ಜೊತೆ ಎಲ್ಲ ಸಂಘಟನೆಗಳಿಗೂ ಇರತಕ್ಕಂಥ ಒಬ್ಬ ಕ್ರಿಯಾಶೀಲ ವ್ಯಕ್ತಿ. ಈಗ ಅವರು 2 ಮಾತುಗಳನ್ನು ಆಡಬೇಕು. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ, 2 ವಿಷಯಗಳು. ಒಂದು ಬ್ರಿಗೇಡಿಯರ್ ರೈ ಮತ್ತು ಕರ್ನಲ್ ಭಂಡಾರಿ ಅವರ ಬಗ್ಗೆ. ಇವರು ನಾವೆಲ್ಲ ರೋಲ್ ಮಾಡೆಲ್ ಹೇಳ್ತಾ ಇದ್ದೇವೆ. ಶಾರುಖ್ ಖಾನ್, ಯಶ್ ಅವರು, ರಿಷಬ್ ಶೆಟ್ಟಿ ಅಥವಾ ಧೋನಿ, ಇವರೆಲ್ಲ ನಮ್ಮ ರೋಲ್ ಮಾಡೆಲ್ಗಳು ಅಲ್ವಾ ಮಕ್ಕಳೇ? ಬಟ್ ರಿಯಲ್ ರೋಲ್ ಮಾಡೆಲ್ ಇನ್ ಅವರ್ ಲೈಫ್, ದಟ್ ಇಸ್ ಬ್ರಿಗೇಡಿಯರ್ ರೈ ಅಂಡ್ ಕರ್ನಲ್ ಭಂಡಾರಿ. ಸೊ ಯು ಶುಡ್ ಆಲ್ವೇಸ್ ಫಾಲೋ ದ ಫುಟ್ ಸ್ಟೆಪ್ ಆಫ್ ಕರ್ನಲ್ ಭಂಡಾರಿ ಮತ್ತೆ ಬ್ರಿಗೇಡಿಯರ್ ರೈ ಅವರದು. ಮತ್ತೊಬ್ಬರು ಇಲ್ಲಿ ರೋಲ್ ಮಾಡೆಲ್ ಯಾರಂದ್ರೆ ನಮ್ಮ ಪ್ರಭಾಕರ್ ಜೋಶಿ ಅವರು. ಜ್ಞಾನದಲ್ಲಿ ಭಂಡಾರ ಹೊಂದಿದ್ದವರು ಪ್ರಭಾಕರ್ ಜೋಶಿ ಅವರು. ಯಾವಾಗಲೂ ಮಕ್ಕಳು ಯು ಶುಡ್ ರಿಮೆಂಬರ್ ದೀಸ್ ಪೀಪಲ್ ಫಾರ್ ಪ್ರೋಗ್ರೆಸ್ ಇನ್ ಯುವರ್ ಲೈಫ್. ಅವರನ್ನು ನೀವು ಧೋನಿ ಅಥವಾ ಯಾರನ್ನು ವಿರಾಟ್ ಕೊಹ್ಲಿಯನ್ನು ನೀವು ರೋಲ್ ಮಾಡೆಲ್ ಮಾಡಿದರೆ ಓನ್ಲಿ ಅವರ ಭಂಡಾರ ಜಾಸ್ತಿ ಆಗುವುದಲ್ಲದೆ ನಿಮ್ಮ ಭಂಡಾರ ಏನು ಜಾಸ್ತಿ ಆಗ್ಲಿಕ್ಕೆ ಇಲ್ಲ. ಇನ್ನು 2 ವಿಷಯ ಹೇಳ್ತೇನೆ ರವೀಂದ್ರ ಶೆಟ್ಟರ ಬಗ್ಗೆ. ಇದು ಯಾರಿಗೂ ಗೊತ್ತಿಲ್ಲ. 50 ವರ್ಷದ ಸಂಭ್ರಮ ದಿವಸ ನಾನು ಹೇಳಬೇಕು ಅಂತ ನಾನು ಮನಸ್ಸು ಮಾಡಿದೆ, ಆದ್ರೆ ಧೈರ್ಯ ಬರಲಿಲ್ಲ. ಮೊದಲನೇದಾಗಿ ನಾವು ಟ್ಯೂಷನ್ ಸೆಂಟರ್ ಅಂತ ಹೇಳ್ತೇವೆ. ಈಗಿನ ಟ್ಯೂಷನ್ ಸೆಂಟರ್ ಯಾಕೆ ಇರ್ತದೆ ಅಂದ್ರೆ 90 and above ಅಥವಾ 100% ಮಾರ್ಕ್ಸ್ಗೋಸ್ಕರ ಟ್ಯೂಷನ್ ಸೆಂಟರ್ ಓಪನ್ ಮಾಡ್ತಾರೆ. ಆದ್ರೆ ರವೀಂದ್ರ ಶೆಟ್ಟಿ ಓಪನ್ ಮಾಡಿದವರು ಫೇಲ್ ಆದ ಮಕ್ಕಳಿಗೆ ಒಂದು ದಾರಿದೀಪವನ್ನು ಕಲ್ಪಿಸಬೇಕೆಂಬ ಒಂದು ಸದುದ್ದೇಶದಿಂದ ಮಾತ್ರ ಅವರು ಟ್ಯೂಷನ್ ಸೆಂಟರ್ ಓಪನ್ ಮಾಡಿದ್ದಾರೆ. ಮತ್ತೊಂದು ಏನಂದ್ರೆ ಅವರು ಅಲೆಮಾರಿ ಸಂಘದ ಅಧ್ಯಕ್ಷರು, ನಿಗಮದ ಅಧ್ಯಕ್ಷರಾಗಿದ್ರು. ಆದ್ರೆ 15 ವರ್ಷದ ಮುಂಚೆ ಮುಡಿಪಿನಲ್ಲಿ ಒಂದು ಅಲೆಮಾರಿ ಸಂಘದ ಅಲೆಮಾರಿ ಅವರದ್ದು ಒಂದು ಟೆಂಟ್ನ ಒಂದು ಗ್ರೂಪ್ ಇತ್ತು. ಅಂತ ಒಂದು ಅಲೆಮಾರಿ ಸಂಘಕ್ಕೆ, ಅಲೆಮಾರಿ ಒಂದು ವಿಭಾಗಕ್ಕೆ, ಅದು ಬುಡಗ ಜಂಗಮ ಅಂತ ಬಳ್ಳಾರಿ ಕಡೆಯಿಂದ ಬಂದವರು 41 ಮಕ್ಕಳಿಗೆ ನಿರಂತರವಾಗಿ ಕೊರೋನಾದವರೆಗೆ ರೋಟರಿ ಮೂಲಕ ಅವರಿಗೆ ವಿದ್ಯಾಭ್ಯಾಸ ಕೊಟ್ಟಂತ ಒಂದು ಕೀರ್ತಿ ನಮ್ಮ ರವೀಂದ್ರ ಶೆಟ್ಟಿಗೆ ಹೋಗ್ತದೆ. ಇದು ಯಾರಿಗೂ ಗೊತ್ತಿಲ್ಲ. ಅವರಿಗೆ ಸೋಲಾರ್ ಲ್ಯಾಂಪ್ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಅವರು ತನ್ಮೂಲಕ ರೋಟರಿಯನ್ನು ಮುಂದಿಟ್ಟುಕೊಂಡು ಕೆಲಸವನ್ನು ಮಾಡಿದ್ದಾರೆ. ಈ 2 ವಿಷಯ ಅವರ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ನಾನು ಕೊಡುಗೆ ಅಂತ ಹೇಳ್ಬೋದು. ಮತ್ತೆ ಕೊರೋನಾ ಟೈಮ್ನಲ್ಲಿ 1700 ಜನಕ್ಕೆ ಆಹಾರದ ಪೊಟ್ಟಣವನ್ನು ಅವರು ಮತ್ತೆ ಅವರ ಮಕ್ಕಳು, ಅವರ ಧರ್ಮಪತ್ನಿಯವರು ಮನೆ ಮನೆಗೆ ಹೋಗಿ ಕೊಟ್ಟಂತ ಕೀರ್ತಿ ನಮ್ಮ ರೊಟೇರಿಯನ್ ರವೀಂದ್ರ ಶೆಟ್ಟಿಗೆ ಸಲ್ತದೆ. 25 ಮಂದಿಗೆ ಕೃತಕ ಕಾಲನ್ನು ಕೊಟ್ಟಿದ್ದಾರೆ ಅವರು.
ಕೃತಕ ಕಾಲಿನ ವಿತರಣೆ ಮಾಡಿದಂಥ ಕೀರ್ತಿ ನಮ್ಮ ರವೀಂದ್ರ ಶೆಟ್ಟಿಗೆ ಸಿಗ್ತದೆ. ಇದೆಲ್ಲ ಕೆಲವು ಗೊತ್ತಿಲ್ಲದ ವಿಚಾರಗಳು. ಈ ಮೂಲಕ ನಾನು ಇವತ್ತು ಈ ರತ್ನೋತ್ಸವ ಮಾಡಿದ್ದಾರೆ, 10 ವರ್ಷದಿಂದ ಮಾಡಿದ್ದಾರೆ. ನನಗೆ ಗೊತ್ತು ಅವರು ಒಂದು ಪೈಸೆ ಮಕ್ಕಳಿಂದಾಗಲಿ ಅಥವಾ ಪೋಷಕರಿಂದಾಗಲಿ ಅಥವಾ ಸಮಾಜದ ಯಾವ ಒಂದು ಸಂಸ್ಥೆಯಿಂದ ತೆಗೆದುಕೊಳ್ಳದೆ ಸ್ವಂತ ಖರ್ಚಿನಿಂದ ಮಾಡಿದಂಥ ಒಂದು ಸಾಹಸಿ ವ್ಯಕ್ತಿ ಅಂದರೆ ರವೀಂದ್ರ ಶೆಟ್ಟಿ ಅವರು ಅಂತ ಹೇಳುತ್ತಾ ಬಹಳ ಮುಖ್ಯವಾದ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ರೊಟೇರಿಯನ್ ವಿಕ್ರಮ್ ದತ್ತ ಅವರು. ಅವರಿಗೆ ಧನ್ಯವಾದಗಳು. ಅವರು ಹೇಳಿದ ಒಂದು ಮಾತು ನಾವು ಗಮನಿಸಬೇಕು. ಬೇರೆ ಬೇರೆ ಸಾಹಿತ್ಯ ಸಮ್ಮೇಳನಗಳನ್ನ ಮಾಡುವಾಗ ಸರ್ಕಾರದ ಒಂದಿಷ್ಟು ಅನುದಾನ ಅಂತ ಬರ್ತದೆ, ಸಾರ್ವಜನಿಕರ ಪ್ರಾಯೋಜಕತ್ವ ಸಿಗ್ತದೆ. ಆದರೆ ಅದು ಯಾವುದಕ್ಕೂ ಕೈ ನೀಡದೆ ಏಕ ವ್ಯಕ್ತಿಯ ಸಾಧನೆಯ ಮೂಲಕವಾಗಿ ಒಂದು ನಯ ಪೈಸೆ ಕೂಡ ಹೆರವರಿಂದ ತಕ್ಕೊಳ್ಳದೆ ಈ 10 ವರ್ಷಗಳಲ್ಲಿ ಮಾಡ್ತಾ ಇರುವಂತಹ ಒಂದು ದೊಡ್ಡ ಸಮ್ಮೇಳನ ಅಂತ ಹೇಳಿದರೆ ರಾಜ್ಯ ಮಟ್ಟದ ಸಮ್ಮೇಳನ ಈ ನಮ್ಮ ರತ್ನೋತ್ಸವ. ಹಾಗಾಗಿ ಅದನ್ನು ಹಾಗೆ ಮುಂದುವರಿಸುವುದಕ್ಕೆ ಅವರಿಗೆ ನೈತಿಕ ಬೆಂಬಲವನ್ನು ನಾವೆಲ್ಲ ಕೊಟ್ಟರೆ ಸಾಕು. ಈಗ ಬಹಳ ಪ್ರಮುಖವಾದ ಘಟ್ಟ ನಾವು ಬಂದಿದ್ದೇವೆ, ಸಮಾರೋಪ ಸಮಾರಂಭದ ಕೊನೆಯ ಘಟ್ಟ. ಆದರೆ ಇದು ಬಹಳ ಮುಖ್ಯವಾದ ಘಟ್ಟ. ಸಮ್ಮೇಳನಾಧ್ಯಕ್ಷರನ್ನು ಇವತ್ತು ಬೆಳಿಗ್ಗೆ 9:30 ಗಂಟೆಗೆ ನಾವು ಬೆಳ್ಮ ಪಂಚಾಯತಿನಿಂದ ಇಲ್ಲಿಯವರೆಗೆ ಅವರನ್ನು ನಾವು ಮೆರವಣಿಗೆಯಲ್ಲಿ ತಕೊಂಡು ಬಂದಿದ್ದೇವೆ. ಅವರಿಗೆ ಅದು ಇಷ್ಟ ಇರಲಿಲ್ಲ, ಆದರೆ ನಮ್ಮೆಲ್ಲರ ಪ್ರೀತಿಯನ್ನು ಸ್ವೀಕಾರ ಮಾಡಿಕೊಂಡು ಬೆಳಗಿನಿಂದ ಇಲ್ಲಿಯವರೆಗೆ ಸನ್ಮಾನ್ಯ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳುವುದು ನಮಗೆಲ್ಲ ತುಂಬ ಗೌರವದ ಸಂಗತಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಬೇಕಾಗಿ ಒಂದೆರಡು ತಾಳಮದ್ದಳೆಯನ್ನು ಕೂಡ ಅವರು ಬಿಟ್ಟಿದ್ದಾರೆ ಇವತ್ತು. ಹಾಗಾಗಿ ಈಗ ಜೋಶಿಯವರು ಸನ್ಮಾನ ಪೀಠಕ್ಕೆ ಬರಬೇಕು ಅಂತ ವಿನಂತಿಸ್ತೇನೆ. ಸಾಂಪ್ರದಾಯಿಕವಾಗಿ ವಿದ್ಯುಕ್ತವಾಗಿ ಸಮ್ಮೇಳನಾಧ್ಯಕ್ಷರನ್ನು ಗೌರವಿಸುವಂಥದ್ದು ಸಂಘಟಕರ ಒಂದು ಕರ್ತವ್ಯ. ಆ ನೆಲೆಯಲ್ಲಿ ಆ ಗೌರವವನ್ನು ಅವರು ಸ್ವೀಕರಿಸಬೇಕು ಅಂತ ಹೇಳಿ ನಮಗೆಲ್ಲ ಹಿರಿಯರಾಗಿ, ಮಾರ್ಗದರ್ಶಕರಾಗಿ, ವಿದ್ವಾಂಸರಾಗಿ, ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಜೊತೆ ನಮ್ಮವರಾಗಿರತಕ್ಕಂಥ ಒಬ್ಬ ಹಿರಿಯ ವ್ಯಕ್ತಿ ಅಂತ ಹೇಳಿದರೆ ಅದು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರು. ಹಾಗಾಗಿ ಈ ಒಂದು ದಶಮದ ಸಂಭ್ರಮದ ಈ ಒಂದು ಸಂದರ್ಭದಲ್ಲಿ ಸಮ್ಮೇಳನಾಧ್ಯಕ್ಷರಿಗೆ ಗೌರವದ ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿಗೆ ಒಂದು ಅಭಿನಂದನೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೊಡುವ. ಹಾಗಾಗಿ ಅದೊಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಒಂದು ಅಭಿನಂದನೆ ಆಯಿತು. ಅಮೆರಿಕದ ಯೂನಿವರ್ಸಿಟಿಯಲ್ಲಿ ಹೋಗಿ ಇಂಗ್ಲಿಷ್ನಲ್ಲಿ ಭಾಷಣ ಮಾಡಿದವರು, ಗೀತೆಯ ಬಗ್ಗೆ ವ್ಯಾಖ್ಯಾನ ಕೊಟ್ಟವರು, ತಾಳಮದ್ದಳೆಯ ಪ್ರಾತ್ಯಕ್ಷಿಕೆ ಮಾಡಿದವರು, ಗ್ರಂಥಕರ್ತರು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಒಬ್ಬ ಸಂಪನ್ಮೂಲ ವ್ಯಕ್ತಿ ಮತ್ತು ಉಚಿತವಾಗಿ ಮಾಡುವ ಸಲಹೆ. ಆ ಸಲಹೆ ಎಷ್ಟು ಪ್ರಮುಖವಾದದ್ದು ಅಂತ ನಮಗೆಲ್ಲ ಗೊತ್ತಿದೆ. ಅಂತಹ ಒಬ್ಬ ವಿದ್ವಾಂಸರು 10ನೇ ವರ್ಷದ ಈ ಒಂದು ಸಮ್ಮೇಳನಕ್ಕೆ ನಮಗೆ ಅಧ್ಯಕ್ಷರಾಗಿ ದೊರಕಿದ್ದಾರೆ. ನಮ್ಮ ಪ್ರೀತಿಯನ್ನು ಗೌರವಿಸವರು ಇಲ್ಲಿಗೆ ಬೆಳಗಿನಿಂದ ಬಂದಿದ್ದಾರೆ. ಈಗ ಅವರ ಅಧ್ಯಕ್ಷೀಯ ಭಾಷಣವನ್ನ ಮಾಡಬೇಕು ಅಂತ ನಾನು ವಿನಂತಿಸ್ತೇನೆ. ಸಮಯದ ಮಿತಿ ಅವರಿಗೆ ಕೊಡುವುದಿಲ್ಲ, ಅಂದರೆ ಅವರ ಭಾಷಣ ಬೇಡ ಅಂತ ಆಗುವುದಿಲ್ಲ, ಆದರೆ ಪರಿಸ್ಥಿತಿಯನ್ನು ಗಮನಿಸಿ ಅವರು ಮಾತಾಡ್ತಾರೆ. ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವ ಸಾವಿದ್ಯಾಯ ವಿಮುಕ್ತಯೇ ಸಜೇತಿ ಸಿಂಧುರವದನೋ ದೇವೋ ಯತ್ಪಾದ ಪಂಕಜ ಸ್ಮರಣಂ ವಾಸರಮಣಿರಿವ ತಮಸಾಂ ರಾಶಿಂ ನಾಶಯತಿ ವಿಘ್ನಾನಾಂ. ನನ್ನ ಬಗ್ಗೆ ಅಳತೆ ಮೀರಿದ, ಯೋಗ್ಯತೆಯನ್ನು ಮೀರಿದ ಮಾತುಗಳನ್ನಾಡಿದ ಸಲಹೆಗಾರ ಮಂಡಳಿ, ವಿಶೇಷವಾಗಿ ಆತ್ಮೀಯರಾದ ಭಾಸ್ಕರ್ ರೈಗಳು, ಅವರು ಆಡಿದ ಮಾತು ಅದವರ ಪ್ರೀತಿಯ ಸಂಕೇತ ಹೊರತು ಪೂರ ಸತ್ಯ ಅಲ್ಲ ಅದು. ಬಂಧುಗಳೇ, ಬೆಳಗ್ಗಿಂದ ಸಂಜೆವರೆಗೆ ತೋರಿಸಿದ ಪ್ರೀತಿ, ಮೆರವಣಿಗೆ, ಸನ್ಮಾನ, ಆಗಾಗ ಅತಿಥಿಗಳಿಂದ ಹಿಡಿದು ಎಲ್ಲರೂ ನನ್ನ ಬಗ್ಗೆ ಹೇಳಿದ ಮಾತುಗಳಿಂದ ನಾನು ಕುಗ್ಗಿ ಹೋಗಿದ್ದೇನೆ. ನನಗಂದರೆ ಹಾಗೆ ತುಂಬ ಹೊಗಳಿಸಿಕೊಳ್ಳುವುದು ಇಷ್ಟ ಇಲ್ಲ. ನಿಜವಾಗಿ ನಾವೆಲ್ಲ ಮಾಡಿದ ಕೆಲಸಕ್ಕಿಂತ 10 ವರ್ಷದಲ್ಲಿ ಉಳಿದೊಟ್ಟು ರವೀಂದ್ರ ಶೆಟ್ಟಿ ಮಾಡಿದ ಕೆಲಸ ಬಹಳ ದೊಡ್ಡದು. ಅವರು ಚೇರ್ಮನ್ ಮತ್ತು ಡೈರೆಕ್ಟರ್, ಅವರಿಗೆ ಒಬ್ಬಳು ಚೇರ್ಮನ್ ಇದ್ದಾಳೆ, ಅವಳು ನನ್ನ ವಿದ್ಯಾರ್ಥಿ ಸೌಮ್ಯ.
ಇವರ ಸಾಹಸದಿಂದ ಈಗ ಹೇಳಿದರು ಯಾವುದೇ ಸಾರ್ವಜನಿಕ ದೇಣಿಗೆ ಕೂಡ ಇಲ್ಲದೆ ಒಂದು ಸಾಹಿತ್ಯೋತ್ಸವ ಮಾಡಿದ್ದಾರೆ ಅಂತ. ನಾಡು ನುಡಿಯ ವೈಭವದ ಕರಾವಳಿ ಕರ್ನಾಟಕ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನವನ್ನು ಒಂದು ಸಂಸ್ಥೆಯಲ್ಲಿ ಮಾಡ್ತಾ ಇರೋದು ನಮ್ಮ ಪ್ರದೇಶದ ಒಂದು ದೊಡ್ಡ ಆದರ್ಶದ ವಿಷಯ. ದೊಡ್ಡ ವೆಚ್ಚ ಬೇಕು, ದೊಡ್ಡ ಸಂಘಟನೆ ಬೇಕು. ಅವರು ಕೆಲವೇ ದಿವಸದಲ್ಲಿ ಅದನ್ನು ಮಾಡ್ತಾರೆ. ಕೆಲವರಿಗೆ ಹಾಗೆ ಲಾಸ್ಟ್ ಮಿನಿಟ್ ವರ್ಕ್ ಮಾಡಿದರೆ ಅವರಿಗೆ ಸ್ಪೀಡ್ ಬರುತ್ತೆ. ಹಾಗೆ ನನ್ನ ಪ್ರಾರ್ಥನೆ ಇಷ್ಟೇ, ಈಗಲೂ ಉಲ್ಲಾಸ ತಾರುಣ್ಯ ಓಡಾಟ ಇಟ್ಟುಕೊಂಡಂತಹ ಉಳಿದೊಟ್ಟು ರವೀಂದ್ರ ಶೆಟ್ಟಿ, ಅದು ಆ ಉಳಿದೊಟ್ಟು ಅಂತ ಬಂದ ಬೆಟ್ಟು ಎಂಬ ಶಬ್ದದಿಂದ ಅದು ಗದ್ದೆ, ಅದು ಉಳಿಯಬೇಕಾದ ಬೆಟ್ಟು. ಅವರ ವ್ಯಕ್ತಿತ್ವ ಮತ್ತು ನಿರಂತರವಾಗಿ ಈ ಸಂಸ್ಥೆ ವಿಶೇಷವಾಗಿ ರತ್ನವಾಗಿ ದೇಶದಲ್ಲಿ ಈಗಲೇ ಮೆರೆದಿದೆ, ಮೆರಿತಾ ಇರಲಿ ಅಂತ ಹಾರ್ದಿಕವಾಗಿ ನಾನು ಹಾರೈಸ್ತೇನೆ. ದೊಡ್ಡ ಕೆಲಸ ಮಾಡಿದ್ದೀರಿ. ಒಂದು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸಂಸ್ಕಾರವನ್ನು ಕೊಡುವ ಕೆಲಸ. ವಿದ್ಯೆ ಎನ್ನುವುದು ಬೇರೆ ಬೇರೆ ರೂಪದಲ್ಲಿ ಬರ್ತದೆ. ಈಗ ಶಿಕ್ಷಣ, ಎಜುಕೇಷನ್ ಅಂದರೆ ಏನು? ಒಂದು ಕೆರಿಕ್ಯುಲಮ್, ಸಿಲೆಬಸ್, ಆರ್ಗನೈಸೇಷನ್, ಟೀಚರ್ಸ್, ಅಡ್ಮಿನಿಸ್ಟ್ರೇಷನ್, ಇದು ಒಂದು ವಿಭಾಗ. ಒಂದು ಸಂಸ್ಥೆ ಅಂದರೆ ಏನು, ಎಷ್ಟು ಸಿಲೆಬಸ್ಸು, ಹೇಗೆ ಶಿಕ್ಷಣದ ಬಗ್ಗೆ ತುಂಬ ಮಾತಾಡುವವರೆಲ್ಲ ದೇರ್ ಆರ್ ಸೋ ಮೆನಿ ಮಿತ್ಸ್ ಆನ್ ಎಜುಕೇಷನ್. ಈಗಿನ ಶಿಕ್ಷಣ ಒಳ್ಳೆಯದಿಲ್ಲ, ಒಳ್ಳೆ ಅಧ್ಯಾಪಕರಿಲ್ಲ, ವಿದ್ಯಾರ್ಥಿಗಳಿಗೆ ಹಿರಿಯಲ್ಲಿ ಗೌರವ, ಇದೆಲ್ಲ ತುಂಬ ಸುಳ್ಳಿದೆ. ದೇರ್ ಆರ್ ಎಕ್ಸಲೆಂಟ್ ಟೀಚರ್ಸ್, ದೇರ್ ಆರ್ ವೆರಿ ಗುಡ್ ಸ್ಟೂಡೆಂಟ್ಸ್. ಮತ್ತು ನಾನು ಬೆಳಿಗ್ಗೆ ಹೇಳಿದಾಗೆ ಕಡಿಮೆ ಮಾರ್ಕು ಪಡೆದ ಸ್ಟೂಡೆಂಟ್ಗಳಿಗೂ ನಾನು ಅವರ ಪರ. ಸಮಾಜ ನಡೆಯುವುದು ಮಧ್ಯವರ್ಗದಿಂದ. 90% ಇಂಜಿನಿಯರ್ಸ್ ಅಲ್ಲ, ಬೆಳಿಗ್ಗೆ ಹೇಳಿದ್ದೇನೆ ಕಾಣ್ತದೆ. ಒಬ್ಬ ಇಂಜಿನಿಯರು, ಒಬ್ಬ ಡಾಕ್ಟ್ರು ಬೇಕು, ಒಬ್ಬ MP MLA ಬೇಕು. ಆದರೆ ನಮಗೆ ಇಲ್ಲಿ ಹಣ್ಣು ಮಾರುವ ಅಜ್ಜಿ, ಬೀಡಬಿಡಿ ಅಂಗಡಿಯವ, ನಮಗೆ 6 ಗಂಟೆಗೆ ಇಡ್ಲಿ ಸಾಂಬಾರು ಕೊಡಬೇಕಾದ್ರೆ 4:15 ಗಂಟೆಗೆ ಹೇಳುವ ಹೋಟೆಲ್ ಓನರು, ಅವರು ಇಂಪಾರ್ಟೆಂಟ್. ರವೀಂದ್ರ ಶೆಟ್ಟಿ ಮನಸ್ಸು ಮಾಡಿದರೆ ದೇಶದ ಯಾವುದೇ ದೊಡ್ಡ ಸ್ಥಾನಕ್ಕೆ ಹೋಗಬಹುದಾಗಿತ್ತು. ಆದರೆ ಸಂಸ್ಥೆ ನಡೆಸಿ ಇದೇ ಊರಿಗೆ ಅಂಟಿಕೊಂಡು ಮಾಡಿ ಇವತ್ತು ಅಲೆಮಾರಿ ಜನಾಂಗದವರಲ್ಲದೇ ಇದ್ದು ದಾಖಲೆ ನಿರ್ಮಾಣ ಮಾಡಿದರು. ಅವರನ್ನು ಅಧ್ಯಕ್ಷ ಮಾಡುವಾಗ ಟೀಕಿಸಿದ್ದಾರೆ, ಆ ಕ್ಷೇತ್ರದಲ್ಲೇ ಕೆಲಸ ಮಾಡಿದವರು ಇದ್ದಾರೆ ಅಂತ. ಇಲ್ಲಿ ಪ್ರತಾಪ್ ಜೋಗಿಯವರೇ ಬಂದು ಅವರನ್ನು ಸರ್ಟಿಫೈ ಮಾಡಿದರು. ಅದು ಪೂರ್ಣ ಸರ್ಟಿಫಿಕೇಟ್. ಅಂದರೆ ಆ ಜನಾಂಗದಲ್ಲಿ ವರ್ಕ್ ಮಾಡಿದವರಿಗೆ ಸಿಕ್ಕಬೇಕನ್ನೋದು ಹೌದು. ಆದರೆ ಮಚ್ ಅಗೇನ್ಸ್ಟ್ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆಗಳಿಗೆ ವಿರುದ್ಧವಾಗಿ ಒಬ್ಬ ಏನು ಕೆಲಸ ಮಾಡ್ಬೋದು ಎಂಬುದಕ್ಕೆ ಅವರು ಸಾಕ್ಷಿ. ಕ್ಯಾಬಿನೆಟ್ ರ್ಯಾಂಕ್ ಇರ್ಬೋದು, ಸ್ಥಾನ ಇರ್ಬೋದು, ಸಮಾಜ ಕಲ್ಯಾಣ, ಸಂಸ್ಕೃತಿ, ಶಿಕ್ಷಣ, ಇದಕ್ಕೆಲ್ಲ ಆಗುವಾಗ ರೆವೆನ್ಯೂ ಕಡಿಮೆ, ಅಲಾಟ್ಮೆಂಟ್ ಮತ್ತೂ ಕಡಿಮೆ. ಅದು ಅವರಿಗೆ ಗೊತ್ತು. ಒಂದು ಇಡೀ ಸಮಾಜದಲ್ಲಿ ತನಗಿರುವ ಶಕ್ತಿಯನ್ನು ಬಳಸಿಕೊಂಡು ಆ ಯಶಸ್ಸನ್ನು ಸಾಧಿಸಿದ ಅವರಿಗೆ ಸಾಮಾಜಿಕ ರಾಜಕೀಯ ರಂಗಗಳಲ್ಲಿ ಅಂಥವರಿದ್ದರೆ ಆ ರಾಜಕೀಯ ಅಥವಾ ಸಾಮಾಜಿಕ ಯಾವುದೇ ರಂಗ ಶುದ್ಧಗೊಳ್ಳುತ್ತದೆ ಎಂಬ ಅರ್ಥದಲ್ಲಿ ಅವರಿಗೆ ಸ್ಥಾನ ಸಿಕ್ಕಬೇಕು ಅಂತಲ್ಲ. ನಮ್ಮ ಸಮಾಜ ಅವರ ಮೂಲಕ ಒಳಿತು ಮಾಡುವ ಯೋಗ್ಯತೆ ಇದ್ದವರು, ಸಾಮರ್ಥ್ಯ ಇದ್ದವರಿಗೆ ಕೆಲಸ ಕೊಡಬೇಕು. ಏನಿಲ್ಲ ಅಂದರೂ ಒಂದು 10-30 ವರ್ಷ ಸಾರ್ವಜನಿಕರ ದುಡಿಯುವ ತಾಕತ್ತಿದೆ ಈಗಲೂ ಅವರಿಗೆ ಉನ್ನತ ಸ್ಥಾನಮಾನಗಳು, ಜನರ ಬೆಂಬಲವು ಇದೇ ರೀತಿ ಒಳಗೆ ಬರಲಿ. ಹಾಗೆ ವಿದ್ಯಾರತ್ನ ಸಂಸ್ಥೆ ವಿಕಾಸಗೊಳ್ಳಲಿ ಅಂತ ಹಾರೈಸ್ತೇನೆ. ಬಹುಭಾಷಿಕವಾದ, ಬಹುಕಲೆಗಳಿಂದ ಕೂಡಿದ ನಮ್ಮ ಸಮಾಜ ಇಡೀ ದೇಶದಲ್ಲೇ ಕರಾವಳಿಯ 3-4 ಜಿಲ್ಲೆಗಳು ಅನೇಕ ಸಾಂಸ್ಕೃತಿಕ ವೈಶಿಷ್ಟ್ಯಗಳನ್ನು ಹೊಂದಿವೆ. ಅವುಗಳನ್ನೆಲ್ಲವನ್ನು ಶಿಕ್ಷಣದಲ್ಲಿ ಕೊಡಲಿಕ್ಕಾಗೋದಿಲ್ಲ. ನಾನು ಆಗಲೇ ಹೇಳಿದಾಗ ಶಿಕ್ಷಣ ಮನೆಯಲ್ಲಿ ಸಿಗ್ತದೆ. ನಮಗೆಲ್ಲ ಮೊದಲ ಸಾಂಸ್ಕೃತಿಕ ಪ್ರೇರಣೆ ಯಾವುದು? ನಮ್ಮ ದೇವಸ್ಥಾನದ ಜಾತ್ರೆ, ಭೂತದ ಕೋಲ, ಮನೆಯಲ್ಲಿ ಹೇಳಿದ ಸ್ತೋತ್ರಗಳು. ನನ್ನದೇ ಉದಾಹರಣೆ ಕೊಡುವುದಾದರೆ, ನಾನು ಮೊದಲು ಕಲಿಯುವುದು ಮರಾಠಿ ಮತ್ತು ತುಳು, ಕನ್ನಡ ಕಲಿಯುವುದು ಆಮೇಲೆ. ನಮಗೆ ಸಂಜೆ ಬಾಯ್ಪಾಠ ಕಲಿಯುವಾಗ ಒಂದು ವಿಶೇಷ ಉಂಟು. ತುಳುವರಲ್ಲದವರಲ್ಲಿ ಕೆಲವರಲ್ಲಿ ಇರುವ ಪದ್ಧತಿ ಅದು. ನಮ್ಮ ಚಿತ್ಪಾವನೆ ಮರಾಠಿಯಲ್ಲಿ ಕಲಿತ ಹಾಗೆ ತುಳುವಿನಲ್ಲಿ ಸಂಖ್ಯೆ ಎಲ್ಲ ಹೇಳಿಕೊಂಡು 1 2 3 ಅದು ಗೊತ್ತಿರಬೇಕು ಅಂತ. ಹೀಗೆ ಒಂದು ಭಾಷೆಯ ಮೂಲಕ ಮನಸ್ಸಿನ ವಿಕಾಸವನ್ನು ಸಾಧಿಸ್ತಕ್ಕಂಥ ಸಾಂಸ್ಕೃತಿಕ ಶ್ರೀಮಂತಿಕೆ ಸ್ವಾಭಾವಿಕವಾಗಿಯೇ ನಮ್ಮ ಜಿಲ್ಲೆಗಿದೆ. ಅಂದರೆ ವಿ ಆರ್ ಎನ್ ಎಲಿವೇಟೆಡ್ ಪೀಪಲ್ ಕಲ್ಚರಲಿ. ಆದ್ರಿಂದಲೇ ಇಲ್ಲಿಯ ಸಾಂಸ್ಕೃತಿಕವಾದ ಒಂದು ಅಂಶವನ್ನು ಇಟ್ಕೊಂಡು ಧರ್ಮದೈವ ಮಾಡಿದಂಥ ಕುಕ್ಕುವಳ್ಳಿ ಇಷ್ಟು ಸಣ್ಣ ಪ್ರಾಯದಲ್ಲೇ ಇಷ್ಟು ಯಶಸ್ಸು ಸಾಧಿಸಿದರು. ರಿಷಬ್ ಶೆಟ್ಟಿ
ಕಾಂತಾರದ ಮೂಲಕ ಈ ಸ್ವೆಪ್ಟ್ ದಿ ಫಿಲ್ಮ್ ವರ್ಲ್ಡ್. ಅದರ ಹಿಂದೆ ಅವರ ಸಾಮರ್ಥ್ಯ, ಅವರ ಟ್ಯಾಲೆಂಟ್ ಇದ್ದ ಹಾಗೆಯೇ ಇಡೀ ಒಂದು ಜನಾಂಗ ಅವರಲ್ಲಿ ತುಂಬಿಸಿದ ಶಕ್ತಿ ಅವರ ಮೂಲಕ ಹೊರಗೆ ಬರ್ತಾ ಇದೆ. ಬಹುಶಃ ಕಾಂತಾರದ ಸಿನಿಮಾದ ವಸ್ತು ಮತ್ತು ಆ ಪ್ರೆಸೆಂಟೇಷನು ಒಂದು 50 ವರ್ಷದಿಂದ ಕಾಯ್ತಾ ಇರ್ಬೋದು ಹೊರಗೆ ಬರೋದಕ್ಕೆ. ಅದು ರಿಷಬ್ ಶೆಟ್ಟಿಯ ಮೂಲಕ ಹೊರಗೆ ಬಂತು. ಅಂತಹ ತರುಣರಿಗೆ ನಮ್ಮ ಸಂಸ್ಕೃತಿ ಪ್ರಸಾರ ಮತ್ತು ಸಂಸ್ಕೃತಿಯನ್ನು ತೋರಿಸಿದ್ರೆ ಸಾಲದು. ಸಿನಿಮಾದಲ್ಲಿ ನಾನು ಕೆಲವು ಸಿನಿಮಾ ನೋಡಿದ್ದೇನೆ, ಒಂಚೂರು ಭೂತದ ಕೊಲ ತೋರಿಸೋದು, ಸ್ವಲ್ಪ ಆಟ ತೋರಿಸೋದು, ಸ್ವಲ್ಪ ಕುಟ್ಟಿದೊಣ್ಣೆ ತೋರಿಸೋದು, ಅದು ಕಥೆಗಿಲ್ಲ, ಕಥೆಗೆ ಸೇರುವುದಿಲ್ಲ, ಆಗಲ್ಲ. ಒಂದು ಕಲಾಕೃತಿಯಾಗಿ ಮಾನವ ಜೀವನವಾಗಿ ಅದರ ಒಳಗೆ ಸಂಸ್ಕೃತಿಯನ್ನು ತೋರಿಸುವುದು ಸುಲಭದ ಕೆಲಸ ಅಲ್ಲ. ಫಿಲ್ಮ್ ಮೇಕಿಂಗ್ನಲ್ಲಿ ಅಷ್ಟು ದೊಡ್ಡ ಯೋಗ್ಯತೆ ಬೇಕು. ಅಂತಹ ಯುವಕರು ನಿಮ್ಮ ಮಧ್ಯದಲ್ಲಿ ಕೆಲವರು ಇರ್ಬೋದು. ಬ್ರಿಗೇಡಿಯರ್ ರೈಗಳ ಭಾಷಣ ಇಡೀ ಸಭೆಗೆ, ನಾಡಿಗೆ ಸ್ಫೂರ್ತಿದಾಯಕವಾದ ಒಂದು ಅದ್ಭುತವಾದ ಭಾಷಣ. ಅವ್ರು ಹೇಳಿದರು, ನನ್ನ ಕನ್ನಡ ಸರಿ, ಪಂಜಾಬಿ ಮಾತಾಡ್ತಾ ಇದ್ದು 30 ವರ್ಷ, ಚೊಕ್ಕ ಕನ್ನಡದಲ್ಲಿ ಮಾತಾಡಿದ್ದೀರಿ. ಸಂತೋಷ. ಮಾತೃಭಾಷೆಯನ್ನು, ಭೂಮಿಯ ಸಂಸ್ಕಾರವನ್ನು ಅವರು ಮರೀಲಿಲ್ಲ ಎಂಬುದಕ್ಕೆ ಅವರ ಭಾಷಣವೂ ಒಂದು ಸಾಕ್ಷಿ. ಈ ವರ್ಷ 10ನೇ ವರ್ಷ ನಮ್ಮ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ 75. ಈ ವರ್ಷ ಈ ವಿದ್ಯಾರತ್ನ ಪ್ರಶಸ್ತಿಯನ್ನು ಒಬ್ಬ ಸೇನಾ ಯೋಧನಿಗೆ, ಹಿರಿಯ ಅಧಿಕಾರಿಗೆ ಕೊಟ್ಟದ್ದು ಅತ್ಯಂತ ಸೂಕ್ತವಾದ ಆಯ್ಕೆ. ಅದು ಒಳ್ಳೆ ಚಾಯ್ಸ್. ಕೆಲವರಿಗೆ ಒಂದೊಂದು ಯಾವಾಗ ತಲೆಗೆ ಹೋಗ್ತದೆ ಅಂತ ಗೊತ್ತಿಲ್ಲ. ರವೀಂದ್ರ ಶೆಟ್ಟರಿಗೆ ಕೂತಲ್ಲೇ ಅದು ಹಿಂದಿನಿಂದ ಭಾಸ್ಕರ್ಯಗಳೆಲ್ಲ ಇದ್ದಾರೆ ಅದರಲ್ಲಿ. ನನ್ನನ್ನು ಅಧ್ಯಕ್ಷ ಮಾಡುವಲ್ಲಿ ಕೂಡ ಭಾಸ್ಕರ್ಯಗಳ ಒಳಸಂಚು ಇರ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಕ್ಷೇತ್ರಗಳ ಬೇರೆ ಬೇರೆ ಸಾಧಕರಂತ ತೋರಿಸುವುದು ಅದು ನಮಗೆ ಮರ್ಯಾದೆ ಕೊಡಲಿಕ್ಕೆ ಮಾತ್ರ ಅಲ್ಲ, ಬೆಳೀತಾ ಇರೋ ಮನಸ್ಸುಗಳಿಗೆ ಒಂದು ಸಂಸ್ಕಾರವನ್ನು ಕೊಡುವಂಥದ್ದು. ಎಲ್ಲವನ್ನೂ ಶಿಕ್ಷಣದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಫಾರ್ಮಲ್ ಎಜುಕೇಷನ್, ಇನ್ಫಾರ್ಮಲ್ ಎಜುಕೇಷನ್, ಸೋಷಿಯಲ್ ಎಜುಕೇಷನ್. ನಾವು ಬಸ್ಸಿನಲ್ಲಿ ಎಷ್ಟು ವಿಷಯ ಕಲಿತೇವೆ. ನಾವು ಭಾರಿ ದೊಡ್ಡ ಬುದ್ಧಿವಂತರು, MA MCOM ಆದವರೆಲ್ಲ ಒಂದು ಕುಕ್ಕರ್ ಸರಿ ಮಾಡಬೇಕಾದ್ರೆ ಫಿಟ್ಟರ್ನ ಹತ್ರವೇ ಕೇಳು. ಅದು ವಿದ್ಯೆ. ಅದು ಬಸ್ ಕಂಡಕ್ಟರ್ನಿಗೆ ಹೇಳ್ತಾರಲ್ಲ, ಬಸ್ಸು ಅಲುಗಾಡದಿದ್ರೆ ಅವನಿಗೆ ಬರಲಿಕ್ಕಾಗುವುದಿಲ್ಲ ಅಂತ. ಇನ್ ಆರ್ಟ್ಸ್ ಒಂದು ವಿರುದ್ಧವಾದ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ನಮ್ಮ ಯಕ್ಷಗಾನ ಕಲಾವಿದರು 71 ವರ್ಷ ತಿರುಗಾಟ ಬಿಡದೆ ಮಾಡಿದ್ರಂತ ಗೋವಿಂದ ಭಟ್ರ ನಡೆಸುವಾಗ ಹೌದಾ ಅಲ್ವಾ ಅಂತ ನಾಳೆ ಮಕ್ಕಳು ನಂಬಲಿಕ್ಕಿಲ್ಲ. ಇದನ್ನು ಸುಖ ಹೆಚ್ಚಾಗ್ತಾ ಇದೆ, ನಮ್ಮ ಸಮಾಜ ಹಾಳಾಗಲಿಲ್ಲ, ಒಳ್ಳೇದಾಗ್ತಾ ಇದೆ. ತುಂಬ ಫೆಸಿಲಿಟೀಸ್ ಈ ಕಾಲದಲ್ಲಿ ಬದುಕಿದ್ರು ನಮ್ಮಿಂದ ಅದೃಷ್ಟವಂತರು. ಇಂಥ ಹಿನ್ನೆಲೆಯಲ್ಲೂ ಅನೇಕ ತ್ಯಾಗಿಗಳು ನಮ್ಮಲ್ಲಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿಯೂ. ಆದ್ದರಿಂದ ಒಂದು ರಂಗವನ್ನು ನೋಡುವುದಲ್ಲ, ಅದರ ಹಿಂದೆ ಇರುವ ಸಂಸ್ಕಾರ ಹೇಗೆ ಬೆಳೆಯಿತು, ಆ ಕಲಾವಿದ ಹೇಗೆ ಕೆಲಸ ಮಾಡಿದ, ಸಾಹಿತ್ಯ ಹೇಗೆ ಕೆಲಸ ಮಾಡಿದ ಅಂತ ಕೂಡ ನಾವು ನೋಡಬೇಕು ಅಂತ ಹೇಳುವುದಕ್ಕೆ. ಒಂದು ಫೇಮ್, ಪ್ರಸಿದ್ಧಿ, ರಿಕಾಗ್ನಿಷನ್, ಅದರ ಹಿಂದೆ ಸ್ಟ್ರಗಲ್ ಇದೆ, ಕಷ್ಟ ಇದೆ, ಸಾಹಸ ಇದೆ, ತಪಸ್ಸಿದೆ, ಹಿರಿಯರಿಂದ ದತ್ತವಾದಂತಹ ದೊಡ್ಡ ಕೊಡುಗೆ ಇದೆ. ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದು ನನಗೊಬ್ಬನಿಗಲ್ಲ, ಹಿರಿಯರು ಅನೇಕರು, ಒಂದು ಕಲಾ ಸಮುದಾಯ, ತಾಳಮದ್ದಲೆ ವಿಮರ್ಶಾ ಸಮುದಾಯದ ಪರವಾಗಿ ನಾನು ವಿನಮ್ರನಾಗಿ ಅದನ್ನು ಸ್ವೀಕರಿಸಿದ್ದೇನೆ. ಶ್ರೇಣಿಯವರ ಸಾಮುಗರು ನಮ್ಮಿಂದ ಮೊದಲು ಈ ಕ್ಷೇತ್ರದಲ್ಲಿ ಇಲ್ಲದಿರ್ತಿದ್ರೆ ನಾನು ಹೀಗೊಬ್ಬ ಅರ್ಥಧಾರಿ ಆಗ್ತಿರಲಿಲ್ಲ. ಸೀತಾರಾಮಯ್ಯನವರು ಅರ್ಥ ಹೇಳಲಿಕ್ಕೆ ಹೊರಡುವಾಗ ದೇರಜಿಯವರು ಯಾರು ಹೇಳಿದಂತೆ, ಅವಂಗೆ ಮರಳು ಅರ್ಥ ಹೇಳ್ತಾ, ಅವನಿಗೆ ಹುಚ್ಚು ಅಂತ. ಬಿಡುವಾಗಲೂ ಹೇಳಿದಂತೆ ಹುಚ್ಚ, ಬೇಗ ಇಷ್ಟು ಬೇಗ ಬಿಟ್ಟ ಅಂತ. ಬಿಡಬಾರ್ದಿತ್ತು. 2 ಸಲವೂ ನಾನು ಹುಚ್ಚೇನೆ ಅಂತ ತನ್ನನ್ನೇ ತಮಾಷೆ ಮಾಡಿಕೊಳ್ತಿದ್ದೆ. ನಾವು ಯಾವ ಕ್ಷೇತ್ರವನ್ನು ಪ್ರವೇಶಿಸ್ತೇವೋ ಇಟ್ ಶುಡ್ ಬಿ ಎ ಪ್ಯಾಷನ್. ನಾನು ಬಹಳಷ್ಟು ಬೇಕು ಅಂತ ಆಯ್ಕೆ ಮಾಡಿದ ಕ್ಷೇತ್ರ ಅಲ್ಲ ಕಾಮರ್ಸ್, ಎಕನಾಮಿಕ್ಸ್. ಆದ್ದರಿಂದ ನಾನು ಅದನ್ನು ಪ್ರವೇಶ ಮಾಡಿದ ಮೇಲೆ ಅದಕ್ಕೆ ನ್ಯಾಯ ಒದಗಿಸುವ ಅಕೌಂಟೆನ್ಸಿ, ಕಾಮರ್ಸ್ ಟೀಚಿಂಗ್ನಲ್ಲಿ ಕೂಡ ಪ್ರಯೋಗಗಳ ಮೂಲಕ ಹೊಸ ರೀತಿಯಲ್ಲಿ ಮಾಡುವ ಪ್ರಯತ್ನ ನಾನು ಮಾಡಿದ್ದೇನೆ. ಅನೇಕ ಸಾಹಿತ್ಯ ಕಲಾವಿದರು, ಮಿತ್ರರು, ಸಹಪಾಠಿಗಳು, ಕುಟುಂಬಿಕರು, ಮನೆಯವರು ಎಲ್ಲ ಬೆಂಬಲ ಕೊಟ್ಟಿದ್ದಾರೆ. ನನ್ನ ತಂದೆಯವರು, ತಾಯಿ, ನನ್ನ ತಂದೆಯವರು ದೊಡ್ಡ ವೈದಿಕ ವಿದ್ವಾಂಸ, ಅಮ್ಮ ಆ ಎಂಬ ಅಕ್ಷರ ಬಾರದ ಬಹಳ ದೊಡ್ಡ ವಿದ್ಯಾವತಿ. ಹುಡುಗಿಯರಿಲ್ಲದ ಮನೆ ನಮ್ಮದು. ತಂದೆಯವರಿಗೆ ಸೌಖ್ಯ ಇಲ್ಲ. ಆ ಮನೆ ಆಗಿರ್ಬೋದು ನೋಡಿ. ಹುಡುಗಿಯರಿಲ್ಲದ ಮನೆಯಲ್ಲಿ ಫಲ ಕಡಿಮೆ ಆಗ್ತದೆ. ಅದು ಇದ್ರೆ ಗೊತ್ತಾಗೋದಿಲ್ಲ. ನಾವು ಗಂಡು ಮಕ್ಕಳೇ. ಇಂಥ ಮನೆಯಲ್ಲಿ ನಮ್ಮ ಅಜ್ಜ ಕಲಾವಿದ, ನಮ್ಮ ಸುತ್ತಮುತ್ತ ದೊಡ್ಡ ಕಲಾವಿದರ ಬಳಗ ಇತ್ತು. ಹಾಗೆ ಬೆಳೆದು ಬಂದು ಕಾರ್ಕಳ, ಮಂಗಳೂರು ಬೆಳೆದು ನಾಡಿನಾದ್ಯಂತ ಶ್ರೇಷ್ಠ ಕಲಾವಿದರ
ಒಡನಾಟ ಬಂತು. ನಾನು ಯಾವಾಗಲೂ ಹೇಳ್ತೇನೆ, ಬೆಳಿಗ್ಗೆ ಹೇಳಿದ್ದೇನೆಲ್ಲ ಗೊತ್ತಿಲ್ಲ, ದೂರದ ಮಜಗೋಳಿಂದ ಒಳಗಿರುವ ಒಂದು ಗ್ರಾಮ, ಕುಗ್ರಾಮ ಅಂತ ನಾನು ಹೇಳೋದಿಲ್ಲ, ನಮ್ಮ ದೇಶದಲ್ಲಿ ಕುಗ್ರಾಮಗಳಿಲ್ಲ, ಸ್ವಲ್ಪ ಮೂಲೆಯಲ್ಲಿರುವ ಗ್ರಾಮದಲ್ಲಿ ಬೆಳೆದು ಗೇರುಬೀಜ ಹೆಕ್ಕಿ ದನ ಕಾದು ದೇವರ ಪೂಜೆ ಮಾಡಿ ಗೊಬ್ಬರ ಹೊತ್ತ ನಾನು ಒಂದು ರತ್ನೋತ್ಸವದ ಅಧ್ಯಕ್ಷನಾಗ್ತೇನೆ ಅಂತ ಎಣಿಸಿರಲಿಲ್ಲ. ಅಮೆರಿಕದಲ್ಲಿ ಹೋಗಿ ಭಾಷಣ ಮಾಡ್ತೇನೆ ಅಂತಲೂ ಎಣಿಸಿರಲಿಲ್ಲ. ಇದೆಲ್ಲ ನಾನು ಯಾವಾಗಲೂ ಹೇಳೋದುಂಟು, ನನ್ನ ಯೋಗ್ಯತೆ, ಪಾಂಡಿತ್ಯ, ಸಾಮರ್ಥ್ಯಗಳನ್ನು ಮೀರಿದ ಜನಮನ್ನಣೆ ನನಗೆ ಯಾವಾಗಲೂ ಸಿಕ್ಕಿದೆ. ಇಂಥ ಪ್ರಿಯವಾಕ್ಯ ಪ್ರಧಾನೇನ, ಇಂಥದ್ದು ಹೊಗಳಿಕೆ ಯಾರಿಗೆ ಇಷ್ಟ ಅಲ್ಲ ಅಂತ ಒಬ್ಬ ಹೇಳಿದ ಅಲ್ಲ, ಹಾಗೆ ಒಂದು ಕ್ಷಣ, ಅದು ಪೂರ್ತಿ ಸುಳ್ಳೇ, ಅದು ಸತ್ಯವೂ ಅಲ್ಲ, ಕಾರಂತರೊಟ್ಟಿಗೆ ನನ್ನನ್ನು ಕಂಪೇರ್ ಮಾಡಿದ ವಾಕ್ಯವೇ ಬಂತಲ್ಲ ವೇದಿಕೆಯಲ್ಲಿ, ಅದು ಸುಳ್ಳಾದರೂ ಕೂಡ ನಾನು ಸತ್ಯ ಪಡ್ತೇನೆ. ಯಾಕೆ? ಯಾವುದು ಹೊಗಳಿಕೆಗೆ ಯಾರು ಬಗ್ಗುವುದಿಲ್ಲ ಅಂತ ಒಂದು ಮಾತುಂಟಲ್ಲ, ಹಾಗೆ ವಚನ ಶ್ರೀಮಂತಿಕೆಯನ್ನು ತೋರಿಸಿದ್ದಾರೆ. ಇಂಥ ಸಂಸ್ಕೃತಿಯಲ್ಲಿ ನಾನು ಹುಟ್ಟಿ ಬೆಳೆದಿದ್ದರಿಂದಲೇ ಹಲವಾರು ವಿಷಯಗಳಲ್ಲಿ ಕಷ್ಟ ಇಲ್ಲದೆ ನನಗೆ ಹಿಡಿತ ಬರಲಿಕ್ಕೆ ಸಾಧ್ಯ ಆಯಿತು, ಹಲವು ಭಾಷೆಗಳು ಬರಲಿಕ್ಕೆ ಸಾಧ್ಯ ಆಯಿತು. ಈ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕು ಅಂತ. ಸಾಹಿತ್ಯದ ಸಂಸ್ಕಾರ ಅಂದರೆ ಬರೀ ಕವಿತೆ ಓದುವುದಲ್ಲ, ಜಾನಪದ, ಬೀಸುವ ಹಾಡು, ನಟ್ಟಿ ಹಾಡು. ಈಗ ಗದ್ದೆಯಲ್ಲಿ ಯಂತ್ರ ಬಂದದ್ರಿಂದ, ಟಿಲ್ಲರ್ ಬಂದದ್ರಿಂದ ಆ ಹಾಡುಗಳು ಹೋಯಿತು, ಕೆಲವು ವಿಷಯಗಳು ರಿಪ್ಲೇಸ್ ಆಗಿಬಿಡ್ತವೆ. ಆಗ ನಾವು ಅದನ್ನು ಪುನಃ ಬೇರೆ ಮಾಡಬೇಕು. ಸಂಸ್ಕೃತಿ ಮತ್ತು ಸಂಸ್ಕೃತಿ ಹತ್ರ ಶಬ್ದಗಳು ಸತತವಾಗಿ ಬದಲಾಗ್ತಲೂ ಇರ್ತದೆ, ಸತತವಾಗಿ ಸ್ಥಿರವಾಗಿಯೂ ಇರಬೇಕು. ಸ್ಥಿರ ಮತ್ತು ಚರ, ಹಿರಿಯರು ಕೊಟ್ಟದ್ದು ನಾವು ಬೆಳೆಸಿದ್ದು. ಹಿರಿಯರ ಕ್ಯಾಪಿಟಲಿಗೆ ನಾವು ಬಂಡವಾಳ ಹಾಕಬೇಕಂತೆ. ಹಳ್ಳಿಯ ಭಾಷೆಯಲ್ಲಿ ಹೇಳೋದಾದರೆ, ಮರು ವರ್ಷಕ್ಕೆ ಬಿತ್ತಿಗೆ ತೆಗೆದಿಟ್ಟ ಭತ್ತವನ್ನು ನಾವು ಹುಡಿ ಮಾಡಿ ತಿನ್ನಬಾರ್ದು, ಆ ಬಿತ್ತು ಸೇರಿಸಬೇಕು. ಹಾಗೆ ಆ ದೊಡ್ಡ ಪುಣ್ಯ ಕಾರ್ಯ ಸಂಸ್ಥೆ ನಡೆಸುವುದರ ಒಟ್ಟಿಗೆ ಉಳಿದೊಟ್ಟು ರವೀಂದ್ರ ಶೆಟ್ಟರು ಮಾಡ್ತಾರೆ. ಕನ್ನಡ ಉಳಿಬೇಕು, ಕನ್ನಡ ಉಳಿಯದಿದ್ದರೆ ಯಕ್ಷಗಾನ ಉಳಿಬೇಕು. ಕಲೆಗಳು, ನಮ್ಮ ಕಲೆಗಳು ಇಂಗ್ಲೀಷಲ್ಲಿ ಹೇಳ್ಬೋದು, ಆದರೆ ಒಂದು ಕಲೆಗೆ ಅದರ ಪ್ರಾದೇಶಿಕವಾದ ಮಿತಿ ಇದೆ, ಸ್ಟ್ರಾಂಗ್ ಬೇಸ್ ಇದೆ. ಅದಕ್ಕೆ ಕಥಕ್ಕಳಿಗೊಂದು ಸ್ಟ್ರಾಂಗ್ ಕೇರಳ ಬೇಸ್ ಇದೆ, ಯಕ್ಷಗಾನಕ್ಕೆ ನಮ್ಮ ಪ್ರದೇಶದ ಬೇಸ್ ಇದೆ. ಸಾಮಾನ್ಯವಾದ ಯಕ್ಷಗಾನ ಕೂಡ ನೋಡುವಾಗುಂಟು ನಮ್ಮದು, ಯಾಕೆ ಇಡೀ ಆರ್ಟ್ ಮೇಲೆ ಹೋಗಿದೆ. ನೋಡಿ, ಉದಾಹರಣೆಗೆ ಕೇರಳದಿಂದ ಬರುವ ಸಿನಿಮಾಗಳು ಫಿಲ್ಮ್ ನೋಡುವವರಿಗೆ ಅರ್ಥ ಆಗ್ತದೆ. ಆರ್ಡಿನರಿ ಕೇರಳದ ಸಿನಿಮಾ ಕೂಡ ಇಂಟರ್ನ್ಯಾಷನಲ್ ಫೆಸ್ಟಿವಲಿಗೆ ಕಳಿಸ್ಬೋದು. ಯಾಕೆ? ಇಡೀ ಫಿಲ್ಮ್ ಮೇಕಿಂಗ್ಗೆ ಅಲ್ಲಿ ಮೇಲೆ ಹೋಗಿದೆ. ನಮ್ಮಲ್ಲಿ ಸಾಮಾನ್ಯ ಅರ್ಥಧಾರಿ ಮಾತನಾಡುವ, ಸಂಘದ ಅರ್ಥಧಾರಿ ಅಂತ ನಾವು ಹೇಳುವ ಅರ್ಥಧಾರಿಗಳು ಕೂಡ ಮಾತಾಡುವಾಗ ನಮಗೆ ಕೇಳುವ ಅಂತ ಆಗ್ತದೆ. 50 ವರ್ಷದ ಅರ್ಥ ಹೇಳುವ ನಾನು ಬೇರೆಯವರ ಅರ್ಥವನ್ನು ಕೇಳುವಾಗ ಬೆರಗಾಗಿದ್ದೇನೆ ಕೆಲವು ಸಲ, ಹೊಸ ಐಡಿಯಾಸ್ ನೋಡಿ. ಇದು ಬರುವುದು ಈ ನೆಲದಲ್ಲಿ ಪಕ್ವವಾಗಿ ಬೆಂದು ಉಳಿದು ದೀರ್ಘ ಪರಂಪರೆ. ಅದಕ್ಕೆ ಆಚಾರ್ಯ ಶಂಕರರ ಒಂದು ಮಾತು ಹೇಳಿದರು, ಆದಿಶಂಕರಾಚಾರ್ಯರು. ಭಿನ್ನಾಭಿಪ್ರಾಯ ಇರಬಹುದು, ವಾದ ಮಾಡಬಹುದು, ಚರ್ಚಿಸಬಹುದು, ಸ್ವೀಕರಿಸಬಹುದು, ಬಿಡಬಹುದು, ಆದರೆ ಅಸಂಪ್ರದಾಯವಿತ್ತು ಸರ್ವತಾ ಉಪೇಕ್ಷಣೀಯ ಅಂತ. ಸಂಪ್ರದಾಯ ಒಂದು ಗೊತ್ತಿಲ್ಲದಿದ್ದರೆ ಅವನು ಉಪೇಕ್ಷಿಸಬೇಕು. ಕೆಲವು ದೇವಸ್ಥಾನಗಳಲ್ಲಿ ನೋಡಿರ್ಬೋದು ನೀವು, ಪ್ರಸಾದ ನೇರ ಕೊಡುವ ಕ್ರಮ ಇಲ್ಲ, ಬಿಸಾಡುವುದೇ ಕ್ರಮ ಅಲ್ಲಿದ್ದು. ನೋಡುವವರಿಗೆ ಆಶ್ಚರ್ಯ ಆಗ್ತದೆ, ಎಂತಪ್ಪ ಇದು ಬಿಸಾಡುವುದಂತ. ಅದು ಹೆಚ್ಚು ಯಾರಿಗೆ ಸಿಕ್ಕಿತ್ತೋ ಅವನಿಗೆ ಭಾಗ್ಯ ಅಂತ. ಅದು ಪದ್ಧತಿಯಲ್ಲಿ ಈ ನಮ್ಮಲ್ಲೆಲ್ಲ ಉಂಟು. ಹಾಗೆ ಪ್ರತಿಯೊಂದು ಕಡೆ ಉಂಟು. ಒಂದು ದೇವಸ್ಥಾನದಲ್ಲಿ ಒಂದು ಘಟನೆ ನಡೆಯಿತು, ಬೆಳಿಗ್ಗೆ ಮೌನ ಪೂಜೆ ಮಾಡುವವರು, ಬಂದವರಿಗೆಲ್ಲ ಶಾಲ ಹಾಕೋದು, ತೆಂಗಿನಕಾಯಿ. ಒಬ್ಬ ಆಫೀಸರ್ ಬಂದರು, ಎಲ್ಲಿಯವರೋ ಪಾಪ, ಅವರು ಇನ್ಸಬಾರ್ಡಿನೇಷನ್ ಅಂತ ನೋಟಿಸ್ ಕೊಟ್ಟರು, ಅವಿಧೇಯತೆ, ಮಾತಾಡಲಿಲ್ಲ, ಬಿಸಾಡಿದರು ಅಂತ. ಕಡೆ ಊರಿನವರು ಸೇರಿ, ನಮ್ಮ ಮಿತ್ರರು ನಮ್ಮನ್ನು ಬಹಳ ಸಲ ಅವಮಾನಿಸಿ ಕಳೆದ ಸಲದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಕೂಡ ಕೊಟ್ಟ ಕಲ್ಕೂರು ಮಧ್ಯೆ ಇಂಟರ್ಫಿಯರ್ ಆಗಿ ಪಂಚಾಯತಿಗೆ ಮಾಡಿದರು. ಅದು ಹಾಗಲ್ಲ ಸ್ವಾಮಿ, ಅದು ಇಲ್ಲಿಯ ಕ್ರಮ ಅಂತ. ಅದು ಇದಲ್ಲ, ಅವಿಧೇಯತೆ ಅಲ್ಲ. 7 ಗಂಟೆ ನಂತರ ಅವರೇ ಮಾತಾಡ್ತಾರೆ ನಿಮ್ಮ ಹತ್ರ. ಅಂದರೆ ಒಂದು ಸಮಾಜಕ್ಕೆ ಒಂದು ಪದ್ಧತಿ ಇದೆ. ನಮ್ಮ ಭೂತ ಆರಾಧನೆ, ದೇವರ ಪೂಜೆ, ಕುಲೆ ಆರಾಧನೆ, ಉತ್ತರ ಕ್ರಿಯೆಯಿಂದ ಹಿಡಿದು ದೇಶದಾದ್ಯಂತ ಸಾವಿರಾರು ಪದ್ಧತಿಗಳಿದೆ. ಈಗ ನಮ್ಮ ಬಹುತ್ವದ ಮಾತು ತುಂಬ ಬರ್ತಾ ಇದೆ ಮಾಧ್ಯಮಗಳಲ್ಲಿ, ಸಾಹಿತ್ಯದಲ್ಲಿ. ಬಹುತ್ವ ಉಳಿಸಿ. ಅದು ಯಾವ ಬಹುತ್ವ? ನಮ್ಮ ದೇಶದಲ್ಲಿರೋ ಬಹುತ್ವ.
ಉಳಿಸಲಿಕ್ಕೆ ಹೇಳುವವರಿಗೆ ಅದರಲ್ಲಿ ಗೌರವ ಉಂಟು ಅಂತಲೂ ಪ್ರಶ್ನೆ ಬರ್ತದೆ. ಹೇಳುವವ ಯಾರು ಅಂತ. ಹೇಳುವವನು ಅದನ್ನು ಉಳಿಸುವ ಪ್ರಯತ್ನ ಮಾಡಬೇಕು. ಅದನ್ನೆಲ್ಲ ನಾವು ಉಳಿಸಿ ಹೇಗೆ ಮಾಡಬಹುದು? ಈಗಲೇ ರವೀಂದ್ರ ಶೆಟ್ಟರು ಒಂದು ಮಾತು ಹೇಳಿದರು. ಸಾಮಾನ್ಯವಾಗಿ ಜಾನಪದದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಲಿಕ್ಕೆ ಸ್ವಲ್ಪ ಅಂಜಿಕೆಯಿಂದಲೋ ಪ್ರತ್ಯೇಕತೆಯಿಂದಲೋ ಸಂಕೋಚ ಪಡುವವರು ತನ್ನ ಇನ್ಸ್ಟಿಟ್ಯೂಷನ್ನಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಈ ಒಂದೇ ಅಚೀವ್ಮೆಂಟ್ ಸಾಕು ರವೀಂದ್ರ ಶೆಟ್ಟಿಯನ್ನು ನಾವು ಪ್ರಶಂಸಿಸಲಿಕ್ಕೆ. ಇಂತಹ ಸಂಸ್ಕಾರ ಈ ಸಾಹಿತ್ಯ ಸಮ್ಮೇಳನಗಳ ಮೂಲಕ ಮತ್ತು ನಿರಂತರವಾಗಿ ಸಾಹಿತ್ಯ ಕಲಾ ಕಾರ್ಯಕ್ರಮಗಳ ಮೂಲಕ ನಡೆಯಲಿ. ದಶಮಾನೋತ್ಸವದ ಅಧ್ಯಕ್ಷತೆಯ ದೊಡ್ಡ ಗೌರವ ಕೊಟ್ಟಿದ್ದೀರಿ. ಅಷ್ಟೇ ದೊಡ್ಡ ಗೌರವ ಬ್ರಿಗೇಡಿಯರ್ ರೈಗಳನ್ನು ನಾನು ಸನ್ಮಾನಿಸಿದಂಥ ಒಂದು ಭಾಗ್ಯ. ಅದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ಅನೇಕರ ಒಡನಾಟ ನನಗೆ ಸಿಕ್ಕಿದೆ. ಈ ದಶಮಾನೋತ್ಸವ ಅಧ್ಯಕ್ಷತೆಗಾಗಿ ವಿಶೇಷವಾಗಿ ಗೌರವ ಸಲ್ಲಿಸ್ತಾ ಒಂದು ಮಾತು ನಮ್ಮದೇ ಭಾಷೆ ಮರಾಠಿಯಲ್ಲಿ ಸಂತ ರಾಮದಾಸರು ಒಂದು ಹೇಳಿದ್ರು, ನೀನು ಏನು ಬಯಸ್ತಿ ಅಂತ. ಬಯಕೆಗಳು ತುಂಬ ಇರ್ಬೋದು, ಕನಸುಗಳು ತುಂಬ ಇರ್ಬೋದು, ಈಡೇರಿದ ಬಯಕೆಗಳೇ ಪ್ರತಿ ಮನುಷ್ಯನಿಗೆ ಹೆಚ್ಚು. ಆದರೆ ಸದಾ ಸರ್ವದಾ ಯೋಗ ತುಝಾ ಘಡಾವ ತುझे ಕಾರಣಿ ದೇಹ ಮಾಝಾ ಪಡಾವ. ಸದಾ ಸರ್ವದಾ ನಿನ್ನ ಯೋಗ ನನಗಿರಲಿ. ಯಾರನ್ನು ನಾವು ಪ್ರೀತಿಸ್ತೇವೋ, ಯಾವ ರಂಗದಲ್ಲಿ ಇರ್ತೇವೋ, ಪುನರಪ್ಪಿ ಅಲ್ಲಿ ಒಡನಾಟ ಸಿಕ್ಕಬೇಕು. ತುझे ಕಾರಣಿ ದೇಹ ಮಾಝಾ ಪಡಾವ. ನನ್ನ ದೇಹ ಅಂದರೆ ಮನಸ್ಸು, ವಿದ್ಯೆ, ಅನುಭವ, ಇದು ನಿನಗಾಗಿ ನನ್ನ ದೇಹ ಅರ್ಪಿತವಾಗಲಿ ಅಂತ ಸೈನಿಕರು ಗಡಿಯಲ್ಲಿ ಹಾಗೆ ಹೇಳಿದ್ರಿಂದಲೇ ನಾವೆಲ್ಲಿ ಕಲೆಯಲ್ಲಿ ಮುಕ್ತವಾಗಿ ಸಂಚರಿಸ್ತೇವೆ. ನಾನಾದರೂ ನನ್ನ ಕಲೆಯಲ್ಲಿ ಯಾವ ಅನುಭವವನ್ನು ಗಳಿಸಿದ್ದೇನೆ ಅದನ್ನು ಯಾವಾಗಲೂ ಬೇರೆಯವರಿಗೆ ಕೊಡಲಿಕ್ಕೆ ಸಿದ್ಧ. ಯಥಾಶಕ್ತಿ ಯಥಾಮತಿ. ನನ್ನಿಂದ ಎಷ್ಟೆಷ್ಟೋ ದೊಡ್ಡ ವಿದ್ವಾಂಸರಿದ್ದಾರೆ, ಹೊಸ ಕಲಾವಿದರು ಬರ್ತಾ ಇದ್ದಾರೆ. ಅದು ಸಂತೋಷದ ವಿಷಯ. ಇಲ್ಲಿ ಕೂತ ವಿದ್ಯಾರ್ಥಿಗಳ ಸಭೆಯಲ್ಲೇ ಒಬ್ಬ ಶ್ರೇಷ್ಠ ಕಲಾವಿದ ಇರ್ಬೋದು, ಒಬ್ಬ ಫಿಲ್ಮ್ ಮೇಕರ್ ಇರ್ಬೋದು, ಒಬ್ಬ ಡೈರೆಕ್ಟರ್ ಇರ್ಬೋದು, ಒಬ್ಬ ಸಿಂಗರ್ ಇರ್ಬೋದು. ಅವನಿಗೆ ಅವಕಾಶ ಸಿಕ್ಕಬೇಕು. ಅನೇಕ ಕಲಾವಿದರನ್ನು ನೀವು ಕೇಳಿರ್ಬೋದು. ಒಂದೇ ಉದಾಹರಣೆ ಹೇಳ್ತೇನೆ. ಜಗತ್ತಿನ ಶ್ರೇಷ್ಠ ನಟರಲ್ಲಿ ಒಬ್ಬರಾದ ಅಮಿತಾಬ್ ಬಚ್ಚನ್ ಕಲ್ಕತ್ತಾ ರೇಡಿಯೋಕ್ಕೆ ಫಸ್ಟ್ ಟೆಸ್ಟಿಗೆ ಹೋಗಿ ವಾಯ್ಸ್ ಟೆಸ್ಟಲ್ಲಿ ಫೇಲ್ ಆದ್ದನು. ಫೇಲು. ಅವರು ಪಾಸ್ ಆಗ್ತಿದ್ರೆ ಒಂದು 5-10 ವರ್ಷ ಹಾಳಾಗ್ತಿತ್ತು. ಅವರು ರೇಡಿಯೋ ಅನೌನ್ಸರ್ ಆಗಿರ್ತಿದ್ರು. ಅವರು ಶ್ರೇಷ್ಠ ವಿದ್ವಾಂಸರು ಸ್ವಯಮಾಚಾರ್ಯರು ಬನ್ನಂಜೆ ಗೋವಿಂದಾಚಾರ್ಯರು ವಿದ್ವತ್ ಎಂಟ್ರೆನ್ಸ್ ಪರೀಕ್ಷೆಗೆ ಕೂತರು. ಅವರು ಸಂಸ್ಕೃತದಲ್ಲೇ ಮಾತಾಡುವಲ್ಲ. ವಿಶ್ವದ ಸಂಸ್ಕೃತ ಶ್ರೇಷ್ಠ ವಿದ್ವಾಂಸರಲ್ಲೊಬ್ಬರು, ಅದ್ಭುತ ವಿದ್ವಾಂಸ. ಅವರನ್ನು ಭಾಷಣಕಾರ ಮತ್ತು ಕನ್ನಡ ಲೇಖಕರಾಗಿ ಮಾತ್ರ ನಾವು ನೋಡಿದ್ದೇವೆ. ಸಂಸ್ಕೃತದ ಪ್ರಾಬ್ಲಮ್ ಏನಂದರೆ, ಸಂಸ್ಕೃತ ಶ್ರೇಷ್ಠ ಭಾಷೆ, ಅದಕ್ಕೆ ಒಂದು ರಾಜ್ಯ ಇಲ್ಲ. ಒರಿಯಕ್ಕೆ ಒರಿಸ್ಸಾ ಉಂಟು, ತೆಲುಗಿಗೆ ಆಂಧ್ರ ಉಂಟು, ತಮಿಳುನಾಡಿಗೆ ತಮಿಳು ಉಂಟು. ಸಂಸ್ಕೃತ ಅನಾಥ ಭಾಷೆ, ಅದಕ್ಕೆ ರಾಜ್ಯ ಇಲ್ಲ. ನಮ್ಮ ರಾಜ್ಯದಲ್ಲಿ ಸಂಸ್ಕೃತ ಶ್ರೇಷ್ಠ ವಿದ್ವಾಂಸರನ್ನು ನಾವು ಸಾಹಿತಿಗಳಂತ ಗುರುತಿಸುವುದಿಲ್ಲ. ಈ ಗೋವಿಂದಾಚಾರ್ಯ ಎಂಟ್ರೆನ್ಸ್ ಪರೀಕ್ಷೆ ಕೂತು ಒಂದೇ ಪ್ರಶ್ನೆಗೆ ಉತ್ತರ ಬರೆದು 3 ಗಂಟೆ ಮುಗಿಯಿತಂತೆ. ಫೇಲು. 20 ಮಾರ್ಕಿಗೆ ಬರೆದದ್ದವರು 3 ಗಂಟೆ. 18 ಸಿಕ್ಕಿದ್ರೆ ಪ್ರಯೋಜನ ಏನು? 18 ಮಾರ್ಕ್ ಸಿಕ್ಕಿದೆ ಅವರಿಗೆ 20ರಲ್ಲಿ. ಆದರೆ ಯಾವ ಎತ್ತರಕ್ಕೆ ಬೆಳೆದ್ರು ನೋಡಿ. ಕ್ವಾಲಿಫಿಕೇಶನ್ ಒಂದೇ ಅಲ್ಲ, ಫೈಲಾದವನಿಗೂ ಸ್ಥಾನ ಇದೆ, ದಾರಿ ತಪ್ಪಿದವನಿಗೂ ಸ್ಥಾನ ಇದೆ. ಯೇಸು ಕ್ರಿಸ್ತರು ಹೇಳಿದ ಹಾಗೆ ಎತ್ತಿ ಬೀಸಾಡಿದ ಗಿಡವನ್ನು ಪುನಃ ನೆಟ್ಟು ನೋಡು ಅಂತ. ಪುನರುಜ್ಜೀವನದ ಸಾಧ್ಯತೆ ಅಲ್ಲಿ ಇದೆ ಅಂತ. ಇಂಥ ಅನೇಕ ಸಂತರ ಹಿರಿಯರ ಮಾತು ಸಾಹಿತ್ಯದ ಮೂಲಕ ನಮಗೆ ಸಂಸ್ಕಾರ ಬರಬೇಕು. ಹಿತೋಪದೇಶವೋ ಸುಭಾಷಿತವೋ ಶೇಕ್ಸ್ಪಿಯರ್ ಬಾಯ್ಪಾಠ ಮಾಡಿದರೆ ಅದು ಬರುವುದಿಲ್ಲ. ಮನಸ್ಸಿಗಿಳಿಸಿಕೊಂಡು ಸಹೃದಯತೆ ಅಂತ ಹೇಳಿದ್ದಾರೆ ಶೇಕ್ಸ್ಪಿಯರ್. ಮತ್ತು ಕಾಳಿದಾಸ ಖಂಡಿತ ಶೇಕ್ಸ್ಪಿಯರ್ ಓದಿಲ್ಲ, ಆದರೆ ಕೆಲವು ಮಾತುಗಳು ಒಂದೇ ರೀತಿ ಬರ್ತದೆ ಅಲ್ಲಿ. ಹಾಗಾಗಿ ಸಾಹಿತ್ಯದ ಪ್ರಯೋಜನ ನೇರ ಅಲ್ಲ. ಇವತ್ತು ಮಾಡಿದ ಈ ರತ್ನೋತ್ಸವ 5, 10, 25 ವರ್ಷಗಳಲ್ಲಿ ಪರಿಣಾಮ ಕೊಡ್ಬೋದು. ಅದಕ್ಕೆ ಪರ್ಕ್ಯುಲೇಟಿಂಗ್ ಅಂತ ಹೇಳಿ ಟ್ರಿಕ್ಲಿಂಗ್ ಡೌನ್ ಇಫೆಕ್ಟ್. ಅದು ಹನಿಗೂಡಿ ಹನಿ ಇಳಿದು ಸ್ಪ್ರೇ ಆಗಿ ಒಳಗೆ ಹೋಗಬೇಕು. ಅಂತಹ ಸಾಧನೆ ಮಾಡಿದಂತಹ ರತ್ನೋತ್ಸವದ ಎಲ್ಲ ಸಂಘಟಕರಿಗೆ, ರವೀಂದ್ರ ಶೆಟ್ಟರ ಬಳಗಕ್ಕೆ ಸೇರಿದ ನಿಮಗೆಲ್ಲ ವಂದಿಸಿ, ಈಗಾಗಲೇ ದೀರ್ಘವಾಗಿರುವ ಭಾಷಣವನ್ನು ಆದಷ್ಟು ಬೇಗ ಮುಗಿಸಬೇಕಿತ್ತು. ಇಷ್ಟರ ಒಳಗೆ ಭಾಸ್ಕರಗಳು ಹೇಳಿದ್ದಾರೆ, ಸಮಯ ಮಿತಿ ಕೊಡದಿದ್ದರೂ ಅವರಿಗೆ ಸಮಯ ಮಿತಿ ಗೊತ್ತುಂಟು ಅಂತ. ಅರ್ಥ ಆಯ್ತಾ ನಿಮಗೆ? ಸಮಯ ಮಿತಿ ಕೊಡದಿರೂ ಗೊತ್ತುಂಟು ಅಂದರೆ ನಿಲ್ಲಿಸ್ತಾರೆ ಅಂತ ಅರ್ಥ.
ಬಹಳ ಪ್ರೀತಿಯಿಂದ ಮುಂದೆ ಕೂಡ ನಿಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇನೆ ಅನ್ನೋದರೊಂದಿಗೆ ವಿರಮಿಸ್ತೇನೆ. ಓಂ ಸ್ವಸ್ತಿ. ಸಮ್ಮೇಳನಾಧ್ಯಕ್ಷರಿಗೆ ಧನ್ಯವಾದಗಳು. ಅವರು ಹೇಳಿದಾಗೆ ಇದರಲ್ಲಿ ನನ್ನ ಒಳಸಂಚು ಇಲ್ಲ, ನಮಗೆ ಅಷ್ಟು ಮುದ್ರೆ ಮಾತ್ರ. ರವೀಂದ್ರ ಶೆಟ್ಟಿ ಹೇಳಿದರು ಈ ಸಲ ಜೋಶಿಯವರನ್ನು ಮಾಡಿದರೆ ಹೇಗೆ ಅಂತ. ಅದಕ್ಕೆ ಬದಲು ಯೋಚನೆ ಮಾಡಬೇಡಿ, ಅವರೇ ಆದೀತು ಅಷ್ಟು ಮುದ್ರೆ ಕೊಟ್ಟದ್ದು ನಾನು, ಯೋಚನೆ ಅವರದ್ದೇ. ನಾವು ಸುಮ್ಮನೆ ಜೋಶಿಯವರನ್ನು ಬಹುಶುದ್ಧ ವಿದ್ವಾಂಸರು ಅಂತ ಹೇಳುವುದಿಲ್ಲ. ಡಾಕ್ಟರೇಟ್ ಮಾಡಿದ್ದು ಕನ್ನಡದಲ್ಲಿ ಥೀಸಿಸ್ ಬರೋದು, ಕೃಷ್ಣ ಸಂಧಾನ ಪ್ರಸಂಗ ಪ್ರಯೋಗ. ಮನೆ ಮಾತು ಮರಾಠಿ, ವ್ಯವಹಾರ ಎಲ್ಲ ಕನ್ನಡ ತುಳುವಿನಲ್ಲಿ, ಗ್ರಂಥ ರಚನೆ ಕನ್ನಡದಲ್ಲಿ. ಸುಮಾರು ಬಹುಶಃ ನನಗೆ ಗೊತ್ತಿದ್ದಾಗೆ ಒಂದು 7-8 ಭಾಷೆಯಲ್ಲಿ ಅಧಿಕಾರಯುತವಾಗಿ ಮಾತಾಡಬಲ್ಲರು. ಹಿಂದಿ, ಮರಾಠಿ, ತುಳು, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಓತಪ್ರೋತವಾಗಿ ಮಾತಾಡಬಲ್ಲವರು. ಹಾಗಾಗಿ ಅಂತ ಒಬ್ಬರು ವಿದ್ವಾಂಸರು ಈ ಸಭೆಯನ್ನು ತುಂಬಿಸಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ನಾನು ಆಗ ಪ್ರಸ್ತಾಪ ಮಾಡಿದೆ, ಬೆಂಗಳೂರಿನಲ್ಲಿ ಜನವರಿ ಪ್ರಥಮ ವಾರದಲ್ಲಿ ಬಹುಶಃ 3ನೇ ತಾರೀಕು ಇರಬೇಕು, ಬಹಳ ದೊಡ್ಡ ಮಟ್ಟದ ಅರೆ ಅಲೆಮಾರಿ ಒಕ್ಕೂಟದ ಒಂದು ದೊಡ್ಡ ಸಮಾವೇಶ ನಡೀಲಿಕ್ಕಿದೆ, ಸಮ್ಮೇಳನ. ಅದು ಕೂಡ ಸಾಹಿತ್ಯ, ಸಾಂಸ್ಕೃತಿಕ ಕಲಾಪಗಳು ಎಲ್ಲ ಇದೆ. ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಒಕ್ಕೂಟದ ಕಾರ್ಯದರ್ಶಿಯಾಗಿರುವವರು ನಮ್ಮ ಪ್ರತಾಪ್ ಜೋಗಿ ಅವರು. ಈ ಅಲೆಮಾರಿಗಳ ಎಲ್ಲರ ಪರವಾಗಿ ಮತ್ತು ಒಕ್ಕೂಟದ ಪರವಾಗಿ ಅವರು ನಮ್ಮ ರವೀಂದ್ರ ಶೆಟ್ಟರನ್ನು ಒಂದು ಗೌರವಿಸುವುದಕ್ಕೆ ಬಯಸಿದ್ದಾರೆ. ಅವರ ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಮಾಡುವುದು ನಮಗೆಲ್ಲ ಅಷ್ಟಿಲ್ಲ, ಆದರೆ ದೂರದಿಂದ ಅವರು ಬಂದಿದ್ದಾರೆ ಎನ್ನುವ ಕಾರಣಕ್ಕೆ ಅವರು ಅದನ್ನು ಸ್ವೀಕರಿಸ್ತಾರೆ, ಗೌರವಾರ್ಪಣೆಯನ್ನು ಮಾಡ್ತಾರೆ. ಇದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಅಲೆಮಾರಿ ಸಮುದಾಯದ, ಅರೆ ಅಲೆಮಾರಿ ಸಮುದಾಯದ ಒಕ್ಕೂಟದ ಪರವಾದಂತಹ ಗೌರವಾರ್ಪಣೆ ಅದನ್ನು ಸ್ವೀಕರಿಸಬೇಕು ಅಂತ ನಾನು ವಿನಂತಿಸ್ತೇನೆ. ನಮ್ಮದು ಶಾಲೆ ಸ್ಕೂಲ್ ಡೇ ಪ್ರಾರಂಭ ಆಗುವುದೇ 7 ಗಂಟೆಯ ನಂತರ. ಈಗ ಹೌದು, ಆಗಿನ ಕಾಲ ಸಾಂಪ್ರದಾಯಿಕ ಶಿಕ್ಷಣದ ಬಗ್ಗೆ ಹೇಳಿದ್ದು ನಾನು. ಈಗ ಸ್ವಲ್ಪ ಬೇಗ ಆಗಬೇಕಾದದ್ದು ವಿದ್ಯಾರ್ಥಿಗಳ ಸೌಲಭ್ಯ ಮತ್ತು ಪೋಷಕರ ಒಂದು ಕಳಕಳಿಗೆ ಬಹಳ ಮುಖ್ಯ. ಹಾಗಾಗಿ ಕಾರ್ಯಕ್ರಮದ ಕೊನೆಯಲ್ಲಿ, ಅಂದರೆ ಸಭಾ ಕಾರ್ಯಕ್ರಮದ ಕೊನೆಯಲ್ಲಿ ಇದೀಗ ಧನ್ಯವಾದ ಸಮರ್ಪಣೆಯನ್ನು ಸಂಸ್ಥೆಯ ಕಾರ್ಯದರ್ಶಿಗಳು ಸೌಮ್ಯ ಆರ್ ಶೆಟ್ಟಿ ಅವರು ಮಾಡಬೇಕು ಅಂತ ವಿನಂತಿಸ್ತೇನೆ. ನಾಡು ನುಡಿ ವೈಭವದ ರತ್ನೋತ್ಸವ 2022 ದಶಮ ಸಂಭ್ರಮದ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ ಗುರುಗಳು ಆದಂತಹ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೆ ಇಂದಿನ ವಿದ್ಯಾರತ್ನ ಪ್ರಶಸ್ತಿಯನ್ನು ಪಡೆದಂತಹ ಬ್ರಿಗೇಡಿಯರ್ IN ರೈ, ಭಾರತೀಯ ಭೂಸೇನೆ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೆ ಅತಿಥಿಗಳಾದಂತಹ ಶ್ರೀ ಕರ್ನಲ್ ಶರತ್ ಭಂಡಾರಿ, ಭಾರತೀಯ ಭೂಸೇನೆ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೂ ಅತಿಥಿಯಾದಂತಹ ಶ್ರೀಮತಿ ಕಸ್ತೂರಿ ಪಂಜಾ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಶ್ರೀ ಭುವನಾಭಿರಾಮ ಉಡುಪ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಹಾಗೆ ರೊಟೇರಿಯನ್ ಶ್ರೀ ವಿಕ್ರಮ್ ದತ್ತ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಶ್ರೀ ಪ್ರತಾಪ್ ಜೋಗಿ ಚಿತ್ರದುರ್ಗ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಧನ್ಯವಾದ. ಶ್ರೀಮತಿ ಸೀತಾಲಕ್ಷ್ಮಿ ಕುತ್ತಾರ್, ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಆದಂಥ ಸೀತಾಲಕ್ಷ್ಮಿಯವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಶ್ರೀ ಹರೀಶ್ ಸುಲಾಯ ಒಡ್ಡಂಬೆಟ್ಟು ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಹಾಗೆ ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಧನ್ಯವಾದ. ಹಾಗೂ ನನ್ನ ಮಾತೃಶ್ರೀ ಸಮಾನರಾದ ಶ್ರೀಮತಿ ರತ್ನಾವತಿ ಶೆಟ್ಟಿ ಇವರಿಗೂ ಸಂಸ್ಥೆಯವರಾಗಿ ಹಾರ್ದಿಕ ಧನ್ಯವಾದ. ನನ್ನ ಮಾವನವರಾದ ಕೊರಕಪ್ಪ ಶೆಟ್ಟಿ ಅವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಹಾಗೂ ನಮ್ಮ ಮುಖ್ಯೋಪಾಧ್ಯಾಯನಿ ಶ್ರೀಮತಿ ನಯೀಂ ಹಮೀದ್ ಅವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಹಾಗೂ ನಮ್ಮ ಸಂಸ್ಥೆಯ ಈ ರತ್ನ ಎಜುಕೇಷನ್ ಟ್ರಸ್ಟಿನಲ್ಲಿ ಈ ರತ್ನೋತ್ಸವ ನಡೆಯಲು ಕಾರಣಕರ್ತರಾದ ನಮ್ಮ ಭಾಸ್ಕರ ಕುಕ್ವಳ್ಳಿ ಹಾಗೂ ಪುಷ್ಕಲ್ ಕುಮಾರ್ ತೋನ್ಸೆ ಹಾಗೂ ಬಂದಂಥ ಎಲ್ಲ ನಮ್ಮ ಹಿತೈಷಿಗಳು, ನಮ್ಮ ಈ ಸಂಸ್ಥೆಯ ಎಲ್ಲ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು, ನಮ್ಮ ಪೋಷಕರು, ನಮ್ಮ ವಿದ್ಯಾರ್ಥಿಗಳು ಹಾಗೂ ಮಾಧ್ಯಮದ ಮಿತ್ರ ಬಂಧುರವರು ಹಾಗೂ ಎಲ್ಲ ಬಂದಂಥ ನಮ್ಮ ಹಿತೈಷಿಗಳು, ದೂರದಿಂದ ಪ್ರಕಾಶ್ ಅವರು ಹಾಗೂ ಅವರ ಸ್ನೇಹಿತರು, ಎಲ್ಲ ನಮ್ಮ ವೆಲ್ ವಿಶರ್ಸ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಧನ್ಯವಾದಗಳು. ವೈವಿಧ್ಯ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮ ಇದೆ. ಇವರು
ಮುಖ್ಯ ಅತಿಥಿಯಾಗಿದ್ದಾರೆ. ಅದಲ್ಲದೆ ಡಾಕ್ಟರ್ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಇದೆಲ್ಲಕ್ಕೂ ಕೂಡ ತಾವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ.